ॐ अज्ञानतिमिरान्धस्य ज्ञानाञ्जनाशलाकया चक्षुरुन्मीलितं येन तस्मै श्रीगुरवे नमः। नमो विष्णुपदाय कृष्णपृष्ठाय भूतले श्रीमते भक्तिवेदान्ता स्वामिनीति नामिनी। नमस्ते सरस्वती देवी गौरवाणी प्रचारिणी निर्विशेष शून्यवादी पाश्यता देशतारिणी। जय श्री कृष्ण चैतन्य प्रभो नित्यानंद श्री अद्वैता गदाधरा श्रीवासादि गौर भक्तवृंदा। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांत राधा कांत नमोस्तुते। नमो ब्राह्मण देवाय गो ब्राह्मण हिताय च जगद्हिताय कृष्णाय गोविन्दाय ते नमः। सप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्रिषे नमः। पाञ्चकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंतकोटि वैष्णव वृंद की जय। नवाचार्य हरिदास ठाकुर की जय। श्रीला प्रभुपाद की जय। हरे कृष्ण। जय अनिलो प्रेमाधना करुणा प्रचुर। जय अनिलो प्रेमाधना करुणा प्रचुर। हेनु प्रभु कोता गेला आचार्या ठाकुर कहा मोरा स्वरूप रूपा कहा सनातना कहा दसारा गुणता पतित पावना कहा मोरा भट्टा जुगा कहा कविराजा एक काले कोता गेला गोरा नाटराजा पाषाणे कुटीबो मथा अनले पशिबो गौरंग गुणेरानिदे कोता गेला पाबो से सबा संगीरा संगे जे कोइलो बिलासा से संगान पायन कंदे ನರೋತ್ತಮ ದಾಸ. ಇದು ಆಚಾರ್ಯರು ನರೋತ್ತಮ ದಾಸರು ಬರ್ದಿರುವಂತದ್ದು ಕೀರ್ತನ್. ಸೊ ಇದರ ಓದೋಣ ಭಾವಾರ್ಥ. ಹ್ಯಾಂಡ್ ರೈಸ್ ಮಾಡಿ, ಯಾರು ಓದ್ತಿರೋ ಯಾರಾದ್ರೂ ಓದ್ಬೋದು. ಎನಿಬಡಿ ವಿಶ್ ಟು ರೀಡ್, ಹ್ಯಾಂಡ್ ರೈಸ್ ಮಾಡಿ. ಐ ವಿಲ್ ಅನ್ಮ್ಯೂಟ್. ಶಿಲ್ಪಾ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ, ಫಸ್ಟ್ ಒನ್ ಓದಿ, ಮತ್ತೆ ಹಾಗೆ ಒಬ್ಬೊಬ್ರಿಗೆ ಕೊಡೋಣ. ಹಾ ಮಾತಾಜಿ, ಫಸ್ಟ್ ಎರಡು ಓದಿ, ಪರವಾಗಿಲ್ಲ. ದಿವ್ಯ ಪ್ರೇಮದ ಸಂಪತ್ತನ್ನು ತಂದ ದಯೆ ಕರುಣೆಗಳಿಂದ ತುಂಬಿದ ಶ್ರೀನಿವಾಸ ಆಚಾರ್ಯರು ಎಲ್ಲಿ ಹೋದರು? ನನ್ನ ಸ್ವರೂಪ ದಾಮೋದರರು ಮತ್ತು ರೂಪ ಗೋಸ್ವಾಮಿಗಳು ಎಲ್ಲಿಗೆ ಹೋದರು? ಸನಾತರೆಲ್ಲಿ? ಪತಿತರ ಉದ್ಧಾರಕಾರರಾದ ರಘುನಾಥ ದಾಸರೆಲ್ಲಿ? ಮುಂದೆ ಓದದ ಮಾತಾಜಿ. ಇನ್ನು ಬೇರೆಯವ್ರಿಗೆ ಕೊಡೋಣ, ಸುಮಾರು ಜನಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ, ಎಸ್ ಮಾತಾಜಿ.
ಶಿಲ್ಪಾ ಮಾತಾಜಿ 3-4 ಓದಿ, 3 ಓದಿ, ಆಮೇಲೆ ದೇವಕಿ ಅವರು 4, ಮತ್ತೆ ಇಂದು 5. ನನ್ನ ಪ್ರೀತಿಯ ರಘುನಾಥ ಭಟ್ಟ ಮತ್ತು ಗೋಪಾಲ ಭಟ್ಟರು ಎಲ್ಲಿ? ಕೃಷ್ಣದಾಸ ಕವಿರಾಜರೆಲ್ಲಿ? ಮಹಾನ್ ನರ್ತಕ ಪ್ರಭು ಗೌರಾಂಗರು ಇದ್ದಕ್ಕಿದ್ದಂತೆ ಎಲ್ಲಿಗೆ ಹೋಗಿಬಿಟ್ಟರು? ಧನ್ಯವಾದ. ದೇವಕಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ನನ್ನ ತಲೆಯನ್ನು ಬಂಡೆಗೆ ಜಜ್ಜಿಕೊಳ್ಳುತ್ತೇನೆ, ಬೆಂಕಿಗೆ ಬಿದ್ದು ಬಿಡುತ್ತೇನೆ. ಸಕಲ ಗುಣಗಳ ನಿಧಿಯಾದ ಪ್ರಭು ಗೌರಾಂಗರನ್ನು ನಾನೆಲ್ಲಿ ನೋಡಲಿ? ಇಂದು ಮಾತಾಜಿ. ಯಾರ ಸವಾಸದಲ್ಲಿ ಗೌರಂಗ ಮಹಾಪ್ರಭುಗಳು ತಮ್ಮ ಲೀಲೆಗಳನ್ನು ಮೆರೆದರೋ ಆ ಭಕ್ತರ ಸಮೇತವಾಗಿ ಗೌರಾಂಗ ಪ್ರಭುವನ್ನು ಕಾಣಲಾಗದೆ ನರೋತ್ತಮ ದಾಸನು ಅಳುತ್ತಿದ್ದಾನೆ. ಅಂದ್ರೆ ಇವರೆಲ್ಲ ಮೊದ್ಲಿನ ಆಚಾರ್ಯರು, ಅವರೆಲ್ಲ ಅಂದ್ರೆ ಈ ಲೋಕ ಬಿಟ್ಟು ಹೋಗಿದ್ದಾರೆ. ಅಂದ್ರೆ ಈ ಸೊ ಹಾಗಾಗಿ ಅವ್ರ ನೆನಪಲ್ಲಿ ಇವರು ದುಃಖದಲ್ಲಿ ಹಾಡುವಂತ ಒಂದು ಗೀತೆ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಓಕೆ, ಇವತ್ತಿನ ಕ್ಲಾಸಿಗೆ ಹೋಗೋಣ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಇವತ್ತು ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಸೊ ಇದು ಹೋಗೋ ಮುಂಚೆ ನಿನ್ನೆದೊಂದು ಸಮ್ಮರಿ, ನಿನ್ನೆ ಏನೇನ್ ಕಲ್ತ್ವಿ ಅಂತ ಹೇಳಿ. ಸೊ ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಂಡ್ವಿ. ಹೇಗೆ ಅಷ್ಟಾಂಗ ಯೋಗದ ಎಲ್ಲ ಪ್ರೋಸೆಸ್ ಅಂದ್ರೆ ಎಷ್ಟು ಅಂದ್ರೆ 8 ಅಂಗ, ಐ ಮೀನ್ ಕನೆಕ್ಟಿಂಗ್ ಟು ಗಾಡ್, ಅಲ್ಲಿ 8 ಯಾವ್ದೆಲ್ಲ ಅಂತೆಲ್ಲ ನೋಡಿದ್ವಿ. ಅದಾದ್ಮೇಲೆ ಮತ್ತೆ ಮೈಂಡ್ ಕಂಟ್ರೋಲ್, ಹೇಗೆ ಮನಸ್ಸನ್ನ ಹೇಗೆ ನಿಗ್ರಹಿಸ್ಬೋದು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅಭ್ಯಾಸ ಮತ್ತು ವೈರಾಗ್ಯ, ಅದೆರಡರಿಂದ ಮನಸ್ಸನ್ನು ನಾವು ನಿಗ್ರಹಿಸ್ಬೋದು ಅಂತ ಹೇಳಿ. ಮತ್ತೆ ಯಾರು ಅಂದ್ರೆ ಅರ್ಧದಲ್ಲಿ ಯಾರಾದ್ರೂ ಕೃಷ್ಣ ಪ್ರಜ್ಞೆಯನ್ನ ನಿಲ್ಸಿರೋರು ಅಥವಾ ಭಕ್ತಿ ಮಾರ್ಗದಲ್ಲಿ ಪರಿಪೂರ್ಣ ಆಗದೆ ಇರೋರ ಅವ್ರದ್ದು ಒಂದು ನೆಕ್ಸ್ಟ್ ಡೆಸ್ಟಿನೇಷನ್ ಏನು ಅಂತ ಹೇಳಿ ಅರ್ಜುನ ಕೇಳುವಂಥದ್ದು. ಸೊ ಹಾಗೆ ಕೃಷ್ಣ ಹೇಳ್ತಾನೆ, ಒಂದ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಬಹುದು, ಅಥವಾ ತುಂಬಾ ಮಾಡಿದ್ರೆ ಅವರು ಭಕ್ತಿಯಲ್ಲಿ ಅವರಿಗೆ ವೈಷ್ಣವ ಫ್ಯಾಮಿಲಿಯಲ್ಲಿ ಒಂದು ಜನನ ಸಿಗುವಂತದ್ದು ಅಂತ ಹೇಳಿ. ಹಾಗೆ ಮತ್ತೆ ಎಲ್ಲದ್ರಿಂದ ಅಂದ್ರೆ ಈಗ ಕರ್ಮಯೋಗ, ಜ್ಞಾನ ಯೋಗ ಮತ್ತು ಅಷ್ಟಾಂಗ ಯೋಗ, ಮತ್ತೆ ಫೈನಲಿ ಭಕ್ತಿ ಯೋಗ, ಅದರಲ್ಲಿ ಹೈಯೆಸ್ಟ್ ಇರುವಂತದ್ದು ಭಕ್ತಿ ಯೋಗ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ವಿ. ಸೊ ಇವತ್ತು ಜ್ಞಾನ ವಿಜ್ಞಾನ ಯೋಗ. ಸೊ ಇವತ್ತಿನ ಚಾಪ್ಟರ್ಲಿ ಕೃಷ್ಣನ ಶಕ್ತಿಗಳ ಬಗ್ಗೆ ಒಂದು ಪ್ರದರ್ಶನ. ಅಂದ್ರೆ ಕೃಷ್ಣನ ನಾವು ಯಾವ್ದ್ಯಾವ್ದ್ರಲ್ಲಿ ನೋಡ್ಬೋದು ಅಂತ ಹೇಳಿ. ಅಂದ್ರೆ ಈಗ ನಮಗೆ ಕೃಷ್ಣನ ನೋಡೋ ಕಣ್ಣಿಲ್ಲ, ಹಾಗಾಗಿ ಆದ್ರೆ ನಾವು ಇರೋ ವಸ್ತುಗಳಲ್ಲಿ ನಾವು ಯಾವ್ದ್ಯಾವ್ದ್ರಲ್ಲಿ ಕೃಷ್ಣನ ನೋಡ್ಬೋದು. ಅಂದ್ರೆ ಕೃಷ್ಣ ಹೇಳ್ತಾನೆ, ಇದ್ರಲ್ಲಿ ನೀನು ನನ್ನನ್ನ ನೋಡ್ಬೋದು ಅಂತ ಹೇಳಿ. ಸೊ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ ಯಾವ್ದ್ರಲ್ಲಿ ಕೃಷ್ಣನ ಅಂದ್ರೆ. ಮತ್ತೆ ಈಗ ಫಸ್ಟ್ 6 ಚಾಪ್ಟರ್ಸ್ ಏನಿತ್ತು ಅದು ಕರ್ಮಯೋಗ, ಅಂದ್ರೆ ಕರ್ಮದಿಂದ ದೇವ್ರನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಕರ್ಮಗಳಿಂದ. ಮತ್ತೆ ಇವತ್ತಿಂದ ಭಕ್ತಿ. ಸೊ 7ರಿಂದ 12 ಭಕ್ತಿ, ನಂತರ 13ರಿಂದ 18 ಜ್ಞಾನದ ಬಗ್ಗೆ. ಸೊ ಇದು ಆಕ್ಚುಲಿ ಏನಂದ್ರೆ ಕೃಷ್ಣ ಇದು ಈಗ ಬ್ರೆಡ್ ಅಲ್ಲಿ ಹೇಗೆ ಸ್ಯಾಂಡ್ವಿಚ್ ಅಲ್ಲಿ ಮೇನ್ ಪೋರ್ಷನ್ ಅಂದ್ರೆ ಸ್ವೀಟೆಸ್ಟ್ ಪೋರ್ಷನ್ ಅಂದ್ರೆ ಟೇಸ್ಟಿ ಆಗಿರುವಂತದ್ದು ಮಧ್ಯದಲ್ಲಿ ಇರುತ್ತೆ, ಆಚೆ ಈಚೆ ಬ್ರೆಡ್ ಮಧ್ಯದಲ್ಲಿ ಅಲ್ವಾ. ಹಾಗೆ ಸ್ಯಾಂಡ್ವಿಚ್ ಅಲ್ಲಿ ಅದೇ ತರ ಇದೀಗ ಮಿಡ್ಲ್ ಇಟ್ಟಿದ್ದಾರೆ ಅಂದ್ರೆ ಸೀಕ್ರೆಟ್. ಸೊ 6ರಿಂದ 12 ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ಸ್ ಭಕ್ತಿ ಬಗ್ಗೆ. ಸೊ ನೋಡೋಣ ಇದ್ರಲ್ಲಿ. ಶ್ಲೋಕ 1. ಓಕೆ, ಯಾರು ಹ್ಯಾಂಡ್ ರೈಸ್ ಮಾಡ್ಬೋದು, ಶ್ಲೋಕ ಚಾಂಟ್ ಮಾಡೋರು ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಸರಸ್ವತಿ ಅವರು ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ಓದಿ ಶ್ಲೋಕ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯಃ ಆಸಂಶಯಂ ಸಮಗ್ರ ಮಾಂ ಯತಜ್ಞಾಸಸಿ ತಚ್ಚಣು. ಧನ್ಯವಾದ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತನಾದ ಮನಸ್ಸಿನಿಂದ ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ
ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದು ಕೇಳು. ಸೊ ಇದರಲ್ಲಿ ಕೃಷ್ಣ ಅಂದ್ರೆ ಈಗ ನಮಗೆ ಯಾರನ್ನಾದ್ರೂ ಇಷ್ಟ ಇದ್ರೆ ನಾವು ಅವರಿಗೆ ಮತ್ತೆ ಮತ್ತೆ ಹೇಳ್ತೀವಿ. ಅಂದ್ರೆ ಈಗ ಮಕ್ಕಳಿಗೆ ತಂದೆ ತಾಯಿ ಏನಾದ್ರೂ ಕೇಳಿದ್ರೇನೆ ಹೇಳೋಂಥದ್ದಲ್ಲ. ಈಗ ಏನೋ ಮಗು ಒಂದೊಂದ್ಸತಿ ಏನೋ ಒಂದು ಗೊತ್ತಾಗದೇ ಇದ್ರೆ ಬಂದು ಪ್ರಶ್ನೆ ಕೇಳ್ಬೋದು, ಇದು ಹೇಗ್ ಮಾಡುವಂಥದ್ದು, ಆಗ ಹೇಳುವಂಥದ್ದೊಂದು. ಇನ್ನೊಂದು ನಾವಾಗಿನೇ ಅವರ ಒಳ್ಳೇದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತೀವಿ. ಹಾಗೆ ಇರ್ಲಿ ಕೃಷ್ಣ ಇನ್ನು ಕೇಳು ಅಂತ ಹೇಳಿ. ಅಂದ್ರೆ ಈಗ ಆಲ್ರೆಡಿ ಈಗ ಅರ್ಜುನ ಫುಲ್ಲು ಕ್ಲಾರಿಟಿ ಬಂದಿದೆ. ಅಂದ್ರೆ ಅರ್ಜುನ ಇನ್ನು ಅವನಿಗೇನು ಗೊಂದಲ ಇಲ್ಲ. ಈಗ ಕೃಷ್ಣನೇ ಹೇಳುವಂಥದ್ದು ಇನ್ನು ಕೇಳು ಅಂತ ಹೇಳಿ ಅವನು ಖುಷಿಯಾಗಿ. ಹಾಗಾಗಿ ಸೊ ಇದರಲ್ಲಿ ಮೇಯ್ನು ಕೇಳು ಅನ್ನೋ ವರ್ಡ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಾವು ಇದನ್ನ ಈ ದೇವರ ಬಗ್ಗೆ ಯಾಕಂದ್ರೆ ಕೇಳ್ಬೇಕು. ನಮಗೆ ನೋಡೋ ಅರ್ಹತೆ ಇಲ್ಲ, ಅಂದ್ರೆ ನಮಗಿನ್ನು ಆ ಕಣ್ಣಷ್ಟು ಶುದ್ಧ ಆಗ್ಲಿಲ್ಲ. ಬಟ್ ಈ ಯೋಗಿಗಳೆಲ್ಲ ಈಗ ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಎಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಸಂತರು ಭಕ್ತರು ಯಾವಾಗ್ಲೂ ಅವ್ರ ಮನ್ಸಲ್ಲಿ ನೋಡ್ತಾರಂತಂದ್ರೆ ಅವರು ಶ್ಯಾಮ ಸುಂದರ ರೂಪ ಏನಿದೆ ಕೃಷ್ಣಂದು, ಅದನ್ನ ಯಾವಾಗ್ಲೂ 24 ಗಂಟೆ ಅವರಿಗೆ ಕಾಣಿಸ್ತಾ ಇರತ್ತೆ. ಬಟ್ ನಾವು ಆ ಲೆವೆಲ್ ಅಲ್ಲಿ ಇಲ್ಲ. ಹಾಗಾಗಿ ನಾವು ಕೇಳ್ಬೇಕು. ಕೇಳೋದು ಅಂದ್ರೆ ಯಾವ ತರ, ಈಗ ನಾವು ಭಗವದ್ಗೀತೆ ಕೇಳ್ತೀವಿ. ಸೊ ಭಗವದ್ಗೀತೆ ಕೇಳೋದಿರ್ಬೋದು, ಮತ್ತೆ ದೇವರದ್ದು ಅಂದ್ರೆ ಭಾಗವತಂ ಕ್ಲಾಸಸ್. ಸೊ ಬೆಳಿಗ್ಗೆ 8 ಗಂಟೆಗೆ ಪ್ರಭುಜಿ ತಗೊಳ್ತಾರೆ, ಸಚ್ಚಿದಾನಂದ ಪ್ರಭುಜಿಗಳು ಭಾಗವತಂ ಕ್ಲಾಸ್ ಕನ್ನಡದಲ್ಲಿ. ಸೊ ಸೇರಿ ಎಲ್ಲರೂ ಅಂದ್ರೆ ಅಟೆಂಡ್ ಮಾಡಿ ಕ್ಲಾಸಿಗೆ. ಸೊ ಎವ್ರಿ ಡೇ ಅಂದ್ರೆ 1-2 ಶ್ಲೋಕ ಮಾತ್ರ ಇರುತ್ತೆ. ಸೊ ಭಾಗವತಂ ಕೇಳುವಂಥದ್ದು ಇರ್ಬೋದು. ಸೊ ಹೀಗೆ ದೇವರ ಒಂದು ಪಾಸ್ಟ್ ಟೈಮ್ಸ್ ಬಗ್ಗೆ ಅಂದ್ರೆ ಲೀಲೆಗಳು, ಕಥೆಗಳನ್ನ ಕೇಳುವಂಥದ್ದು, ಇದೆಲ್ಲ ಕೇಳುವಂಥದ್ದು. ಸೊ ಇದ್ರ ಬಗ್ಗೆ ಒಂದು ಕತೆ ಅಂದ್ರೆ ಒಂದು ಇನ್ಸಿಡೆಂಟ್ ಏನಂದ್ರೆ, ಪ್ರಭುಪಾದ್ ಒಂದ್ಸತಿ ಅವರು 1933 ಪ್ರಭುಪಾದ್ ಸನ್ಯಾಸ ತಗೊಳ್ತಾರೆ. ಸೊ 34ನೇ ಇಸ್ವಿಲಿ ಅವರು ಬಾಂಬೆಲಿ ಇರ್ತಾರೆ. ಬಾಂಬೆಲಿ ಇರುವಾಗ ಅವರಿಗೆ ಗೊತ್ತಾಗತ್ತೆ ಲೈಕ್ ಅವರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದ್ ಅವ್ರು ಬಂದಿದ್ದಾರೆ ಬೃಂದಾವನದಲ್ಲಿ ಅಂತ ಹೇಳಿ ಅವರಿಗೆ ಗೊತ್ತಾಗುತ್ತೆ. ಸೊ ಅವ್ರು ಕೂಡ್ಲೆ ಫ್ಲೈಟ್ ತಗೊಂಡು ಬರ್ತಾರೆ ಅವ್ರನ್ನ ನೋಡಕ್ಕೆ ಅಂತ ಹೇಳ್ಬಿಟ್ಟು. ಅವ್ರು ಅಲ್ಲಿ ಬರುವಾಗ ಅವ್ರು ಹೇಗೆ ಅಂತ ಹೇಳಿದ್ರೆ, ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ್ ಅವರು ಎಷ್ಟು ಸ್ಕಾಲರ್ಲಿ ಪರ್ಸನ್ ಅಂತ ಹೇಳಿದ್ರೆ, ಅವ್ರಿಗೆ 2 ಲಕ್ಷ ಶ್ಲೋಕ ಗೊತ್ತಿತ್ತಂತೆ. ಈಗ ನಮಗೆ ಭಗವದ್ಗೀತೆಯಲ್ಲಿ ಒಟ್ಟು 700 ಶ್ಲೋಕ ಇದೆ, ಭಾಗವತಮಲ್ಲಿ 18,000 ಶ್ಲೋಕ ಇದೆ. ಅದೇ ಅವರಿಗೆ 2 ಲಕ್ಷ. ಅವ್ರಿಗೆ ಏನಾದ್ರು ಒಂದು ಪುಸ್ತಕ ಒಂದ್ಸತಿ ಓದಿದ್ರೆ ಮತ್ತೆ ಓದೋ ಅವಶ್ಯಕತೆ ಇಲ್ಲ ಅಂತೆ. ಅಂದ್ರೆ ಅಷ್ಟು ಅವರಿಗೆ ಒಂದು ಜ್ಞಾನ ಇತ್ತು. ಸೊ ಅಷ್ಟು ಒಂದು ಹೈಲಿ ಸ್ಕಾಲರ್ಡ್ ಪರ್ಸನ್. ಸೊ ಅವ್ರು ಬಂದಿರ್ತಾರೆ. ಅವ್ರು ಮತ್ತೆ ಪ್ರಭುಪಾದ್ ಅವರಿಗೆ ತುಂಬಾ ಜನ ಶಿಷ್ಯರು ಇರ್ತಾರೆ. ಅವರು 64 ಮಠ ಮಾಡಿರ್ತಾರೆ. ಅದರಲ್ಲಿ ಪ್ರಭುಪಾದ್ ತುಂಬಾ ಅವ್ರಿಗೆ ಇಷ್ಟ. ಅಂದ್ರೆ ಅವರು ತುಂಬಾ ಸಣ್ಣ ವಯಸ್ಸಲ್ಲೇ ಪ್ರಭುಪಾದ್ನನ್ನು ಮೀಟ್ ಆಗಿ ಅವರೇ ಹೇಳಿರ್ತಾರಲ್ವಾ, ಅಂದ್ರೆ ನೀನು ಪಾಶ್ಚಾತ್ಯಕ್ಕೆ ಹೋಗಿ ಈ ಒಂದು ಕೃಷ್ಣ ಪ್ರಜ್ಞೆ ಏನಿದೆ ಅದನ್ನ ಹರಡ್ಬೇಕು ಅಂತ ಹೇಳಿದ್ನು ಅವರೇ ಹೇಳುವಂಥದ್ದು ಅವರಿಗೆ. ಸೊ ಅವರ ಮಾರ್ಗದರ್ಶನದಲ್ಲೇ ಪ್ರಭುಪಾದ್ ನಡೆದಿರುವಂತದ್ದು. ಸೊ ಆಗ ಅವ್ರು ಅಲ್ಲಿಗೆ ಬರ್ತಾರೆ. ಬಂದಾಗ ಅವ್ರು ಹೇಗೆ ಅಂತ ಹೇಳಿದ್ರೆ, ಅವ್ರ ಕ್ಲಾಸ್ ಹೇಗಿರ್ತಿತ್ತು ಅಂದ್ರೆ, ಒಂದು ಮಿನಿಮಮ್ ಅಂದ್ರೆ ಒಂದು 4 ಗಂಟೆ ಇರುವಂತದ್ದಂತಂದ್ರೆ 4 ಗಂಟೆ ಯಾರು ಇರೋದು ಅಂದ್ರೆ ಕ್ಲಾಸ್ ತಗೊಳ್ಳೋರು ಅವರು ಯಾರು, ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ್. ಸೊ ಇವರು ಎಲ್ಲರೂ ಬಂದಾಗ ಅಲ್ಲಿ ಮತ್ತೆ ಎಲ್ಲರೂ ಶಿಷ್ಯಂದ್ರು ಎಲ್ಲರೂ ಸೇರಿದ್ರು. ಸೊ ಅವ್ರು ಸುಮಾರು ಕ್ಲಾಸ್ ಆಯ್ತು, 4 ಗಂಟೆ ಕ್ಲಾಸ್ ಆಯ್ತು. ಅದಾದ ನಂತರ ಎಲ್ಲರೂ ಅಲ್ಲಿ ವೃಂದಾವನದಲ್ಲಿ ವಜ್ರನಾಭ ಅಂತ ಹೇಳಿ ಕೃಷ್ಣನ ಮೊಮ್ಮಗ. ಸೊ ಅವನು ತುಂಬಾ 1000 ಟೆಂಪಲ್ ಮತ್ತೆ ರಿಎಸ್ಟಾಬ್ಲಿಷ್ ಮಾಡಿರ್ತಾನೆ. ಸೊ ಹಾಗಾಗಿ ಅದನ್ನೆಲ್ಲ ನೋಡಕ್ಕೆ ಅಂತ ಹೇಳಿ ಎಲ್ಲರೂ ಹೋಗ್ಬೋದು, ಇನ್ನು ಕ್ಲಾಸ್ ಮುಗ್ದಿದೆ, ನೀವೆಲ್ಲರೂ ಹೋಗ್ಬೋದು ಅಂತ ಅವ್ರು ಹೇಳ್ತಾರೆ. ಸೊ ಆಗ ಪ್ರಭುಪಾದ್ ಹೋಗಲ್ವಂತೆ, ಬೇರೆ ಎಲ್ಲರೂ ಹೋಗ್ತಾರೆ. ಅವ್ರೊಬ್ರು ಅಲ್ಲೇ ಇರ್ತಾರಂತೆ. ನೀನ್ ಯಾಕೆ ಹೋಗ್ಲಿಲ್ಲ, ನೀನ್ ಹೋಗ್ಬೋದಿತ್ತಲ್ಲ ಅನ್ನುವಾಗ, ನಾನ್ ದೇವಸ್ಥಾನ ನೋಡಕ್ ಬಂದಿದ್ದಲ್ಲ, ನಾನ್ ನಿಮ್ನ ಮಾತು ಕೇಳಕ್ ಬಂದಿದ್ದು. ಅಂದ್ರೆ ಶ್ರವಣ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಇದರಿಂದ ನಾವು ಅರ್ಥ ಮಾಡ್ಕೋಬಹುದು. ಸೊ ಶ್ರವಣ ಈ 9 ನವವಿಧ ಭಕ್ತಿಯಲ್ಲಿ ಶ್ರವಣ ಫಸ್ಟ್ ಶ್ರವಣ ಕೀರ್ತನ. ಸೊ ಫಸ್ಟ್ ಶ್ರವಣ. ಸೊ ವೆರಿ ಇಂಪಾರ್ಟೆಂಟ್ ಅಂತ ಕೇಳುವಂಥದ್ದು. ಕೇಳಿ ಏನಾಗುತ್ತೆ ಅಂದ್ರೆ, ನಾವು ದೇವ್ರ ಬಗ್ಗೆ ಕೇಳಿ ಆಗುವಾಗ ನಮ್ ಪ್ಯೂರಿಫೈ ಆಗುತ್ತೆ, ನಮ್ಮ ಆತ್ಮ ಶುದ್ಧಿ ಆಗುತ್ತೆ. ಹಾಗಾಗಿ ಕೇಳುವಂಥದ್ದು ತುಂಬಾ. ಮತ್ತೆ 3 ಪ್ರಮಾಣಗಳಲ್ಲಿ ಶಬ್ದ ಪ್ರಮಾಣ ಶ್ರೇಷ್ಠ. ಅಂದ್ರೆ ಒಂದು ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಮತ್ತು ಶಬ್ದ ಪ್ರಮಾಣ. ಸೊ ಪ್ರತ್ಯಕ್ಷ ಪ್ರಮಾಣದಲ್ಲಿ ನಾವು ನೋಡಿ ನೋಡಿ ಎಕ್ಸ್ಪೆರಿಮೆಂಟ್, ಅದು ಸೈನ್ಸ್. ಸೊ ಇನ್ನೊಂದು ಅನುಮಾನ ಪ್ರಮಾಣ ಅಂತ ಹೇಳಿದ್ರೆ ಏನಂದ್ರೆ, ಈಗ ಲೈಕ್ ಈಗ
ಅಂದ್ರೆ ಅಂದಾಜ್ ಮಾಡುವಂಥದ್ದು. ಈಗ ಬೇರೆ ಯಾರೋ ಹೋಗಿ ಬಂದಿರ್ತಾರೆ, ಈಗ ನಿಮ್ಮ ಫ್ರೆಂಡ್ ಯಾರೋ ಒಬ್ರು ಬೇರೆ ದೇಶಕ್ಕೆ ಹೋಗಿ ಬರ್ತಾರೆ, ಸೊ ಅವರಿಂದ ನಾವು ತಿಳ್ಕೊಳ್ಳೋವಂಥದ್ದು. ಆಮೇಲೆ ನಾವು ಊಹೆ ಮಾಡುವಂಥದ್ದು, ಓ ಹೀಗಿರ್ಬೋದು ಅಂತ ಹೇಳಿ, ಅದು ಅನುಮಾನ. ಸೊ ಈ ಮೂರನೇದು ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ ಅಂದ್ರೆ ಈ ಶಾಸ್ತ್ರಗಳನ್ನ ತಾಯಿ ಅಂತ ಹೇಳ್ತಾರೆ, ಆಯ್ತಾ. ಆಮೇಲೆ ಈ ನಮ್ಮ ಇವ್ರ ಆಚಾರ್ಯರು, ಸ್ಪಿರಿಚುವಲ್ ಮಾಸ್ಟರ್ ಇರ್ತಾರೆ, ಅವ್ರ ತಂದೆ ಅಂತ. ಸೊ ಅವರಿಂದ ನಾವು ತಿಳ್ಕೊಳ್ಳುವಂಥದ್ದು. ಸೊ ಇವರಿಬ್ಬರಿಂದ ಕೇಳುವಂಥದ್ದು ಅದು ಶಬ್ದ ಪ್ರಮಾಣ. ಹಾಗಾಗಿ ಇದನ್ನ ಕೇಳಿಯೇ ತಿಳ್ಕೊಬೇಕು. ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ, ಸೊ ನಾವು ಅದನ್ನ ಹೇಗಿದೆಯೋ ಹಾಗೆ ತಗೊಳ್ಳುವಂಥದ್ದು. ನಾವು ಅದನ್ನ ನಮ್ದು ಊಹಾಪೋಹ ಏನು ಇರಬಾರ್ದು, ಮತ್ತೆ ಯಾವುದೇ ಒಂದು ಮಿಸ್ಇಂಟರ್ಪ್ರಿಟೇಷನ್ ಇಲ್ಲದೆ ಅದರಲ್ಲಿ ಸತ್ಯ ಅಂತ ಒಂದು ಏನು ಶ್ರದ್ಧೆಯಿಂದ ನಾವು ಅದನ್ನ ಸತ್ಯ ಅನ್ನೋ ಇದರಲ್ಲಿ ಹಿಸ್ಟ್ರಿನ ಹಾಗೆ ತಗೊಳ್ಳುವಂಥದಕ್ಕೆ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಸೊ ಕೃಷ್ಣ ಹೇಳ್ತಾ ಇರೋದು ಅದನ್ನ ಕೇಳು ಅಂತ ಹೇಳಿ. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದುದು ಏನೂ ಇರುವುದಿಲ್ಲ. ಸೊ ಇಂದ್ರಿಯಗಳು, ನಮ್ಮ ಇಂದ್ರಿಯಗಳಿಗೆ ಗೋಚರವಾಗದಂತ ಜ್ಞಾನ. ಸೊ ಇಂದ್ರಿಯಗಳು ನಮ್ದು ತುಂಬಾ ಲಿಮಿಟೆಡ್ ಅಂತ ಹೇಳಿದ್ರೆ ಅದಕ್ಕೆ ಅಷ್ಟು ಪರಿಪೂರ್ಣವಾದ ಶಕ್ತಿ ಇಲ್ಲ. ಇಂದ್ರಿಯಗಳೀಗ ನಮಗೆ ನಮ್ಮ ದೃಷ್ಟಿನೂ ಪರಿಪೂರ್ಣ ಅಲ್ಲ. ನಾವು ಇದ್ರಲ್ಲಿ ನೋಡಿದ್ವಿ, ಲೈಕ್ ಭಗವಾನ್ ಸಾಕ್ಷಾತ್ಕಾರದಲ್ಲಿ ಮೊದ್ಲಿಗೆ ಬ್ರಹ್ಮನ್ ಸಾಕ್ಷಾತ್ಕಾರ, ಮತ್ತೆ ಪರಮಾತ್ಮ ಮತ್ತು ಭಗವಾನ್. ಸೊ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ನಾವು ಒಂದು ಎಕ್ಸಾಂಪಲ್ ನೋಡಿದ್ವಿ, ಅಂದ್ರೆ ದೂರದಲ್ಲಿ ಒಂದು ಬೆಟ್ಟ ಕಾಣುತ್ತೆ, ದೂರದಿಂದ, ಮತ್ತೆ ಅದೇ ಹತ್ರ ಹೋಗೋ, ನಮಗೆ ದೂರದಿಂದ ಕಾಣಲ್ಲ, ಏನೋ ಇದ್ದಾಗ ಕಾಣುತ್ತೆ ಒಂದು ಬೆಟ್ಟ ಏನೋ ಇರ್ಬೋದೇನೋ ಅಂತ. ಹತ್ರ ಹೋದಾಗ ಗೊತ್ತಾಗುತ್ತೆ ಅಲ್ಲಿ ಮರ ಇದೆ, ಮರಗಳೆಲ್ಲ ಇದೆ. ಇನ್ನೂ ಹತ್ರ ಹೋದಾಗ ಮರದಲ್ಲಿ ಪಕ್ಷಿ ಕಾಣುತ್ತೆ. ಸೊ ಹಾಗಾಗಿ ನಮ್ಮ ದೃಷ್ಟಿ ಎಷ್ಟು ಲಿಮಿಟೆಡ್. ಇಷ್ಟೇ ಅಲ್ಲ, ಈಗ ನಾನೀಗ 4 ಗೋಡೆ ಮಧ್ಯದಲ್ಲಿ ಇರ್ತೀನಿ, ನಮಗೆ ಆಚೆಯಲ್ಲಿ ಇದೆ ಅನ್ನೋದು ಗೊತ್ತಾಗಲ್ಲ, ಏನು ಇಲ್ಲ ಅನ್ಕೊಳ್ತೀವಿ. ನಮ್ಮ ಕಣ್ಣಿಗೆ ಅದು ಲಿಮಿಟೆಡ್. ಹಾಗಾಗಿ ನಮ್ಮ ಇಂದ್ರಿಯಕ್ಕೆ ಗೋಚರ ಆಗುವಂತದ್ದಲ್ಲ. ನಮಗೆ 4 ದೋಷಗಳು ಯಾವ್ದೆಲ್ಲ, ಅದು ಯಾರಿಗಾದ್ರೂ ಗೊತ್ತಿದ್ರೆ ಹ್ಯಾಂಡ್ ರೈಸ್ ಮಾಡಿ. ನಮಗೆ 4 ದೋಷಗಳಿದೆ, ಯಾವ್ದೆಲ್ಲ ಅದು ಯಾರಿಗಾದ್ರು ಗೊತ್ತಿದೆಯಲ್ಲಿ? ಪ್ರಜ್ವಲಿಗೆ ಗೊತ್ತಾ? ಹರೇ ಕೃಷ್ಣ. 4 ದೋಷಗಳು ಯಾವ್ದು ಗೊತ್ತಾ? ಯಾರಿಗಾದ್ರೂ ನೆನ್ಪಿದ್ಯಾ? ನಾನು ಮೆನ್ಷನ್ ಮಾಡಿದ್ದೆ ಮೊದ್ಲು ಒಂದ್ಸರ್ತಿ, ಇಲ್ವಾ? ಓಕೆ. ಸೊ ಮೊದ್ಲಿಗೆ ಇಂಪರ್ಫೆಕ್ಟ್ ಸೆನ್ಸಸ್. ಸೊ ನಮ್ಮ ಇಂದ್ರಿಯಗಳು ಪರ್ಫೆಕ್ಟ್ ಅಲ್ಲ. ಸೊ ಎರಡನೇದು ವಿ ಮೇಕ್ ಮಿಸ್ಟೇಕ್, ಅಂದ್ರೆ ನಾವು ತಪ್ಪು ಮಾಡ್ತೀವಿ. ಸೊ ತಪ್ಪು ಮಾಡ್ತೀವಿ ಅಂತ ಹೇಳಿದ್ರೆ ಎವ್ರಿ ಡೇ ಏನಾದ್ರೂ ಒಂದು ಮಿಸ್ಟೇಕ್ ಆಗ್ತಾನೆ ಇರುತ್ತೆ ನಮ್ಮ ಕೈಯಲ್ಲಿ. ಈಗ ನಾವು ಅಥವಾ ಗಾಡಿ ಓಡಿಸ್ಬೇಕಾದ್ರೂ ಎಲ್ಲೋ ಒಂದ್ ಕಡೆ ತಾಗಿಸ್ಬೋದು ಒಬ್ರಿಗೆ, ಅಥವಾ ಒಂದು ವೆಜಿಟೇಬಲ್ ಕಟ್ ಮಾಡ್ಬೇಕಾದ್ರೆ ನಾವು ಕಟ್ ಮಾಡ್ಕೊಳ್ಬೋದು. ಅಂದ್ರೆ ಏನೋ ಒಂದು ಆಗ್ತಾ ಇರುತ್ತೆ ನಮ್ಮ ಕೈಯಿಂದ, ಅಥವಾ ಇಡುತ್ತೀವಿ ನಡೆಯುವಾಗ. ಸೊ ವಿ ಮೇಕ್ ಮಿಸ್ಟೇಕ್ಸ್. ಅಂಡ್ ಇನ್ನೊಂದು ಮೂರನೇದು, ವಿ ಹ್ಯಾವ್ ಚೀಟಿಂಗ್ ಪ್ರೊಫೆನ್ಸಿಟಿ ಅಂತ ಹೇಳಿದ್ರೆ ನಾವು ಮೋಸ ಮಾಡೋ ಒಂದು ಪ್ರವೃತ್ತಿ ಇದೆ ಅಂತ ಹೇಳಿ. ಈಗ ನಾವು ಎಲ್ಲರಿಗೂ ಯಾವುದೇ ಒಂದು, ಅಂದ್ರೆ ನಮಗೆ ಚೀಟಿಂಗ್ ಮಾಡುವಂತದ್ದು ಪ್ರೊಫೆನ್ಸಿಟಿ ಅದು ಬಂದಿದೆ ನಮಗೆ. ಅಂದ್ರೆ ಇದೆಲ್ಲ ನಾವು ಈ ಭೌತಿಕ ಜಗತ್ತಲ್ಲಿ ಹುಟ್ಟಿರೋರಿಗೆ ಎಲ್ಲರಿಗೂ ಈ 4 ದೋಷಗಳು ಇರುವಂತದ್ದು. ಇನ್ನೊಂದು ವಿ ಕಮ್ ಇನ್ ಟು ಇಲ್ಯೂಷನ್ ಅಂತಂದ್ರೆ ಮಾಯೆಗೊಳಗಾಗಿದೀವಿ. ಯಾಕೆಂತ ಹೇಳಿದ್ರೆ ಐ ಆಮ್ ಸೋಲ್ ಆಕ್ಚುಲಿ, ಅಂದ್ರೆ ನಾನು ಆತ್ಮ, ನಾನು ದೇಹ ಅಲ್ಲ. ಆದ್ರೆ ಏನಂದ್ರೆ ನಾವು ಮಾಯೆಗೊಳಗಾಗಿ ಏನ್ ಅನ್ಕೊಳ್ತೀವಿ, ನಾನು ಈ ದೇಹ ಅಂತ ಅನ್ಕೊಂಡು ಆ ಭಾವನೆಯಲ್ಲಿ ಇದೀವಿ. ಮತ್ತು ಇನ್ನೊಂದೇನಂದ್ರೆ ನಾವು ದಾರಿಲಿ ಏನಾದ್ರೂ ಒಂದು ಹಾವು ಹೋಗ್ತಾ ಇದ್ರೆ, ಅಂದ್ರೆ ಹಗ್ಗ ಬಿದ್ದಿದ್ರೆ ಹಗ್ಗನ ಹಾವು ಅಂತ ನಾವು, ಅಂದ್ರೆ ನಮಗೆ ಗೊತ್ತಾಗಲ್ಲ ಅದು, ಸಡನ್ ಆಗಿ ನಮಗೆ ಅದು ಇಲ್ಯೂಷನ್. ಸೊ ಅದಕ್ಕೆ ಇಲ್ಯೂಷನ್ ಅಂತ. ಸೊ ಈ 4 ದೋಷಗಳು ಇರೋದ್ರಿಂದ ನಮ್ಮ ಇಂದ್ರಿಯಗಳಿಗೆ ಎಲ್ಲ ಗೋಚರ ಆಗಲ್ಲ. ಹಾಗಾಗಿ ಕೃಷ್ಣ ಹೇಳುತ್ತಾ ಇರುವಂತದ್ದು, ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದುದು ಏನು ಇಲ್ಲ. ಸೊ ಕೃಷ್ಣ ಹೇಳಿದನ್ನ ನಾವು ನಿಜ ಅಂತ ಅಕ್ಸೆಪ್ಟ್ ಮಾಡ್ಬೇಕಷ್ಟೇ. ಇದರಲ್ಲಿ ನಮ್ದು ನಮಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಶ್ಲೋಕ 3. ಎಸ್, ಯಾರು ಹ್ಯಾಂಡ್ ರೈಸ್ ಮಾಡಿದಿರಲ್ಲ? ಹ್ಯಾಂಡ್ ರೈಸ್ ಮಾಡಿದಿರ ಯಾರಲ್ಲ? ಬೇರೆ ಯಾರು? ದೇವಕಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮನುಷ್ಯಾಣಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಯಾಗಿ ಪ್ರಯತ್ನಿಸಬಹುದು. ಪರಿಪೂರ್ಣತೆಯನ್ನು ಸಾಧಿಸುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಅಂತ ಹೇಳಿದ್ರೆ,
ಈಗ ಭಕ್ತಿಗೆ ಬರೋದು ಸುಲಭ ಅಲ್ಲ. ನಾವೇ ನೋಡಿದ್ವಿ ನೋಡಿ, ಈಗ ಫಸ್ಟ್ ಡೇಗೆ ಆಗುವಾಗ 177 ಜನ, ಮತ್ತೆ 80, 90, 57, ಈಗ 50ಕ್ಕೆ ಬಂದಿದೆ. ಸೊ ಐ ಡೋಂಟ್ ನೋ ಎಂಡ್ ಆಫ್ ದಿ ಡೇಗೆ ಎಷ್ಟು ಜನ ಇರ್ತಾರೆ ಅಂತ ಹೇಳಿ. ಸೊ ಅಂದ್ರೆ ಆ ಆ, ಅಂದ್ರೆ ಭಕ್ತಿ ಒಂದು ಮಾರ್ಗದಲ್ಲಿ ಎಲ್ರಿಗೂನು ಅದು ಇಂಟ್ರೆಸ್ಟ್ ಇರಲ್ಲ. ಮತ್ತೆ ಹಾಗೂ ಅಷ್ಟು ಮಾತ್ರ ಅಲ್ಲ, ಮತ್ತೆ ತುಂಬಾ ಪುಣ್ಯ ಮಾಡಿದ್ರೆ ಮಾತ್ರ ನಾವು ಆ ಭಕ್ತಿಯಲ್ಲಿ ಹಾಗೆ ಕಂಟಿನ್ಯೂ ಮಾಡುವಂತ ಚಾನ್ಸ್ ಇದೆ. ಮತ್ತೆ ಸಿಗೋದು ಇಲ್ವಂತೆ, ಕೃಷ್ಣನ ಒಂದ್ ಸಮೀಪ ಸಿಗ್ಬೇಕಾದ್ರೆ ಅದು ಅಷ್ಟು ಸುಲಭ ಇಲ್ಲ ಅಂತ. ಅಂದ್ರೆ ಈಗ ನಾವಿಲ್ಲಿ ನೋಡ್ಬೋದು ಈ ಪಿಕ್ಚರ್ ಅಲ್ಲಿ, ಈ ಮ್ಯಾರಥಾನ್ ಆಗ್ತಾ ಇದೆ ಇಲ್ಲಿ. ಸೊ ಮ್ಯಾರಥಾನ್ ಅಲ್ಲಿ ಲಕ್ಷಗಟ್ಲೆ ಜನರು ಸೇರ್ತಾರೆ, ಹೋಗ್ತಾರೆ ಓಡಕ್ಕೆ. ಸೊ ಎಷ್ಟು ಅದು 5000, 10,000 ಹಾಗೆಲ್ಲ ಕಿಲೋಮೀಟರ್ಸ್, ಅಷ್ಟು ಕಿಲೋಮೀಟರ್ ಇರುತ್ತೆ ಅವ್ರದ್ದು ಏಮ್. ಆದ್ರೆ ಏನಾಗುತ್ತೆ, ಎಲ್ಲರಿಗೂ ಹೋಗಕ್ಕಾಗಲ್ಲ. ಎಲ್ಲರೂ ಸ್ಟಾರ್ಟ್ ಏನೋ ಮಾಡ್ತಾರೆ, ಮಧ್ಯದಲ್ಲಿ ಎಷ್ಟೋ ಬಿಡ್ತಾರೆ. ಸೊ ಎಂಡ್ ಹೋಗುವಂತದ್ದು ವೆರಿ ಲಿಮಿಟೆಡ್ ಜನ, ತುಂಬಾ ಕಮ್ಮಿ ಜನ ಅಂದ್ರೆ ಗೋಲ್ ಮುಟ್ಟುವಂತದ್ದು. ಸೊ ಹಾಗೆ ಕೃಷ್ಣ ಹೇಳ್ತಾನೆ, ಸಾವಿರಾರು ಜನರಲ್ಲಿ ಒಬ್ರು ಪರಿಪೂರ್ಣತೆಗಾಗಿ, ಈಗ ನಾವೆಲ್ಲರೂ ಅಷ್ಟೇ ಇದ್ರ ಸಾವಿರಾರು ಜನರಲ್ಲಿ ಬರ್ತೀವಿ ಅಂದ್ರೆ ಪರಿಪೂರ್ಣತೆಗೆ ಪ್ರಯತ್ನ ಪಡ್ತಾ ಇದೀವಿ ನಮ್ ಕಡೆಯಿಂದ ಏನ್ ಮಾಡ್ಬೋದು ಅಂತ. ಆದ್ರೆ ಅದ್ರಲ್ಲಿ ಒಬ್ಬ ನಿಜವಾಗಿ ಅರ್ಥ ಮಾಡ್ಕೊಳ್ತಾನೆ, ಅದನ್ನ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅಂದ್ರೆ ಅದ್ರಲ್ಲೂ ಫುಲ್ಲು ಮಾಡ್ಕೊಳ್ಳೋದು ಬಾರಿ ಕಮ್ಮಿ, ಅಂದ್ರೆ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳೋರು ತುಂಬಾ ಅಪರೂಪ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅಂದ್ರೆ ಬಾರಿ ಕಷ್ಟ ಅಂತ, ಅಂದ್ರೆ ಕೃಷ್ಣನ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂತವ್ರು ಬಾರಿ ಅಪರೂಪ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾರಂತ. ಸೊ ಈಗ ಅಂದ್ರೆ ಈಗ ಈಗ ಆಧ್ಯಾತ್ಮಿಕತೆಯಲ್ಲಿ ಮುಂದೆ ಮೊದ್ಲಿಗೆ ನಮಗೆ ಆ ಒಂದು ಜಿಜ್ಞಾಸೆ, ಅಂದ್ರೆ ಕಲಿಬೇಕು, ತಿಳ್ಕೋಬೇಕು, ನಾನ್ ಯಾರು, ನನಗೂ ಮತ್ತು ಭಗವಂತನಿಗೆ ಏನ್ ಸಂಬಂಧ, ನನ್ನ ಪ್ರಕೃತಿ ಏನು. ಸೊ ಹಾಗೆಲ್ಲ ಪ್ರಶ್ನೆಗಳು ನಮಗೆ ಬರ್ಬೇಕಂತೆ. ಸೊ ಹಾಗೆ ಬಂದ್ರೆ ಏನಾಗತ್ತೆ, ನಮಗೆ ಸರಿಯಾದ ಒಂದು, ನಮಗೆ ಯಾವಾಗ ನಾವು ರೆಡಿ ಇರ್ತೀವೋ ಆಗ ಕೃಷ್ಣ ನಮಗೆ ಸರಿಯಾದ ಒಂದು ಗುರುಗಳನ್ನ ಕಳಿಸ್ತಾನೆ ಜೀವನದಲ್ಲಿ. ಸೊ ಆಗ ಸರಿಯಾದ ಗುರುಗಳು ನಮಗೆ ಮಾರ್ಗದರ್ಶನ ಕೊಡ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯುವಂಥದ್ದು. ಈಗ ಫೇಕ್ ಗುರುಗಳು ತುಂಬಾ ಇರ್ತಾರೆ, ಅಂದ್ರೆ ದುಡ್ಡಿಗೋಸ್ಕರ ಅಂತ ಹೇಳಿ ಏನೆಲ್ಲ ಅವರ ಅಂದ್ರೆ ಅವರಿಗೆ ಅಂದ್ರೆ ನಾನು ನಿಮಗೆ ಮಾಡಿ ಕೊಡ್ತೀನಿ ಅಂತ ಹೇಳಿ, ಅಂದ್ರೆ ಕೆಲವರು ತುಂಬಾ ಜನ ಏನ್ ಇಷ್ಟಪಡ್ತಾರೆ, ಈ ಮ್ಯಾಜಿಕ್ ಎಲ್ಲ ಮಾಡುವಂತದ್ದು, ಈ ಅಂತ ಗುರುಗಳನ್ನ ಇಷ್ಟಪಡುವಂತವ್ರು ಇರ್ತಾರೆ. ಬಟ್ ಅದೆಲ್ಲ ಚೀಟಿಂಗ್, ಅದೆಲ್ಲ ತುಂಬಾ ಜನ ಮೋಸ ಹೋಗೋರು ತುಂಬಾ ಜನ ಇದಾರೆ, ಅಂದ್ರೆ ದುಡ್ಡು ತಗೊಂಡು ಮೋಸ ಮಾಡೋರು ತುಂಬಾ ಜನ ಇದಾರೆ. ಸೊ ನಿಜವಾದ ಗುರುಗಳು ಅಂತ ಹೇಳಿದ್ರೆ ಅವರಿಗೆ ತುಂಬಾ ಸ್ಟ್ರಾಂಗ್ ಫಿಲಾಸಫಿಯಲ್ಲಿ, ಈಗ ತತ್ವಗಳಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಈಗ ನಮ್ಮ ಪ್ರಭುಪಾದ್ ನೋಡಿ, ಅವರು ಭಕ್ತಿ ವೇದಾಂತ ಅಂತ ಅವರಿಗೆ ವೈಷ್ಣವ ಇವರು ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ, ಅಂದ್ರೆ ಹೆಸರು ಭಕ್ತಿ ವೇದಾಂತ ಅಂತ ಹೇಳಿದ್ರೆ ಅವರು ಅಷ್ಟು ಭಕ್ತಿಯಲ್ಲಿ ಅಂದ್ರೆ ಇದು ಮಾಡಿದ್ದಾರೆ, ಅಂದ್ರೆ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಅವರಿಗಿದೆ. ಸೊ ಮತ್ತೆ ಅವರಿಗೆ ಗೊತ್ತು ಯಾವ ರೀತಿಯಲ್ಲಿ ನಾವು ಭಕ್ತಿಲಿ ಹೋದ್ರೆ ನಾವು ಕೃಷ್ಣನ ಒಂದು ಹತ್ರ ಹೋಗ್ಬೋದು ಅಂತ ಹೇಳಿ ನಮಗೆ ಸರಿಯಾದ ದಾರಿ ಕೊಟ್ಟಿದ್ದಾರೆ. ಸೊ ಈಗ ಇಸ್ಕಾನ್ ಅಲ್ಲಿ 4 ಮೇನ್ ಪಾಯಿಂಟ್ಸ್ ಫೌಂಡೇಶನ್ ಪ್ರಭುಪಾದ್ ಕೊಟ್ಟಿರುವಂತದ್ದು. ಅದು ಯಾವ್ದು ಅಂತ ಹೇಳಿದ್ರೆ, ಒಂದು ಮಾಂಸಾಹಾರಿ ಸೇವನೆ ಇಲ್ಲ, ಒಂದು ಜೂಜು ಮಾಡಬಾರದು, ಇನ್ನೊಂದು ಇದು ಏನಂತಾರೆ ಇಂಟಾಕ್ಸಿಕೇಶನ್, ಮಾದಕ ದ್ರವ್ಯಗಳು, ಸೊ ಅದನ್ನ ಯೂಸ್ ಮಾಡುವಂಗಿಲ್ಲ, ಹಾಗೂ ಮತ್ತು ಅನೈತಿಕ ಸ್ತ್ರೀ ಅಥವಾ ಪುರುಷ, ಈ ಒಂದು 4 ಮಾಡುವಾಗಿಲ್ಲ. ಸೊ ಯಾರೇ ಒಂದು ದೀಕ್ಷೆ ತಗೊಳ್ಳೋದಾಗ್ಲಿ ಅಂದ್ರೆ ಸೊ ದೇ ಹ್ಯಾವ್ ಟು ಕಮಿಟ್, ಅಂದ್ರೆ ಇದು 4 ನಾನು ಮಾಡಲ್ಲ ಅಂತ ಹೇಳಿ. ಅದ್ರ ಜೊತೆಗೆ ಮತ್ತೆ 16 ರೌಂಡ್ ಇದು ಹಾಗೆಲ್ಲ ಇರುತ್ತೆ. ಓಕೆ, ಇದು ನೆಕ್ಸ್ಟ್ ಶ್ಲೋಕ. ಯಾರು ಹ್ಯಾಂಡ್ ರೈಸ್ ಮಾಡಿ? ಇಬ್ರೇನಾ? ಶಿಲ್ಪಾ ಮಾತಾಜಿ ಮತ್ತೆ ಅವರಿಬ್ರು ಆಯ್ತು, ಬೇರೆ ಯಾರಿಲ್ವಾ? ದೇವಕಿನೂ ಆಯ್ತು, ಪಲ್ಲವಿ. ಎಸ್ ಮಾತಾಜಿ, ಹರೇ ಕೃಷ್ಣ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭೂಮಿರಾಪೋನಲೋ ವಾಯು ಕಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನ ಪ್ರಕೃತಿರಷ್ಟದ. ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನ ಪ್ರಕೃತಿರಷ್ಟದ. ಕೃಷ್ಣ ಹೇಳ್ತಾ ಇದ್ದಾನೆ, ಇದೆಲ್ಲ ನಂದೇ ನನ್ನ ಶಕ್ತಿಗಳು ಬೇರೆಗೊಂಡಿರುವಂತದ್ದು. ಯಾವ್ದೆಲ್ಲ? ಒಂದು 5 ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು. ಅದು ಗ್ರಾಸ್ ಎಲಿಮೆಂಟ್ಸ್. ಅಂದ್ರೆ ಅದಾದ್ಮೇಲೆ ಬರುವಂತದ್ದು ಬುದ್ಧಿ, ಅಹಂಕಾರ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಅದು ಸೂಕ್ಷ್ಮ ಶರೀರ.
ಸೊ ಇದ್ರಲ್ಲಿ ಈಗ ಅದೆಲ್ಲ ನಂದೇ ಅಂಶ ಅಂತ ಒಟ್ಟು 24 ಅಂದ್ರೆ ಒಂದು ಅಂದ್ರೆ 5 ಆಬ್ಜೆಕ್ಟ್ ಆಫ್ ಸೆನ್ಸಸ್ ಅಂತ ಹೇಳಿ ಯಾವ್ದೆಲ್ಲ ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ. ಸೊ ಅದರಿಂದ ಬರುವಂತದ್ದು ಜ್ಞಾನೇಂದ್ರಿಯಗಳು ಅದೆಲ್ಲ ಯಾವ್ದು ಅಂದ್ರೆ ಕಣ್ಣಿನಿಂದ ಫಾರ್ಮ್ ನೋಡ್ಬೋದು ನಾವು, ಅಂದ್ರೆ ರೂಪ, ಕಣ್ಣಿನಿಂದ ರೂಪ, ಮೂಗಿನಿಂದ ಇದು ಸ್ಮೆಲ್ ಮಾಡುವಂಥದ್ದು ಅಂದ್ರೆ ಮತ್ತೆ ಬಾಯಿಯಿಂದ ಇದು ಟೇಸ್ಟ್, ರುಚಿ, ಮತ್ತೆ ಕಿವಿಯಿಂದ ಶ್ರವಣ ಮಾಡುವಂಥದ್ದು, ಚರ್ಮದಿಂದ ಸ್ಪರ್ಶ. ಹಾಗೆ ಮತ್ತೆ ಇನ್ನೊಂದು ಇದು ಎಕ್ಸ್ಟರ್ನಲ್ ಆರ್ಗನ್ಸ್ ಅಂದ್ರೆ ಇದೆಲ್ಲ ಯಾವ್ದೆಲ್ಲ ಬರುತ್ತೆ ಅಂದ್ರೆ ನಮ್ಮ ಕೈಗಳು, ಕೈ, ಕಾಲು, ಮತ್ತು ಜನನಾಂಗಗಳು, ಮತ್ತೆ ಹ್ಯಾಂಡ್ಸ್, ಲೆಗ್ಸ್ ಅಂದ್ರೆ ಇನ್ಯಾವ್ದು ಬರುತ್ತೆ, ಹ್ಯಾಂಡ್ಸ್, ಲೆಗ್ಸ್, ಜೆನಿಟಲ್ಸ್, ಮೌತ್ ಅಂಡ್ ಇನ್ನೊಂದು ಒಂದು ನಿಮಿಷ, ಸೊ ಮೊದಲಿಗೆ ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ. ಅದಾದ್ಮೇಲೆ ಜ್ಞಾನೇಂದ್ರಿಯದಲ್ಲಿ ಕಣ್ಣು, ಮೂಗು, ಕಿವಿ, ಬಾಯಿ ಮತ್ತು ಚರ್ಮ. ಮತ್ತೆ ಬರುವಂತದ್ದು ಜ್ಞಾನೇಂದ್ರಿಯ ಅಂದ್ರೆ ಅದೇ ಕಣ್ಣಿನಿಂದ ಹೇಳಿದೆ ನಾನು, ದೃಷ್ಟಿ, ಮೂಗಿನಿಂದ ಸುವಾಸನೆ, ಮತ್ತೆ ಕಿವಿಯಿಂದ ಶಬ್ದ, ನಾಲಿಗೆಯಿಂದ ರುಚಿ ಮತ್ತು ಚರ್ಮದಿಂದ ಸ್ಪರ್ಶ. ಅದಾದ್ಮೇಲೆ ಬರುವಂತದ್ದು 5 ವರ್ಕಿಂಗ್ ಸೆನ್ಸ್ ಯಾವ್ದೆಲ್ಲ, ಹ್ಯಾಂಡ್, ಲೆಗ್, ಮೌತ್, ಇದು ಜನನಾಂಗ ಮತ್ತು ಜೆನಿಟಲ್ಸ್ ಅಂಡ್ ರೆಕ್ಟಮ್. ಮತ್ತೆ ಇನ್ನೊಂದು 4 ಇದು 3 ಬುದ್ಧಿ, ಮನಸ್ಸು, ಬುದ್ಧಿ ಮತ್ತು ಫಾಲ್ಸಿಗು. ಓಕೆ ಇಷ್ಟೇ. ಸೊ ಅದಾದ್ಮೇಲೆ ಇನ್ನೆರಡು ಅದು ಯಾವ್ದು ಅಂತ ಹೇಳಿದ್ರೆ ಆತ್ಮ ಮತ್ತು ಪರಮಾತ್ಮ. ಒಟ್ಟು 26 ಆಗುವಂಥದ್ದು. ಸೊ ಈ 6 ಇದೆಲ್ಲ ನನ್ನ ಶಕ್ತಿಗಳು ಬೇರ್ಗೊಂಡಿರುವಂತ ನನ್ನ ಶಕ್ತಿಗಳು ಅಂತ ಹೇಳಿ. ಭೂಮಿಯಲ್ಲಿ ಎಲ್ಲಾ ಇದು ಬರುವಂತದ್ದು ಅಂದ್ರೆ ನೀರಲ್ಲಿ ಆಗುವಾಗ ನಮಗೆ ನೀರಲ್ಲಿ ಯಾವ್ದಿಲ್ಲ ಅಂದ್ರೆ ಟೇಸ್ಟ್ ಇದೆ. ಅಂದ್ರೆ ಒಂದೊಂದ್ರಲ್ಲಿ ಒಂದೊಂದು ಕಮ್ಮಿ ಆಗ್ತಾ ಬರುವಂತದ್ದು. ಲೈಕ್ ಭೂಮಿಯಲ್ಲಿ ಆಗುವಾಗ ಅಂದ್ರೆ ನಮಗೆ ಎಲ್ಲಾ ಸೆನ್ಸ್ನು ಇರುತ್ತೆ. ಅದೇ ನೀರಲ್ಲಿ ಆಗುವಾಗ ಶಬ್ದ ಇದೆ, ಗಾಳಿ, ಅಲ್ಲ ರುಚಿ, ಮತ್ತೆ ಗಾಳಿ ಇದೆಲ್ಲ ಯಾವುದು, ಅಗ್ನಿಯಲ್ಲಿ ಟೇಸ್ಟ್ ಇಲ್ಲ, ಮತ್ತೆ ವಾಯುವಲ್ಲಿ ಅಂದ್ರೆ ನೋಡಕ್ಕಾಗದೆ ಇರುವಂತದ್ದು, ಆಕಾಶದಲ್ಲಿ ಬರೀ ಒಂದೇ ಕೇಳುವಂತದ್ದು ಮಾತ್ರ, ಮತ್ತೆ ನೀರಲ್ಲಿ ಯಾವ್ದೋ ಒಂದು ಬಿಡ್ತಾ ಇದ್ದೀನಿ ನಾನು. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ. ಐ ಥಿಂಕ್ ಕಲರ್. ಇಲ್ಲ ಕಲರ್ ಅಲ್ಲ ಮಾತಾಜಿ, ಕಲರ್ ಅಲ್ಲ. ನಮ್ ಸೆನ್ಸ್ ಪರ್ಸೆಪ್ಷನ್ ಅಲ್ಲಿ ಅಂದ್ರೆ ಒಂದು ನೋಡುವಂತದ್ದು ನೋಡ್ಬೋದು ನಾವೀಗ, ನೀರ್ನ ನೋಡಕ್ಕಾಗತ್ತೆ ಅಂದ್ರೆ ಸೌಂಡ್ ಕೇಳಬಹುದು, ಟೇಸ್ಟ್ ಇದೆ, ಸ್ಮೆಲ್ ಕರೆಕ್ಟ್, ಸ್ಮೆಲ್ ನೋಡಕ್, ಸ್ಮೆಲ್ ಇಲ್ಲ. ಥ್ಯಾಂಕ್ ಯು. ಸ್ಮೆಲ್ ಇಲ್ಲ. ಸೊ ಹಾಗೆ ಒಂದೊಂದು ಸೊ ಇದ್ರಲ್ಲಿ. ಓಕೆ, ನೆಕ್ಸ್ಟ್ ಯಾರು? ಮಾಲತಿ. ಎಸ್ ಮಾತಾಜಿ, ಹರೇ ಕೃಷ್ಣ. ಮಾಲತಿ ಹರೇ ಕೃಷ್ಣ ಮಾತಾಜಿ. ಏತೋದ್ಯನಿ ಭೂತಾನಿ ಸರ್ವಾಣಿ ಪ್ರದಾರಯ ಅಹಂ ಕೃತ್ನಸ್ಯ ಜಗತಃ ಪ್ರಭವನಃ ಪ್ರಲಯಸ್ತತಾ. ನೆಕ್ಸ್ಟ್ ಓದ್ಬೇಡಿ ಇನ್ನೊಂದು. ಮತ್ತ ಪರತಂ ನಾನೇತ ಕಿಣ್ಯದಸ್ತಿ ಧನಜ್ಞಯ
ಮಯಿ ಸರ್ವಮಿಂಧಂ ಪ್ರೋತಂ ಸ್ತೋತ್ರೆ ಮಣಿಗಣ ಇವ. ಧನ್ಯವಾದ. ಏತದ್ ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಸ್ಥಲೇಷು ತಥಾ. ಸೊ ಸೃಷ್ಟಿಯಾದ ಎಲ್ಲಾ ಜೀವಿಗಳಿಗೂ ಈ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವು ಅಂತ್ಯವು ನಾನೇ ಎಂದು ತಿಳಿದುಕೋ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ ಇದರಲ್ಲಿ. ಸೊ ಸೃಷ್ಟಿಯಲ್ಲಿ ಇರುವಂತದ್ದು ಯಾವುದೇ ಒಂದು ಅಂದ್ರೆ ಭೌತಿಕವಾಗಿರುವಂತದ್ದು ಅಂದ್ರೆ ನಾವಿರುವಂತ ಭೌತಿಕ ಜಗತ್ತಿರ್ಬೋದು, ಮತ್ತೆ ಆಧ್ಯಾತ್ಮಿಕವಾದಲ್ಲಿ. ಸೊ ಎಲ್ಲದಕ್ಕೂ ಮೂಲ ನಾನೇ ಅಂತ ಅಂದ್ರೆ ಕೃಷ್ಣನೇ ಮೂಲ. ಸೊ ಕೃಷ್ಣ ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಆದಿರ್ ಗೋವಿಂದ. ಸೊ ಆದಿ ಅಂತ್ಯ, ಆದಿರ್ ಗೋವಿಂದ, ಸರ್ವ ಕಾರಣ ಅಂದ್ರೆ ಎಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಅದು ಬ್ರಹ್ಮ ಸಂಹಿತೆದು, ಅಲ್ಲಿನೂ ಬ್ರಹ್ಮನ ಪ್ರಾರ್ಥನೆಯಲ್ಲೂ ಬರುತ್ತದು. ಸೊ ಇನ್ನೊಂದು ಇಲ್ಲಿ ಕೆಳಗಡೆ ಇನ್ನೊಂದು ಶ್ಲೋಕ 7ರಲ್ಲಿ ಮತ್ತಾ ಪರತರಂ ನಾಯನ್ಯತ್ ಅಂದ್ರೆ ನನ್ನ ಬಿಟ್ಟು ಕಿಂಚಿದಸ್ತಿ ಧನಂಜಯ ಏನು ಇಲ್ಲ ಅಂದ್ರೆ ಧನಂಜಯ ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ, ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನಲ್ಲೇ ಅವಲಂಬಿಸಿದೆ ಅಂತ ಹೇಳಿದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಈಗ ಒಂದು ಪರ್ಲ್ ನೆಕ್ಲೆಸ್ ಅಂದ್ರೆ ಈಗ ಇಲ್ಲಿ ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ, ಈಗ ಮಣಿಗಳು ಹೇಗೆ ಪೋಣಿಸಿರುತ್ತೆ ಅಂದ್ರೆ ಪರ್ಲ್ ನೆಕ್ಲೆಸ್ ಇರುತ್ತೆ. ನೆಕ್ಲೆಸ್ ಅಲ್ಲಿ ನಮಗೆ ನೋಡುವಾಗ ಜಸ್ಟ್ ಒಂದು ಪರ್ಲ್ ನೆಕ್ಲೆಸ್ ಕಾಣುತ್ತೆ, ಆ ಒಳಗಡೆ ಇರೋ ದಾರ ನಮಗೆ ಎದುರುಗಡೆ ಕಾಣಲ್ಲ. ಸೊ ಹಾಗೆ ಕೃಷ್ಣ ಹೇಳ್ತಾ ಇರೋದು, ಈ ಪ್ರಪಂಚನ ಮಾಡಿರುವಂತದ್ದು ನಾನು. ಅಂದ್ರೆ ಈಗ ಆಕಾಶದಲ್ಲಿ ಎಷ್ಟೊಂದು ಈಗ ಎಲ್ಲ ಪ್ಲಾನೆಟ್ಸ್ ಹೇಗೆ ಅದು ಗಾಳಿಯಲ್ಲಿ ನಿಂತಿರುವಂತದ್ದು ಹೇಗೆ ಅಂದ್ರೆ ಅಷ್ಟು ಹೆವಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಾವೇನೇ ಒಂದು ಭಾರದ ಮೇಲೆ ಹಾಕಿದ್ರೆ ಅದು ಕೆಳಗಡೆ ಬೀಳುತ್ತೆ, ಅಂದ್ರೆ ಗುರುತ್ವಾಕರ್ಷಣೆಯಿಂದಾಗಿ ಅಂದ್ರೆ ಗ್ರಾವಿಟೇಷನಲ್ ಇದರಿಂದ ಬೀಳುತ್ತೆ. ಬಟ್ ಆಕಾಶದಲ್ಲಿ ಅಷ್ಟೊಂದು ಅಂದ್ರೆ ಎಷ್ಟೋ ಪ್ಲಾನೆಟ್ಗಳು ಅಂದ್ರೆ ನಮಗೆ ಕಾಣಲ್ಲ ಅದು, ಬಟ್ ಹೇಗೆ ಅದೆಲ್ಲ ಗಾಳಿಯಲ್ಲಿ ನಿಂತಿರುವಂತದ್ದು. ಸೊ ಅದು ಕೃಷ್ಣನ ಒಂದು ಎನರ್ಜಿಯಿಂದಾಗಿ, ಮತ್ತೆ ಕೃಷ್ಣನ ಎನರ್ಜಿಯಿಂದ ಅದು ಹಿಡಿದಿಟ್ಟಿರುವಂತದ್ದು. ಇಲ್ಲಾಂದ್ರೆ ಯಾವ್ದು ಅಂದ್ರೆ ಅಲ್ಲಿ ಆತರ ಒಂದು ಅಂದ್ರೆ ಮತ್ತೆ ಎಲ್ಲ ಕರೆಕ್ಟ್ ಆಗಿ ಫಂಕ್ಷನ್ ಆಗುವಂತದ್ದು ಇರ್ಬೋದು, ಅದೆಲ್ಲ ಕೃಷ್ಣನ ಒಂದು ಇದರಿಂದ. ಬಟ್ ಅದು ಕಾಣ್ತಾ ಇಲ್ಲ ಅಷ್ಟೇ ಕೃಷ್ಣ. ಸೊ ಹಾಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನಿಂದಲೇ ಅದೆಲ್ಲ ನಿಂತಿರುವಂತದ್ದು, ಎಲ್ಲ ನನ್ನಿಂದಲೇ ಅವಲಂಬಿಸಿದೆ ಅಂತ ಹೇಳ್ಬಿಟ್ಟು. ಎಸ್, ನೆಕ್ಸ್ಟ್ ಯಾರಿದ್ದೀರಾ? ಓಕೆ, ಮತ್ತೆ ಇವ್ರಿಗೆ ಕೊಡೋಣ. ಸರಸ್ವತಿ ಮಾತಾಜಿ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ. ಸರಸ್ವತಿ ರಾಜಣ್ಣ. ಹರೇ ಕೃಷ್ಣ ಮಾತಾಜಿ. ಹಾ, ಓದಿ ಮಾತು. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಃ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ನೃಷು. ಹೇ ಅರ್ಜುನ, ನಾನು ನೀರಿನಲ್ಲಿ ರುಚಿಯು, ಸೂರ್ಯಚಂದ್ರರಲ್ಲಿ ಬೆಳಕು, ವೇದದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ಸೊ ನಾವ್ ಹೇಗೆ ಕೃಷ್ಣನ ನೋಡ್ಬೋದು ಅಂದ್ರೆ, ಈಗ ತುಂಬಾ ಜನ ದೇವ್ರನ್ನ ನಂಬದೇ ಇರೋರು ಕೂಡ ಕೃಷ್ಣನ ಅಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀರಲ್ಲಿ ನಾನು ಟೇಸ್ಟ್ ಅಂದ್ರೆ ನೀರಲ್ಲಿರೋ ಆ ರುಚಿ ಏನಿದೆ ಅದು ನಾನು, ಸೂರ್ಯಚಂದ್ರರಲ್ಲಿ ಬೆಳಕು ನಾನು. ಸೊ ಪ್ರಭುಪಾದ್ ಏನ್ ಹೇಳ್ತಾರೆ ಅಂದ್ರೆ, ಸೂರ್ಯ ಬಂದು ಕೃಷ್ಣನ ಹಾಟ್ ಐ, ಚಂದ್ರ ಕೋಲ್ಡ್ ಐ ಅಂತೆ. ಸೊ ಇಬ್ರು ಕಣ್ಣುಗಳಿಗೆ ಕಂಪೇರ್ ಮಾಡಿದಾರೆ. ಅಂದ್ರೆ ಇವನ್ ಬ್ರಹ್ಮ ಸಂಹಿತಲ್ಲೂ ಇದೆ, ಯಕ್ಷಾಕ್ಷುರೇವ ಸವಿತಾ ಸಕಲ ಗ್ರಹಾಣ ರಾಜಾ ಸಮಸ್ತ ಯಕ್ಷಾಕ್ಷುರೇಶ ಸವಿತ ಸಕಲ ಗ್ರಹಾಣಾಂ ರಾಜಾ ಸಮಸ್ತ ಸುರಮೂರ್ತಿ ರಶೇಷ ತೇಜಃ ಯಸ್ಯಾಗ್ನಯ ಭ್ರಮತಿ ಸಂವ್ರತ ಕಾಲಚಕ್ರೋ. ಅಂದ್ರೆ ಯಾರ ಒಂದು ನಿರ್ದೇಶನದ ಪ್ರಕಾರ ಕಾಲಚಕ್ರ ನಡೀತಾ ಇದೆ, ಸೂರ್ಯ ಯಾರ ನಿರ್ದೇಶನದಲ್ಲಿ ನಡೀತಾ ಇದ್ದಾನೆ ಅಂತಂದ್ರೆ ಗೋವಿಂದಮಾದಿ ಪುರುಷಂ ತಮಾಂ ಭಜಾಮಿ. ಯಾಕಂದ್ರೆ ಕೃಷ್ಣನ ಒಂದು ಆದೇಶದ ಮೇಲೆ. ಸೊ ಎಲ್ಲವನ್ನ ನಡೀತಾ ಇರೋದು ಕೃಷ್ಣನಿಂದ. ಸೊ ನಾವು ಈಗ ಬೆಳಕು ನೋಡುವಾಗ ಅಂದ್ರೆ ಸೂರ್ಯ ನೋಡುವಾಗ, ಸೂರ್ಯನ ಬೆಳಕು ಬರುವಾಗ ನಾವು ಕೃಷ್ಣನ ನೆನೆಸ್ಕೋಬೇಕು, ಓ ಇದು ಕೃಷ್ಣ. ಮತ್ತೆ ಪ್ರತಿ ಸಲಿನೂ ನಾವು ಹೇಗೆ ಅಂದ್ರೆ ಕೃಷ್ಣನ ಹೇಗೆ ನೆನೆಸ್ಕೊಳ್ಬಹುದು, ಯಾವ್ಯಾವಾಗ ನೆನೆಸ್ಕೊಳ್ಬಹುದು ಅಂದ್ರೆ ನೀರ್ ಕುಡಿಯುವಾಗ್ಲೂ ನಾವು ಎವ್ರಿ ಟೈಮ್ ನೆನೆಸ್ಕೊಳ್ಬಹುದು ಕೃಷ್ಣನ, ಓ ಇದು ಕೃಷ್ಣ ಇದರಲ್ಲಿದ್ದಾನೆ ಅಂತ. ಆಮೇಲೆ ಆಕಾಶದಲ್ಲಿ ಶಬ್ದ. ಸೊ ಆಕಾಶದಲ್ಲಿ ಈ ತರ ಅಂತ ಅಂದ್ರೆ ಅದು ಒಂದು ಆಕಾಶದಲ್ಲಿ ಒಂದು ಸೌಂಡ್ ಇದೆ, ಅದು ಕಾಣಿಸಲ್ಲ, ಅದನ್ನ ಕ್ವಾಂಟಮ್ ಫಿಸಿಕ್ಸ್ ಅಂತ ಹೇಳ್ತಾರೆ ಸೈನ್ಸ್ ಅಲ್ಲಿ. ಸೊ ಅದನ್ನ ಅದು ಆ ಶಬ್ದ ನಾನು ಅಂತ ಕೃಷ್ಣ. ಮತ್ತೆ ಪುರುಷರಲ್ಲಿ ಪೌರುಷ. ಸೊ ಯಾರಿಗಾದ್ರೂ ಯಾವುದೋ ಒಂದು ಕೆಲವೊಂದು ಅಂದ್ರೆ ಕೆಲವರಲ್ಲಿ ಒಂದು ಎಬಿಲಿಟಿ ಇರುತ್ತೆ,
ಕೆಲಸ ಮಾಡುವಂತದ್ದು, ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಅಲ್ಲಿ ಅಥವಾ ಸ್ಪೋರ್ಟ್ಸ್ ಇರ್ಬೋದು ಅಥವಾ ಕಲೆಗಳಲ್ಲಿ ತುಂಬಾ ಟ್ಯಾಲೆಂಟೆಡ್ ಇರ್ತಾರೆ. ಸೊ ಆ ಟ್ಯಾಲೆಂಟೆಡ್ ಏನಿದೆ ಅಂದ್ರೆ ಇಂಟೆಲಿಜೆನ್ಸ್ ಏನಿದೆ ಅದು ಕೃಷ್ಣ ಅಂತ ಕೃಷ್ಣ ಹೇಳುವಂತದ್ದು. ಸೊ ಇದು ಯಾವ್ದ್ರಲ್ಲಿ ಏನೇನು ಅಂತ ಹೇಳಿ, ಏನು ಯಾರು, ಯಾವ್ದ್ರಲ್ಲಿ ಯಾರಲ್ಲಿ. ಸೊ ನೀರಿನಲ್ಲಿ ರುಚಿ, ಚಂದ್ರ ಅಂದ್ರೆ ಬೆಳಕು, ಚಂದ್ರ ಮತ್ತು ಸೂರ್ಯರಲ್ಲಿ ಬೆಳಕು, ವೈದಿಕ ಮಂತ್ರಗಳಲ್ಲಿ ಓಂ ಅಂದ್ರೆ ಎಷ್ಟೋ ಮಂತ್ರಗಳಲ್ಲಿ ಓಂ, ಇವಾಗ ಇವನ್ ನಾವು ಬೇರೆ ದೇವತೆಗಳನ್ನ ಮಾಡ್ಬೇಕಾದ್ರೂ ಓಂ ಅಂತಾನೆ ಬರುವಂತದ್ದು. ಸೊ ಹಾಗಾಗಿ ಸೊ ಓಂ ಅಂತ ಹೇಳಿ ಕೃಷ್ಣ. ಮತ್ತೆ ಆಕಾಶದಲ್ಲಿ ಧ್ವನಿ, ಮನುಷ್ಯದಲ್ಲಿ ಸಾಮರ್ಥ್ಯ, ಭೂಮಿಯಲ್ಲಿ ಪರಿಮಳ ಅಂದ್ರೆ ಭೂಮಿಯಲ್ಲಿ ಈಗ ಮೊದ್ಲಿಗೆ ಮಳೆ ಬರುವಾಗ ಒಂದು ಒಳ್ಳೆ ಸುವಾಸನೆ ಬರುವಂತದ್ದು ಇದೆ ಅಲ್ಲ, ಆ ಪರಿಮಳ ಕೃಷ್ಣ ಅಂತ. ಮತ್ತೆ ಬೆಂಕಿಯಲ್ಲಿ ಶಾಖ, ಅದೆಲ್ಲವೂ ಜೀವಿಸುತ್ತದೆ, ಜೀವನ. ಎಲ್ಲಾ ತಪಸ್ವಿಗಳು ತಪಸ್ಸು, ಎಲ್ಲಾ ಅಸ್ತಿತ್ವಗಳು ಮೂಲದ ಬೀಜ ಅಂದ್ರೆ ಅಹಂ ಬೀಜ ಪದಾರ್ಥ ಮಾಡಿ. ಸೊ ಅಂದ್ರೆ ಕೃಷ್ಣ ಜಸ್ಟ್ ಅಂದ್ರೆ ಮನುಷ್ಯರಿಗೆ ಮಾತ್ರ ಅಲ್ಲ, ಎಲ್ಲಾ ಒಂದು ಜೀವಿಗಳಲ್ಲಿಯೂ ನಾನೇ ಬೀಜ, ಅಹಂ ಬೀಜ ಪಿತ ಅಂತ ಹೇಳ್ತಾನೆ ಕೃಷ್ಣ. ಅಂದ್ರೆ ನಾನೇ ಸೀಡ್ ಗಿವಿಂಗ್ ಫಾದರ್ ಎಲ್ಲಾ ಒಂದು ಜೀವಿಗಳಿಗೂ ಅಂತ ಹೇಳಿ. ಸೊ ಬುದ್ಧಿವಂತ, ಬುದ್ಧಿ, ಬುದ್ಧಿವಂತರಲ್ಲಿ ಬುದ್ಧಿ, ಎಲ್ಲಾ ಶಕ್ತಿಶಾಲಿ ಪುರುಷರಲ್ಲಿ ಪರಾಕ್ರಮ, ಕಾಮ ಆಸಕ್ತಿ ರಹಿತವಾದ ಸಾಮರ್ಥ್ಯ, ಧರ್ಮ ತತ್ವದ ವಿರುದ್ಧವಿಲ್ಲದ ಲೈಂಗಿಕ ಜೀವನ ಅಂದ್ರೆ ಲೈಂಗಿಕತೆಯಲ್ಲಿ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರೋ ಒಂದು ಮಗುನ ಪಡಿಬೇಕಿದ್ರೆ ಲೈಂಗಿಕತೆ ಮಾಡ್ಬೋದಂತ ಹೇಳಿ ಅದು ಇದರಲ್ಲಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಮಂದಾರ್. ಎಸ್ ಮಾತಾಜಿ, ಹರೇ ಕೃಷ್ಣ, ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏಚೈವ ಸಾತ್ವಿಕ ಭಾವ ರಾಜಸಸ್ತ ಮಸಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ದಿನ ತ್ವಹಂ ತೇಷು ತೇ ಮಯಿ. ನೆಕ್ಸ್ಟ್ ಓದ್ಬಿಡಿ ಅದು, ತ್ರಿಭಿರ್ಗುಣಮಯಿ. ತ್ರಿಭಿರ್ಗುಣಮಯಿ ಭಾವೈರೇಭಿ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಂ ಪರಮವ್ಯಯಂ. ಧನ್ಯವಾದ. ಧನ್ಯವಾದ. ಸೊ ಇಲ್ಲಿ 12ನೇ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಿದ್ದಾನೆ, ಇದನ್ನು ತಿಳಿದುಕೋ, ಸಾತ್ವಿಕ ರಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ, ಆದರೆ ನಾನು ಸ್ವತಂತ್ರನು, ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿರುವವು. ಸೊ ಈಗ ಈ 3 ಗುಣಗಳೇನಿದೆ, ಸಾತ್ವಿಕ, ರಾಜಸ್ಯ ಮತ್ತು ತಾಮಸ, ಸೊ ಇದೆಲ್ಲ ನಂದೇ ಶಕ್ತಿಗಳು ಅಂತ ಹೇಳಿ. ಸೊ ಕೃಷ್ಣನಿಂದನೇ ಬಂದಿರುವಂತಹ ಒಂದು ಶಕ್ತಿಗಳು. ಆದ್ರೆ ಕೃಷ್ಣ ಸ್ವತಂತ್ರ ಅಂದ್ರೆ ಕೃಷ್ಣ ಯಾವ್ದಕ್ಕೂ ಒಳಪಡಲ್ಲ, ಆದ್ರೆ ನಾವು ಒಳಪಡ್ತೀವಿ. ಸೊ ನನ್ನ ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿರುವವು. ಸೊ ಅವು ಅಂದ್ರೆ ಕೃಷ್ಣನಿಗೆ 2 ತರದ್ದು ಎನರ್ಜಿ. ಒಂದೇನಂದ್ರೆ ಒಂದು ಆಂತರಿಕ ಶಕ್ತಿ, ಅಂದ್ರೆ 3 ತರ ಶಕ್ತಿಗಳಿದೆ. ಒಂದು ಅಂತರಂಗ ಶಕ್ತಿ, ಒಂದು ಬಹಿರಂಗ ಶಕ್ತಿ, ಒಂದು ತಟಸ್ಥ ಶಕ್ತಿ. ಸೊ ಅಂತರಂಗ ಶಕ್ತಿ ಅಂತ ಹೇಳಿದ್ರೆ ಈ ಕೃಷ್ಣನ ಭಕ್ತರೆಲ್ಲ ಏನಿರ್ತಾರೆ ಅಂದ್ರೆ ತುಂಬಾ ಈಗ ಶುದ್ಧ ಸತ್ವದಲ್ಲಿ ಇರುವಂತ ಭಕ್ತರು, ಲೈಕ್ ಪ್ರಭುಪಾದ್ ಅಂತವ್ರು. ಸೊ ಅವರೆಲ್ಲ ಅಂತರಂಗ ಶಕ್ತಿ ಇಲ್ಲ ಅಂದ್ರೆ ಅವರಿಗೆ ಮಾಯೆ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಅವರು ಕಂಪ್ಲೀಟ್ ಅವರ ಕೃಷ್ಣನ ಒಂದು ರಕ್ಷಣೆಯಲ್ಲಿ ಇರ್ತಾರೆ. ಸೊ ಅವರಿಗೆ ಮಾಯೆ ಏನು ಮಾಡಲ್ಲ, ಈ 3 ಗುಣಗಳು ಅವ್ರನ್ನ ಏನು ಮಾಡಕ್ಕಾಗಲ್ಲ. ಸೊ ಅದೊಂದು. ಇನ್ನೊಂದು ಆಂತರಿಕ, ಅದು ಅಂತರಂಗ ಶಕ್ತಿ. ಸೊ ಅದು ರಾಧಾರಾಣಿ, ಕೃಷ್ಣನ ಅಂತರಂಗ ಶಕ್ತಿ ರಾಧಾರಾಣಿ. ಸೊ ರಾಧಾರಾಣಿ ನೋಡ್ಕೊಳ್ಳುವಂಥದ್ದು. ಈಗ ಲೈಕ್ ಯಶೋಧ ಮಾತೆಗೆ ಭೂಮಿ, ಕೃಷ್ಣ ಬಾಯಲ್ಲಿ ಭೂಮಿ ತೋರಿಸುವಂಥದ್ದು. ಸೊ ಅದೇನು ಅಂತ ಹೇಳಿದ್ರೆ ಅದು ಮಾಯೆ ಅಲ್ಲ, ಅದು ಅವನಿ ಲೀಲೆಯಲ್ಲಿ ಅವರಿಗೆ ಆತರ ಮಾಡುವಂಥದ್ದು. ಅಂದ್ರೆ ಮರ್ತೋಗುವಾಗ ಮಾಡೋದು, ಅಂದ್ರೆ ಮತ್ತೆ ಅವ್ಳು ನೋಡಿ ಮತ್ತೆ ಮರ್ತೋಗ್ತಾಳೆ. ಓಕೆ, ಕೃಷ್ಣ ದೇವೋತ್ತಮ ಪುರುಷ ಅಂತ ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ, ಅವ್ರಾಗ್ಲಿ ಅಥವಾ ಈಗ ಬೇರೆ ಗೋಪ ಹುಡುಗರು ಅಂದ್ರೆ ಗೋಪಾಲ ಬಾಲಕರೆಲ್ಲ ಕೃಷ್ಣನ್ ಜೊತೆ ಇರೋರಿಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನೋದು ಮರೆಸ್ಬಿಡ್ತಾಳೆ ಯಾರು, ಯೋಗಮಾಯ. ಸೊ ಅದು ಯೋಗಮಾಯ.
ಸೊ ಅದು ಕೃಷ್ಣನ ಅಂತರಂಗ ಶಕ್ತಿ. ಸೊ ಬಹಿರಂಗ ಶಕ್ತಿ ಅಂದ್ರೆ ಇಲ್ಲಿ ನಾವೆಲ್ಲ ಬಹಿರಂಗ ಶಕ್ತಿಯಲ್ಲಿದ್ದೀವಿ. ಹಾಗಾಗಿ ನಮಗೆ ಕೃಷ್ಣ ದೇವರು ಅನ್ನೋದನ್ನು ನಮಗೆ ಅಂದ್ರೆ ಡೈರೆಕ್ಟ್ ನೋಡಕ್ಕೂ ಆಗಲ್ಲ. ಹಾಗೂ ನಮಗೆ ಈ ಮೂರು ಗುಣಗಳಿಂದ ನಾವು ನಮ್ಮ ಏನೇ ಒಂದು ನೇಚರು ಅದು ಈ ಮೂರು ಗುಣಗಳಲ್ಲೇ ಇದೆ. ಆದ್ರೆ ಅದು ಒಂದ್ಸತಿ ನಾವು ಕೃಷ್ಣನಿಗೆ ಸರೆಂಡರ್ ಆದ್ರೆ ಕೃಷ್ಣ ನಮ್ನ ಕಾಪಾಡ್ತಾನೆ ಅನ್ನೋಂಥದ್ದು. ಮತ್ತೆ ಇಲ್ಲಿ ಇನ್ನೊಂದು 2ನೇ ಶ್ಲೋಕದಲ್ಲಿ ಸಾತ್ವಿಕ, ರಜಸ ಮತ್ತು ತಾಮಸವೆನ್ನುವ 3 ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು. ಅಂದ್ರೆ ನಾನು ಈ 3 ಗುಣಗಳಿಂದ ಕೃಷ್ಣ ಮೇಲೆ ಇರುವಂತದ್ದು. ಯಾಕಂದ್ರೆ ಕೃಷ್ಣನ ಒಂದು ಮಾರ್ಗದರ್ಶನದಲ್ಲಿ ಈ 3 ನಡೆಯುವಂಥದ್ದು. ಸೊ ಯಾವಾಗ ನಾವು ಕೃಷ್ಣನಿಗೆ ಸರೆಂಡರ್ ಆಗ್ತೀವಿ ಆಗ ಕೃಷ್ಣ ಹೇಳುವಂಥದ್ದು ಅವರಿಗೆ, ಅವ್ರನ್ನ ಇನ್ನು ನೀನು ತೊಂದರೆ ಕೊಡ್ಬೇಡ ಅಂತ ಹೇಳಿ. ಸೊ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನಂದ್ರೆ 3 ಗುಣಗಳಿಂದ ಜಗತ್ ಅಂದ್ರೆ ನನ್ನನ್ನು ಅರಿಯದೆ ಇದೆ ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ, ಅದು ಈ ಪ್ರಪಂಚಕ್ಕೆ ಬಂದಾಗ ಇಲ್ಲಿ ನಮಗೆ ಕೃಷ್ಣ ಕಾಣಲ್ಲ ಇಲ್ಲಿ. ಯಾಕಂದ್ರೆ ಇದು 3 ಗುಣಗಳಿಂದ ಕೂಡಿದೆ. ಹಾಗಾಗಿ ಕೃಷ್ಣ ಕವರ್ಡ್ ಆಗಿದ್ದಾನೆ. ಅಂದ್ರೆ ಕೃಷ್ಣನ ಕಾಣಲ್ಲ ಅಂತ ನಮಗೆ ಇಲ್ಲಿ ನೋಡೋದು ಅಷ್ಟು ಸುಲಭ ಇಲ್ಲ. ಫಾರ್ಮ್ ಏನಿದೆ ಕೃಷ್ಣಂದು ಅದನ್ನ ನೋಡುವಂಥದ್ದು ಸುಲಭ ಇಲ್ಲ ಅಂತ ಈ ಜಗತ್ತಲ್ಲಿ. ಪ್ರಧಾನ ಅಂತ ಹೇಳ್ತಾರೆ ಅದಕ್ಕೆ, ಡಾರ್ಕ್ನೆಸ್ ಕವರ್ ಆಗಿದೆ ಇಲ್ಲಿ. ಸೊ ಇದು ನಾವೆಲ್ಲ ಈ 3 ಗುಣಗಳಿಂದ ನಾವು ಈ ತರ ಎಲ್ಲ ಸಿನ್ಫುಲ್ ಆಕ್ಟಿವಿಟೀಸ್ ಅಂದ್ರೆ ಪಾಪ ಕರ್ಮಗಳಲ್ಲಿ ತೊಡಗುವಂಥದ್ದು ಜನರು, ತಾಮಸಿಕ ಇದರಲ್ಲಿ ಇರುವಂಥದ್ದು. ಓಕೆ, ನೆಕ್ಸ್ಟ್ ಇನ್ಯಾರು? ಪಲ್ಲವಿ. ಎಸ್, ಪಲ್ಲವಿ ಓದಿ ಮಾತಾಡಿ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ. ಪಲ್ಲವಿ. ಬೇಗ ಬೇಗ ಮಾಡಿ, ಲೇಟ್ ಆಗತ್ತೆ. ಶಿಲ್ಪಾ ಮಾತಾಜಿ ಓದಿ. ಶಿಲ್ಪಾ ಮಾತಾಜಿ ಅನ್ಮ್ಯೂಟ್ ಮಾಡಿ. ಓಕೆ ಮಾತಾಜಿ. ದೈವಿ ಹೇಷ ಗುಣಮಯೀ ಮಮ ಮಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಯಾ ಮೇತಾಂ ತರಂತಿತೆ. ಮಾಯಾ ಮೇತಾಂ ತರಂತಿತೆ. ಓಕೆ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದ್ರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ನೋಡಿ, ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ. ಅಂದ್ರೆ ಈ 3 ಗುಣಗಳಿಂದ ಹೊರಗಡೆ ಬರೋದು ಅಷ್ಟು ಸುಲಭ ಇಲ್ಲ, ತುಂಬಾ ಕಷ್ಟ. ಈ 3 ಶಕ್ತಿಗಳು, ಸಾತ್ವಿಕ, ಅದು ರಾಜಸಿಕ ಮತ್ತು ತಾಮಸಿಕ. ಬಟ್ ಆ 3ರಿಂದ ಹೊರಗಡೆ ನನಗೆ ಯಾರು ಶರಣ ಆಗ್ತಾರೋ ಅಂದ್ರೆ ಅವರು ಸುಲಭವಾಗಿ ದಾಟಬಹುದು ಅಂತ. ಸೊ ಶರಣಾಗತ ಆಗೋದು ಅಂತ ಅಂದ್ರೆ ಏನು? ನಾವು ಅಂದ್ರೆ ಹರೇ ಕೃಷ್ಣ ಮಂತ್ರ ಹೇಳೋದ್ರಿಂದನೇ ಅದು ಶರಣಾಗತಿನೇ. ಯಾಕಂದ್ರೆ ನಾನು ಕೃಷ್ಣನ ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಂಡಾಯ್ತು. ನನ್ಗೆ ಕೃಷ್ಣನಿಗೆ ಅಂದ್ರೆ ದೇವ್ರನ್ನ ಪ್ರೇ ಮಾಡುವಂಥದ್ದು. ಹಾಗಾಗಿ ಹರೇ ಕೃಷ್ಣ ಮಂತ್ರ ಹೇಳೋದು ಅದೂನು ಶರಣಾಗತಿನೇ. ಹಾಗೂ ಶರಣಾಗತಿಯಲ್ಲಿ ಇನ್ನು 6 ವಿಧ ಇದೆ. ಲೈಕ್ ಯಾವ್ದೆಲ್ಲ? ಅನುಕೂಲಸ್ಯ ಸಂಕಲ್ಪ, ಅಂದ್ರೆ ಕೃಷ್ಣನಿಗೆ ಇಷ್ಟ ಆಗುವಂಥದ್ದನ್ನ ಮಾತ್ರ ಮಾಡುವಂಥದ್ದು. ಅನುಕೂಲಸ್ಯ ಸಂಕಲ್ಪ. ಪ್ರತಿಕೂಲಸ್ಯ ವರ್ಜನಂ. ಪ್ರತಿಕೂಲಸ್ಯ ವರ್ಜನಂ ಅಂದ್ರೆ ಕೃಷ್ಣನಿಗೆ ಮತ್ತು ಗುರುಗಳಿಗೆ ಯಾವ್ದು ಇಷ್ಟ ಇಲ್ವೋ ಅದನ್ನ ಮಾಡದೇ ಇರುವಂತದ್ದು. ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನಂ ರಕ್ಷಿಷ್ಯಾತಿಥಿ ವಿಶ್ವಾಸ. ಅಂದ್ರೆ ನನ್ನ ಯಾವಾಗ್ಲೂ ಕೃಷ್ಣ ಕಾಪಾಡ್ತಾನೆ ಅನ್ನೋ ಒಂದು ಧೈರ್ಯ. ಗೋಪ್ತೃತ್ವೇ ವರ್ಣನಂ ತತ ಅಂತಂದ್ರೆ ನಮಗೆ ಅದೊಂದು ಗ್ರಾಟಿಟ್ಯೂಡ್ ಇರುವಂತದ್ದು. ಓಕೆ, ದೇವ್ರು ನಾನು ಅರ್ಹನಲ್ಲ, ನನಗೆ ಅರ್ಹತೆಗಿಂತ ಜಾಸ್ತಿ ಕೃಷ್ಣ ನಂಗೆ ಕೊಟ್ಟಿದ್ದಾನೆ ಅಂತ ಹೇಳಿ ಒಂದು ಕೃತಜ್ಞತೆ ಭಾವ ಇದೆಯಲ್ಲ, ಅದು ಕೃತಜ್ಞತೆ ಭಾವ ಇರ್ಬೇಕು ನಮ್ಗೆ. ಯಾವಾಗ್ಲೂ ದೇವ್ರ ಹತ್ರ ನಾವು ಪ್ರೇ ಮಾಡ್ಬೇಕಾದ್ರೂ ನನಗೆ ಹಾಗೆ ಕೇಳ್ಬೇಕಂತೆ ನಾವು, ನಾನು ಅಷ್ಟಕ್ಕೆ ನಾನು ಯೋಗ್ಯತೆ ಇಲ್ಲ, ಆದ್ರೆ ನನಗೆ ಅದಕ್ಕಿಂತ ಹೆಚ್ಚು ನೀನು ಕೊಟ್ಟಿದ್ಯಾ ಅನ್ನೋ ಒಂದು ಕೃತಜ್ಞತೆ ಭಾವ ಇರ್ಬೇಕು ನಮಗೆ. ಮತ್ತೆ ಆತ್ಮನಿಕ್ಷೇಪ ಕಾರ್ಪಣ್ಯ ಷಡ್ವಿಧ ಭಕ್ತಿ ಲಕ್ಷಣಂ. ಅಂದ್ರೆ ಆತ್ಮನಿಕ್ಷೇಪ ಅಂತ ಹೇಳಿದ್ರೆ ಕಂಪ್ಲೀಟ್ ಸರೆಂಡರ್. ಮತ್ತು ಕಾರ್ಪಣ್ಯ ಅಂತಂದ್ರೆ ಯಾವುದೇ ಒಂದು ಪ್ರೈಡ್ ಇಲ್ದೇ ಇರೋಕೆ, ಅಂದ್ರೆ ಅಹಂಕಾರ ಇಲ್ದೇ ಇರೋವಂಥದ್ದು. ಸೊ ಆ ಒಂದು ಈ ಎಲ್ಲಾ ನಮ್ಮಲ್ಲಿ ಗುಣಗಳಿದ್ರೆ ಅಂತವ್ರು
ಆ ಒಂದು ಇದ್ರಲ್ಲಿ ನಾವು ಕೃಷ್ಣನಿಗೆ ಸರೆಂಡರ್ ಆಗ್ಬೇಕು. ಈಗ ಅರ್ಜುನನು ಅಷ್ಟೇ ಕಂಪ್ಲೀಟ್ ಆಗಿ ಆಗ ಅವನು ಎರಡನೇ ಅಂದ್ರೆ ಫುಲ್ ಕಂಪ್ಲೀಟ್ ಆಗಿ ಯಾವಾಗ ಸರೆಂಡರ್ ಆದ ಅವಾಗ್ಲೇ ಕೃಷ್ಣ ಭಗವದ್ಗೀತೆ ಹೇಳಕ್ಕೆ ಶುರು ಮಾಡಿದ್ದು. ಸೊ ಯಾವಾಗ ಶರಣಾಗತಿ ಇಲ್ವೋ ಆಗ ಕೃಷ್ಣ ಹೇಳಲ್ಲ ನಮಗೆ, ಅಂದ್ರೆ ದಾರಿ ಗೊತ್ತಾಗಲ್ಲ ನಮಗೆ ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ಈ ಸಮುದ್ರನ ಯಾವ್ದಕ್ಕೆ ಹೋಲಿಸಿದೆ ಅಂದ್ರೆ, ಈ ಭೌತಿಕ ಪ್ರಪಂಚದಲ್ಲಿರೋ ಕಷ್ಟಗಳು ಅದು ಯಾವ್ದೆಲ್ಲ 4 ತರದ್ದು, 4 ಪ್ರಧಾನವಾಗಿರುವಂತದ್ದು, 4 ಪ್ರೈಮರಿ ಅಂಡ್ 4 ಸೆಕೆಂಡರಿ ರಸ ಅಂತ, ಸಾರಿ ರಸ ಅಲ್ಲ, ತೊಂದರೆಗಳು, ಅದೆಲ್ಲ ಯಾವ ಕ್ಲೇಶಗಳು ಅದೆಲ್ಲ ಯಾವ್ದು ಅಂತ ಹೇಳಿದ್ರೆ, ಒಂದು ಜನ್ಮ ಮೃತ್ಯು ಜರ ವ್ಯಾಧಿ, ಮತ್ತೆ ಇನ್ನೊಂದು ಆದಿ ದೈವಿಕ, ಆದಿ ಭೌತಿಕ ಹಾಗೂ ಆಧ್ಯಾತ್ಮಿಕ. ಸೊ ಏನ್ ಆಧ್ಯಾತ್ಮಿಕ ಕ್ಲೇಶ? ಸೊ ಜನ್ಮ ಮೃತ್ಯು ಜರ ವ್ಯಾಧಿ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತು. ಸೊ ಅಂದ್ರೆ ಇಲ್ಲಿ ಹುಟ್ಟಿದ್ಮೇಲೆ ಎಲ್ಲಾರುನು ಜನ್ಮ ಆಗುವಂತದ್ದು, ಮತ್ತೆ ಕಾಯಿಲೆ ಬರುವಂತದ್ದು ಇರ್ಬೋದು. ಜನ್ಮ ಮೃತ್ಯು ಅಂದ್ರೆ ಸಾಯುವಂಥದ್ದು, ಜರ ಅಂತಂದ್ರೆ ಓಲ್ಡ್ ಏಜ್, ವಯಸ್ಸಾಗುವಂಥದ್ದು, ವ್ಯಾಧಿ ಅಂದ್ರೆ ಕಾಯಿಲೆ ಬರುವಂಥದ್ದು. ಸೊ ಈ 4 ನಮಗೆ ಬಿಡುಗಡೆ ಇಲ್ಲ. ಆದ್ರೆ ಈ 4 ಬಿಡುಗಡೆ ಸಾಧ್ಯ ಇದೆ ಯಾವಾಗ ನನಗೆ ಯಾರು ಶರಣಾಗ್ತಾರೆ ಆಗ ಅಂತ ಹೇಳಿ. ಸೊ ಇನ್ನೊಂದು ಮೂರು ಯಾವುದು ಅಂತ ಹೇಳಿದ್ರೆ, ಸೆಕೆಂಡ್ ಅಂದ್ರೆ ಇದು ಮೇಯ್ನ್ ಆಗಿ ಎಲ್ಲರೂ 90% ಜನ ಇದ್ರಲ್ಲೇ ಇರ್ತಾರೆ. ಯಾಕೆಂತ ಹೇಳಿದ್ರೆ ಯಾವ್ದಿಂದ ಬರುವಂತದ್ದು ಆಧ್ಯಾತ್ಮಿಕ ಕ್ಲೇಶ ಅಂತ ಹೇಳಿದ್ರೆ, ನಮ್ಮ ಬಾಡಿ ಅಂದ್ರೆ ನಮ್ಮ ದೇಹ ಮತ್ತು ಮನಸ್ಸಿಂದ ಉಂಟಾಗುವಂತ ತೊಂದರೆಗಳು. ಸೊ ನಮಗೆ ಎಷ್ಟೋ ಸರ್ತಿ ಅಂದ್ರೆ ಬಾಡಿಲಿ ಅಲ್ಲಿ ಇಲ್ಲಿ ಪೇನ್ ಇರುತ್ತೆ, ಮೈಕೆ ನೋವು ಇರ್ಬೋದು, ಏನೇ ಇರ್ಬೋದು, ಅಥವಾ ಕಾಯಿಲೆಗಳು ಬರುವಂತದ್ದು ಇರ್ಬೋದು, ಮತ್ತೆ ಮೈಂಡ್ ಡಿಸ್ಟರ್ಬೆನ್ಸ್ ಕಂಡೀಷನ್ ಅಲ್ಲಿ ಇರುತ್ತೆ. ಸೊ ಅದೆಲ್ಲ ಆಧ್ಯಾತ್ಮಿಕ ಕ್ಲೇಶ. ಸೊ ಇನ್ನೊಂದು ಆದಿ ದೈವಿಕ ಕ್ಲೇಶ. ಆದಿ ದೈವಿಕ ಕ್ಲೇಶ ಅಂತ ಹೇಳಿದ್ರೆ ಈ ಬೇರೆ ದೇವತೆಗಳಿಂದ ಬರುವಂತದ್ದು, ಅಂದ್ರೆ ಈಗ ಫ್ಲಡ್ ಆಗಿ ಬರುವಂತದ್ದು ಇರ್ಬೋದು, ಸೊ ಹತ್ಬೇಕಾಗೋದು, ಇದೆಲ್ಲಾನು ಆದಿ ಭೌತಿಕ. ಸೊ ಇನ್ನೊಂದು ಸಾರಿ ಆದಿ ದೈವಿಕ. ಸೊ ಆದಿ ಭೌತಿಕ ಅಂತ ಹೇಳಿದ್ರೆ ಬೇರೆ ಜೀವಿಗಳಿಂದ ಬರುವಂತದ್ದು, ನಮಗೆ ಬೇರೆಯವರಿಂದ ತೊಂದರೆ ಆಗುತ್ತೆ ಎಷ್ಟೋ ಸರ್ತಿ, ಅಥವಾ ಅದು ಇದನ್ನು ಇರ್ಬೋದು, ಅಂದ್ರೆ ಕ್ರಿಮಿಕೀಟಗಳು ಇರ್ಬೋದು, ಅಥವಾ ಮನುಷ್ಯರು ಇರ್ಬೋದು. ಸೊ ಈ ಕ್ಲೇಶಗಳು. ಸೊ ಹೆಚ್ಚಾಗಿ ಎಲ್ಲರೂ ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಏನು ಅಂತಂದ್ರೆ ಈ ಪ್ರಪಂಚದಲ್ಲಿ ಈ ಈ 3 ಕ್ಲೇಶಗಳಿಂದೆ ಅದ್ರ ಬಗ್ಗೆನೆ. ಸೊ ಹೇಗೆ ನಾವು ಅದನ್ನ ತಡೆಯೋದು ಅಂತ ಹೇಳಿ. ಬಟ್ ಆದ್ರೆ ಮೇನ್ ಪ್ರಾಬ್ಲಮ್ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. 4 ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಹೇಗೆ ಹೊರಗೆ ಬರುವಂತದ್ದು ಅಂತ ಹೇಳಿ. ಯಾಕಂದ್ರೆ ಕೃಷ್ಣನ ಇದ್ ಮಾಡಿದ್ರೆ ಮತ್ತೆ ಜನ್ಮ ಬರಲ್ಲ ಅಂತ ಹೇಳಿ. ಮತ್ತೆ ಕೃಷ್ಣ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈಗ ತೊಂದರೆಗಳಿಲ್ದ್ರೆ ಈಗ ಭಕ್ತರಾದವರಿಗೆ ಈ ಹಸುದು ಒಂದು ಪಾದ ಅಂದ್ರೆ ಚಿಕ್ಕದಲ್ಲ ಕಾಲು, ಪಾದ ಇಟ್ರೆ ಅದು ಅಲ್ಲಿ ಒಂದು ಸಣ್ಣ, ಅಂದ್ರೆ ಕಾಲಿಟ್ಟಲ್ಲಿ ಒಂದಿಷ್ಟು ಸಣ್ಣ ಗುಂಡಿ ತರ ಆಗಿರುತ್ತೆ, ಸಣ್ಣ ಜಾಗ. ಸೊ ಅಷ್ಟು ಸಣ್ಣ ಮಾಡ್ತಾನಂತೆ ಕೃಷ್ಣ. ಅಂದ್ರೆ ದನದ ಕಾಲು ಇಟ್ಟಾಗ, ಅಂದ್ರೆ ನಮಗೆ ಏನೋ ಒಂದು ದೊಡ್ಡದಾಗ್ಬೇಕಾಗಿದ್ದು ಚಿಕ್ಕದ್ರಲ್ಲಿ ಆಗುವಂತದ್ದು ಯಾವಾಗ ಕೃಷ್ಣನ ನಾವು ಸರೆಂಡರ್ ಆದಾಗ ಅಂತ ಹೇಳಿ. ಎಸ್, ನೆಕ್ಸ್ಟ್ ಯಾರು? ಎಸ್ ಮಾತಾಜಿ, ಮಂದಾರ. ಧನ್ಯವಾದ ಮಾತಾಜಿ. ನ ಮಾಂ ದುಷ್ಕೃತಿನೋ ಮೂಢಾ ಪ್ರಪದ್ಯಂತೆ ನರಾಧಮ ಮಾಯಂ ಯಾ ಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಃ. ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟವಾದವರು, ಆಸುರಿ ಸ್ವಭಾವದವರು, ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ಸೊ ಇಲ್ಲಿ ಕೃಷ್ಣ 4 ತರದವರು ಕೃಷ್ಣನ ಹತ್ರ ಹೋಗಲ್ಲ ಅಂತ ಹೇಳಿ ಹೇಳ್ತಾರೆ. ಯಾರೆಲ್ಲ ಅಂತ ಹೇಳಿದ್ರೆ, ಒಬ್ರನ್ನ ಮೂರ್ಖರು. ಯಾರು ಮೂರ್ಖರು? ಮೂರ್ಖರು ಅಂತ ಹೇಳಿದ್ರೆ, ಈಗ ಎಷ್ಟೊತ್ತಿಗೂ ನನಗೆ ಟೈಮ್ ಇಲ್ಲ, ನನಗೆ ಆಧ್ಯಾತ್ಮಿಕಕ್ಕೆ ಎಲ್ಲ ಟೈಮ್ ಇಲ್ಲ, ನಾನು ತುಂಬಾ ಬಿಸಿ, ನಾನು ಲೈಫಲ್ಲಿ ತುಂಬಾ ಬಿಸಿ ಇದ್ದೀನಿ, ನನಗೆ ಅದಕ್ಕೆಲ್ಲ ಪುರ್ಸೊತ್ತಿಲ್ಲ. ಸೊ ಅಂತವ್ರನ್ನ ಮೂರ್ಖರು ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಈಗ ಲೈಕ್ ಹೇಗೆ ಕತ್ತೆನ ಅವನು ಡೋಬಿ ಏನ್ ಮಾಡ್ತಾನೆ, ಎಷ್ಟು ಅಂದ್ರೆ ಕೆಲ್ಸ ಮಾಡಿಸ್ತಾನ ಅವನ ಹತ್ರ ಅಂತ ಹೇಳಿದ್ರೆ ಬೆಳಿಗಿಂದ ರಾತ್ರಿವರೆಗೂ. ಆದ್ರೆ ಅದು ತಿನ್ನೋದೇನು ಬರೀ ಹುಲ್ಲು. ಆ ಹುಲ್ಲು ಅದಕ್ಕೆ ಪ್ರಭುಪಾದ ಹೇಳುವಂತದ್ದು, ಮೂರ್ಖ ಕತ್ತೆ ಅದು ಒಂಚೂರು ಆಚೆ ಈಚೆ ನೋಡಿದ್ರೆ ಅಲ್ಲೇ ದಾರಿಲೇ ಸಿಗುತ್ತೆ ಹುಲ್ಲು. ಆದ್ರೆ ಅನ್ಕೊಳ್ಳೋದು ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ರೆ ನನ್ನ ಯಜಮಾನ ನನಗೆ ಊಟ ಕೊಡ್ತಾನೆ ಅಂತ ಹೇಳಿ ಅದು ಅಷ್ಟು ಕೆಲಸ ಮಾಡುತ್ತೆ ಅಂತ. ಸೊ ನಮ್ದು ಅದೇ ಕತೆ ಅಂತ. ಸೊ ನಾವು ತಿನ್ನೋದು ನಮ್ಮ ಹೊಟ್ಟೆಗೆ ಬೇಕಾಕೋದಂಥದ್ದು ತುಂಬಾ ಕಮ್ಮಿ. ಆದ್ರೆ ನಾವು ಅನ್ಕೊಳ್ಳುವಂಥದ್ದು ನಾನು ಕೆಲಸ ಮಾಡಿದ್ರೇನೆ ನನ್ನ ಜೀವನ ನಡೆಯುವಂಥದ್ದು ಅಂತ ಹೇಳಿ ನಾವು ತುಂಬಾ ಓವರ್ ಸ್ಟ್ರೆಚ್ ಮಾಡಿ, ಅಂದ್ರೆ ಆತ್ಮಜ್ಞಾನದ ಕಡೆಗೆ ಒಂಚೂರು ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಸೊ ಹಾಗಾಗಿ ಅಂತವ್ರನ್ನ ಮೂರ್ಖರು ಅಂತ ಹೇಳ್ತಾನೆ ಕೃಷ್ಣ ಇಲ್ಲಿ. ಅತ್ಯಂತ ಮೂರ್ಖರು. ನರಾಧಮರು. ಸೊ ನರಾಧಮರು ಅಂತ ಹೇಳಿದ್ರೆ ಈ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಆಗ ನಾವು ಹೇಳಿದ್ವಲ್ಲ, ಯಾವುದು ಮಾಂಸಾಹಾರಿ ಸೇವನೆ ಮಾಡದೇ ಇರೋಂಥದ್ದು,
ಮಾಂಸಾಹಾರಿ ಸೇವನೆ ಮತ್ತು ಜೂಜು ಮತ್ತು ಇಂಟಾಕ್ಸಿಕೇಶನ್ ಅಂದ್ರೆ ಮಾದಕ ದ್ರವ್ಯ ಹಾಗೂ ಅನೈತಿಕ ಸ್ತ್ರೀ ಪುರುಷ. ಸೊ ಈ 4 ಇದರಲ್ಲಿ ಯಾರು ಮಾಡ್ತಾರೆ ಅವರು. ಅಂದ್ರೆ ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಜಗಾಯ್ ಮಗಾಯ್ ಅಂತ ಹೇಳಿ ಅವ್ರದ್ದು ಒಂದು ಕತೆ ಬರುತ್ತದು ಮುಂದೆ 9ನೇ ಅಧ್ಯಾಯದಲ್ಲಿ. ಸೊ ಅವರು ಮತ್ತೆ ಮಾಯೆಯಿಂದ ಅಪಹೃತ ಜ್ಞಾನ. ಮಾಯೆಯಿಂದ ಅಪಹೃತ ಅಂತ ಹೇಳಿದ್ರೆ ಈ ತುಂಬಾ ಓದಿರ್ತಾರೆ, ಫಿಲಾಸಫಿ ಆಗ್ಲಿ ಸೈಂಟಿಸ್ಟ್ ಗಳಿರ್ಬೋದು. ಸೊ ಇವರೆಲ್ಲ ಅವ್ರಿಗೇನಂತ ಹೇಳಿದ್ರೆ ಅವರು ತುಂಬಾ ಓದಿ ಅವರಿಗೆ ದೇವರಲ್ಲಿ ನಂಬಿಕೆ ಇರಲ್ಲ, ಅವ್ರದೇ ಸತ್ಯ ಅಂತ ಹೇಳಿ. ಈಗ ಅವರು ಬಿಲೀವ್ ಮಾಡಲ್ಲ, ಸೋಲ್ ಅನ್ನೋದು ಇದೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಅಂದ್ರೆ ಈಗ ಆತ್ಮ ಅನ್ನೋದು ಇದೆ ಅನ್ನೋದನ್ನು ನಂಬಲ್ಲ, ಯಾಕಂದ್ರೆ ಸೈಂಟಿಫಿಕಲಿ ಅದು ಪ್ರೂವ್ ಆಗಿಲ್ಲ, ಎಕ್ಸ್ಪೆರಿಮೆಂಟ್ ಇಲ್ಲ, ಹಾಗಾಗಿ ಅವ್ರು ಅದನ್ನ ನಂಬಲ್ಲ. ಸೊ ಅದು ಮಾಯೆಯ ಅಪಹೃತ ಜ್ಞಾನ. ಸೊ ಆಸುರಿ ಸ್ವಭಾವ ಅಂದ್ರೆ ರಾಕ್ಷಸರು, ರಾಕ್ಷಸ ಬುದ್ಧಿಯವರು. ಸೊ ಅವರು ದೇವ್ರನ್ನ ಒಪ್ಪಲ್ಲ. ಅಂದ್ರೆ ಈಗ ರಾವಣ ಇರ್ಬೋದು. ಸೊ ಅವರೆಲ್ಲ ಹೇಗೆ ಅಂದ್ರೆ ದೇವ್ರನ್ನ ನಂಬಲ್ಲ ಅಂತವ್ರು. ಸೊ ಈ 4 ಜನ ನನಗೆ ಶರಣ ಆಗಲ್ಲ ಅಂತ ಕೃಷ್ಣ ಹೇಳ್ತಾನೆ. ಸೊ ಇಲ್ಲಿ ನೋಡ್ಬೋದು, ಇದು ಹೇಗೆ ಕತ್ತೆ ನೋಡಿ, ಇದು ಕುದುರೆ, ಆಕ್ಚುಲಿ ಕುದುರೆ ಅಲ್ವಾ ಅದು, ಕುದುರೆನ ಕತ್ತೆನ, ಕತ್ತೆ. ಸೊ ಇದು ಬಾಲ ತಗೊಂಡು ಹೋಗುವಂಥದ್ದು. ಇದು ಹಿರಣ್ಯಕಶಿಪು. ಸೊ ಹಿರಣ್ಯಕಶಿಪು ಏನ್ ಮಾಡ್ತಾನೆ, ಅವನು ಬ್ರಹ್ಮನ ಹತ್ರ ವರ ಕೇಳುವಂಥದ್ದು. ಅವನು ಶಾಶ್ವತವಾಗಿ ಅಂದ್ರೆ ಸಾಯ್ಬಾರ್ದು ಅಂತ ಹೇಳಿ. ಸೊ ಬಟ್ ಆದ್ರೆ ಅಲ್ಲ, ಇದು ನೆಕ್ಸ್ಟ್ ಅಂದ್ರೆ ಅಂದ್ರೆ ಅವ್ರದ್ದು ಏನಂದ್ರೆ ಅವರು ಕೇಳಿ ಮತ್ತೆ ಅದನ್ನ ಪ್ರಪಂಚನ ಅಂದ್ರೆ ಹಾನಿ ಮಾಡುವಂತ ಕಾರ್ಯಗಳಿಗೆ ಯೂಸ್ ಮಾಡುವಂತವ್ರು, ಅಂದ್ರೆ ಅವರು ದುಷ್ಟರು. ಸೊ ಇದು ಜಗಾಯ್ ಮಗಾಯ್. ಸೊ ಇದೇನಂತ ಹೇಳಿದ್ರೆ ಇವರು ಜಗಾಯ್ ಮಗಾಯಿ ಅವರು ಚೈತನ್ಯ ಮಹಾಪ್ರಭು ಇರೋ ಟೈಮಲ್ಲಿ ಅವ್ರು ಈ ಸಂಕೀರ್ತನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ನಿತ್ಯಾನಂದ ಪ್ರಭು ಅವರೆಲ್ಲ. ಸೊ ಆಗ ಅವರು ಅದನ್ನ ಅವರಿಗೆ ತುಂಬಾ ತೊಂದರೆ ಕೊಡುವಂಥದ್ದು. ಕುಡ್ದು ಏನ್ ಮಾಡ್ತಾರೆ, ಅವರು ಕಲ್ಲೆಲ್ಲ ಹಾಕಿ ಅವರಿಗೆ ಅವರ ಮೇಲೆ ಕಲ್ಲು ಹಾಕುವಂಥದ್ದು. ಸೊ ಆಗ ನಿತ್ಯಾನಂದ ಪ್ರಭುಗಳಿಗೆ ರಕ್ತ ಬರಕ್ ಸ್ಟಾರ್ಟ್ ಆಗುತ್ತೆ. ಆಗ ಅಲ್ಲಿಗೆ ಚೈತನ್ಯ ಪ್ರಭುಗಳಿಗೆ ಅಲ್ಲಿ ಗೊತ್ತಾಗಿ ಅವ್ರು ಕೂಡ್ಲೆ ಬರ್ತಾರೆ. ಯಾಕಂದ್ರೆ ಅವರು ಕೃಷ್ಣನೇ ಆಗಿರೋದ್ರಿಂದ ಅವರೆಲ್ಲೋ ಬೇರೆ ಕಡೆ ಇರ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಈ ತರ ಆಯ್ತು ಅಂತ. ಕೂಡ್ಲೆ ಅಲ್ಲಿ ಬಂದು ಆಮೇಲೆ ಅವ್ರನ್ನ ಸಾಯ್ಸಕ್ಕೆ ಅಂತೇಳಿ ಚಕ್ರ ತೆಗಿತಾರೆ, ಸುದರ್ಶನ ಚಕ್ರ ತೆಗಿತಾರೆ ಅವರು. ತೆಗಿವಾಗ ನಿತ್ಯಾನಂದ ಪ್ರಭು ಅವ್ರನ್ನ ಹೇಳ್ತಾರೆ, ಇಲ್ಲ ನೀನೀಗ ಭಕ್ತನಾಗಿ ಬಂದಿರುವಂತದ್ದು ಕಲಿಯುಗದಲ್ಲಿ, ಇದು ಸುದರ್ಶನ ಚಕ್ರ ನೀವು ಯೂಸ್ ಮಾಡುವಾಗಿಲ್ಲ ಮಹಾಪ್ರಭುಗಳೇ ಅಂತ ಹೇಳುವಾಗ ಆಮೇಲೆ ಅವ್ನು ಹೇಳ್ತಾನೆ, ಓಕೆ ಇವರಿಬ್ರು ಈಗ ಕೂಡ್ಲೆ ಚೇಂಜ್ ಆಗ್ಬೇಕು, ಅಂದ್ರೆ ಬದಲಾಗಿ ಅವರು ಭಕ್ತರಾಗ್ಬೇಕು, ಇಲ್ಲ ಅಂದ್ರೆ ನಾನು ಅವ್ರನ್ನ ಸಾಯಿಸ್ತೀನಿ ಅಂತ. ಮತ್ತೆ ಅವರು ಬೇಡ್ಕೊಳ್ತಾರಂತೆ, ಕ್ಷಮಿಸ್ಬಿಡಿ ಅಂತ ಹೇಳಿ. ಆಮೇಲೆ ಅವರು ಭಕ್ತರಾಗ್ತಾರೆ ಅಂತ ಹೇಳಿ. ಎಸ್, ನೆಕ್ಸ್ಟ್ ಶಿಲ್ಪಾ ಮಾತಾಜಿ. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ 4 ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರರದ ಜ್ಞಾನದ ಅನ್ವೇಷಣೆ ಮಾಡುವವರು, ಇವರೇ ಈ 4 ಬಗೆಯ ಜನರು. ಸೊ 4 ಜನ ಯಾರ್ಯಾರು ಕೃಷ್ಣನ ಹತ್ರ ಬರ್ತಾರೆ ಅಂತ ಹೇಳಿ, 4 ಜನ ಬರ್ತಾರೆ. ಯಾರೆಲ್ಲ? ದುಃಖಿಗಳು. ಸೊ ಈಗ ನಾವೆಲ್ಲರೂ ಹೆಚ್ಚಾಗಿ ದುಃಖಿಗಳಂದ್ರೆ ಏನೋ ಒಂದು ತುಂಬಾ ಜನ ದುಃಖಿಗಳು ಅಂದ್ರೆ ಏನೋ ಒಂದು ಬೇಜಾರಾಗಿ, ಲೈಫಲ್ಲಿ ಬೇಜಾರಾಗಿ ದೇವರ ಹತ್ರ ಒಂದು ಹೋಗಿ ಬೇಡ್ಕೊಳ್ಳುವಂಥದ್ದು ಅವರ ಕಷ್ಟ ನಿವಾರಣೆಗೆ. ಸೊ ಅವರನ್ನು ಕೃಷ್ಣ ಸುಕೃತನ ಅಂದ್ರೆ ಒಳ್ಳೆಯವರು ಅಂತ ಹೇಳ್ತಾನೆ. ಅಂದ್ರೆ ದೇವ್ರ ಹತ್ರ ಬರೋದ್ರಿಂದ ಅವರು ಒಳ್ಳೆಯವ್ರೆ. ಸೊ ಅವ್ರಾದ್ಮೇಲೆ ಇನ್ನೊಬ್ರು ಜಿಜ್ಞಾಸುಗಳು. ಜಿಜ್ಞಾಸು ಅಂದ್ರೆ ತಿಳ್ಕೊಳಕ್ ಇಷ್ಟ ಇರೋವಂಥವ್ರು, ಅಂದ್ರೆ ಏನು ದೇವ್ರ ಬಗ್ಗೆ ತಿಳ್ಕೊಳಕ್ಕೆ ಇನ್ನು ಇಷ್ಟ ಇರೋರು. ಮತ್ತೆ ಐಶ್ವರ್ಯ ಬಯಸೋರು, ದುಡ್ಡಿಗೋಸ್ಕರ ಬರೋವಂಥವ್ರು. ಅಂದ್ರೆ ನನಗೆ ಅಂದ್ರೆ ಅವರಿಗೆ ಈ ದುಃಖಿಗಳಲ್ಲಿ ಏನಂದ್ರೆ ಅವರಿಗೆ ದುಡ್ಡಿರುತ್ತೆ, ಬೇರೆ ಎಲ್ಲ ಇರುತ್ತೆ, ಅವರ ಜೀವನದಲ್ಲಿ ಬೇರೆ ಏನೋ ದುಃಖ, ಆ ದುಃಖಕ್ಕೆ ಹೋಗುವಂಥವ್ರು. ಇವ್ರು ಐಶ್ವರ್ಯ ಅದಂದ್ರೆ ಅವರಿಗೆ ಬಡವರು, ಅಂದ್ರೆ ಅವರಿಗೆ ಬೇರೆ ಅವರಿಗೆ ಮೊದ್ಲಿಗೆ ಬೇಸಿಕ್ ನೆಸಿಟಿ ಇರಲ್ಲ, ಅವರಿಗೆ ದುಡ್ಡು ಬೇಕಾಗಿರುತ್ತೆ. ಸೊ ಅಂತವ್ರು ಇರ್ಬೋದು, ಅಥವಾ ದುಡ್ಡು ಹೆಚ್ಚು. ಈಗ ಧ್ರುವ ಮಹಾರಾಜುನು ಅಷ್ಟೇ, ನನಗೆ ಇನ್ನೊಂದು ಕಿಂಗ್ಡಮ್ ಬೇಕು ಅನ್ನೋ ಒಂದು ಆಸೆಯಲ್ಲಿ ಹೋಗಿದ್ದು ಕೃಷ್ಣನ ಹತ್ರ. ಹಾಗಾಗಿ ಅವರು ಐಶ್ವರ್ಯ. ಸೊ ಮತ್ತು ಪರಾತ್ಪರದ ಜ್ಞಾನ ಅನ್ವೇಷಣೆ. ಸೊ ಇವರೆಲ್ಲ ಅಂತ ಹೇಳಿದ್ರೆ ಇವರು ಹೈಯೆಸ್ಟ್ ಅಂತ ಹೇಳ್ಬಿಟ್ಟು, ಅಂದ್ರೆ ದೇವ್ರ ಬಗ್ಗೆ ತಿಳ್ಕೊಳ್ಳಿ, ಸೆಲ್ಫ್ ರಿಯಲೈಸೇಷನ್. ಸೊ ಹಾಗಾಗಿ ಪರಾತ್ಪರ ಜ್ಞಾನ ಅಂದ್ರೆ ಕೃಷ್ಣನ ಬಗ್ಗೆ ಪರಿಪೂರ್ಣವಾದ ಒಂದು ಜ್ಞಾನ. ಸೊ
ಈ 4 ಜನ ನನ್ನಲ್ಲಿ ಬರೋರು ಅಂತ. ಸೊ ಇದರಲ್ಲಿ ನಾವು ಉದಾಹರಣೆಗಳು ನೋಡ್ಬೋದು. ಇದು ಗಜೇಂದ್ರ ಅಂತ ಹೇಳಿ. ಸೊ ಗಜೇಂದ್ರ ಇಂದ್ರದಿಮ್ನ ಮಹಾರಾಜನ್ ಹಿಂದಿನ ಜನ್ಮದಲ್ಲಿ, ಸೊ ಅವನು ಗಜೇಂದ್ರ ಆಗಿ ಹುಟ್ಟುವಂಥದ್ದು. ಹಾಗೂ ಅವನಿಗೆ ಕಾಲು, ಈ ಮೊಸಳೆ ಕಾಲು ಹಿಡಿದಾಗ ಕೃಷ್ಣನ ಬಿಡುವಂಥದ್ದು. ಆಗ ಅವನು ಅಲ್ಲಿ ಒಂದು ಅಂದ್ರೆ ಲೇಕಲ್ಲೇನೆ ಅಲ್ಲಿ ಇದಿರುತ್ತಂತೆ, ಒಂದು ಏನು ತಾವರೆ, ಅದನ್ನೇ ಆಫರ್ ಮಾಡಿ ಹೇಳುವಂಥದ್ದು ಒಂದು ಅದು ಗಜೇಂದ್ರ ಮೋಕ್ಷ ಅಂತ ಹೇಳಿನೇ ಸುಮಾರು ಶ್ಲೋಕಗಳಿದೆ. ಸೊ ಆಗ ಕೃಷ್ಣ ಪ್ಲೀಸ್ ಆಗಿ ಬಂದು ಗರುಡದಲ್ಲಿ ಬಂದು ಅವನ್ನ ಮುಕ್ತಿ ಕೊಡುವಂಥದ್ದು, ಕರ್ಕೊಂಡು ಹೋಗುವಂಥದ್ದು. ಇಲ್ಲಿ ಮತ್ತೆ ದ್ರೌಪದಿ, ಸೊ ದ್ರೌಪದಿನೂ ಅಷ್ಟೇ ದುಃಖಿಲಿ ಬರ್ತಾರೆ. ಇದು ದುಃಖಿನೇ. ಸೊ ಯಾವಾಗ ಯಾರು ಅಲ್ಲಿ ಅಂದ್ರೆ ಪಾಂಡವರು ಅಷ್ಟು ದೊಡ್ಡ ರಾಜರಾದ್ರು ಅವ್ರು ಯಾರು ಗಂಡಂದ್ರ ಯಾರು ಅವಳಿಗೆ ಹೆಲ್ಪ್ ಮಾಡಕ್ಕಾಗಲ್ಲ ಆ ಸಭೆಯಲ್ಲಿ. ಅಂತ ಟೈಮಲ್ಲಿ ಅವಳು ಕೈ ಎತ್ತಿ ಕೃಷ್ಣನನ್ನೇ ಕೈ ಮುಗಿಯುವಾಗ ಕೃಷ್ಣ ಹೆಲ್ಪ್ ಮಾಡುವಂಥದ್ದು. ಸೊ ಇದು ವೇದವ್ಯಾಸ ಅವರ ಮಗ ಶುಕಮುನಿ, ಅಂದ್ರೆ ಹುಟ್ಟಬೇಕಾದ್ರೇನೆ ಅವನು ಪರಿಪೂರ್ಣ ಜ್ಞಾನಿ. ಸೊ 16 ವರ್ಷ ಬರ್ಲಿಲ್ಲ ಅಂತೆ ಹೊಟ್ಟೆಯಿಂದ ಹೊರಗೆ. ಅಂದ್ರೆ ಹೊರಗಡೆ ಬಂದ್ರೆ ಮಾಯೆ ನನ್ನ ಅಟ್ಯಾಕ್ ಮಾಡ್ಬೋದು ಅಂತ ಹೇಳೋ ಭಯಕ್ಕೆ 16 ವರ್ಷ ಬರ್ಲಿಲ್ಲ. ಮತ್ತೆ ದೇವ್ರೇ ಬಂದು ಹೇಳ್ಬೇಕಾಯ್ತು, ಇಲ್ಲ ನಾನು ನಿನ್ಗೆ ಮಾಯೆಯಿಂದ ನಾನು ಬಿಡುಗಡೆ ಕೊಡ್ತೀನಿ, ನಿನ್ನ ಏನು ಮಾಯೆ ಏನು ಮಾಡಕ್ಕಾಗಲ್ಲ, ಹೊರಗಡೆ ಬಾ ಅಂತ ಹೇಳಿದ್ಮೇಲೆ ಹೊರಗಡೆ ಬಂದಿದ್ದು. ಸೊ ಜಿಜ್ಞಾಸು. ಸೊ ಇದನ್ನು ಅಷ್ಟೇ, ಇವರು ಜಿಜ್ಞಾಸು ಯಾರು? ಪರೀಕ್ಷಿತ್ ಮಹಾರಾಜ್. ಸೊ ಪರೀಕ್ಷಿತ್ ಮಹಾರಾಜ್ ಸಾಯಕ್ಕೆ ಇನ್ನೇನು 7 ದಿನ ಇದೆ ಅನ್ನುವಾಗ ಭಾಗವತಂ ಕೇಳುವಂಥದ್ದು ಶುಕಮುನಿ ಅವ್ರ ಹತ್ರ. ಸೊ ಇಲ್ಲಿ ಧ್ರುವ ಮಹಾರಾಜ್. ಸೊ ಇದು ಐಶ್ವರ್ಯಕ್ಕೋಸ್ಕರ, ಸೊ ಅಂದ್ರೆ ತಂದೆಗಿಂತ ದೊಡ್ಡ ರಾಜ್ಯ ಬರಬೇಕು ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆಗೆ ಬರುವಂಥದ್ದು. ಬಟ್ ಆದ್ರೆ ಅವರು ಕೃಷ್ಣ ಅಂದ್ರೆ ವಿಷ್ಣುನ ನೋಡಿದ್ಮೇಲೆ ಅವನಿಗೆ ಅವನ ಬಗ್ಗೆ ಅಂದ್ರೆ ನಾಚಿಕೆ ಆಗತ್ತಂತೆ. ಲೈಕ್ ನಾನು ಈ ತರ ಒಂದು ಕೇಳಿದ್ನಲ್ಲ ಅಂತ ಹೇಳಿ. ಸೊ ಇದು ಸುಗ್ರೀವನು ಅಷ್ಟೇ ರಾಜ್ಯಕ್ಕೋಸ್ಕರ ರಾಮನ್ ಜೊತೆ ಸಂಧಿ ಮಾಡುವಂಥದ್ದು. ಸೊ ಅಂದ್ರೆ ಇವರೆಲ್ಲ ಕೃಷ್ಣನ ದೇವ್ರ ಹತ್ರ ಯಾವ್ಯಾವ ಒಂದು ಇಚ್ಛೆಗೆ ಹೋಗ್ತಾರೆ, ಇವರೆಲ್ಲ ಸುಕ್ರೀತಿನು. ಮತ್ತೆ ಇದು ನೈಮಿಷಾರಣ್ಯದಲ್ಲಿ ಅಂದ್ರೆ ಈ ಕಲಿಯುಗ ಸ್ಟಾರ್ಟ್ ಆದಾಗ ಒಂದು 1000 ವರ್ಷದ್ದು ಒಂದು ಯಾಗ ಮಾಡಿದ್ರಂತೆ ಅವರು. ಸೊ ಆಗ ಮಾಡುವಾಗ ಅವರೆಲ್ಲರೂ ಈಗ ಇಲ್ಲಿ ಶುಕಮುನಿ ಪರೀಕ್ಷಿತ್ ಮಹಾರಾಜ್ಗೆ ಭಾಗವತಂ ಏನ್ ಹೇಳಿದ್ರು ಅದನ್ನೇ ಇಲ್ಲಿ ಶುಕಮುನಿ ಇದ್ರಂತೆ ಆಗ ಅವ್ರು ಹೇಳುವಾಗ. ಸೊ ಆಗೆಲ್ಲ ಹೇಗೆ ಅಂದ್ರೆ ಶ್ರುತಿ ಅಲ್ವಾ, ಎಲ್ಲ ಕೇಳಿ ಹೇಳುವಂಥದ್ದು ಇನ್ನೊಬ್ರಿಗೆ. ಸೊ ಆ ಶುಕಮುನಿ ಇವರಿಗೆಲ್ಲ ಹೇಳುವಂಥದ್ದು, ನೈಮಿಷಾರಣ್ಯದಲ್ಲಿ ಇರೋರಿಗೆ. ಇವರು ಸೂತ ಗೋಸ್ವಾಮಿ ಅಂತ ಹೇಳಿ, ಸೂತ ಗೋಸ್ವಾಮಿ ಶುಕಮುನಿಯ ಶಿಷ್ಯ. ಸೊ ಅವ್ರು ಇಲ್ಲಿ ಹೇಳುವಂಥದ್ದು. ಸೊ ಇವರೆಲ್ಲ ಇದು ಇವ್ರು ಯಾರು? ಆರ್ತೋ ಅಜ್ಞಾಸೋ ಜಿಜ್ಞಾಸಿ ಅನ್ವೇಷಣೆ, ಇದು ಪರಾತ್ಪರ ಜ್ಞಾನದ ಅನ್ವೇಷಣೆ ಮಾಡುವವರು ಅದ್ರಲ್ಲಿ ಬರ್ತಾರೆ. ಓಕೆ, ಸರಿ. ಮಂದಾರ ಮಾತಾಜಿ, ಹರೇ ಕೃಷ್ಣ, ಓದಿ. ಹರೇ ಕೃಷ್ಣ ಮಾತಾಜಿ. ತೇಷಾಂ ಸ್ವಲ್ಪ ಲೌಡ್ ವಾಯ್ಸ್ ತುಂಬಾ ಕಮ್ಮಿ ಬರ್ತದೆ. ಓಕೆ ಮಾತಾಜಿ, ಸ್ವಲ್ಪ ಜೋರಾಗಿ ಹೇಳಿ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿ ನೋತ್ಯರ್ಥ ಮಹಂಸ ಚ ಮಮ ಪ್ರಿಯ. ಇವರಲ್ಲಿ ಪರಿಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯವಾದವನು ಮತ್ತು ನನಗೆ ಅವನು ಪ್ರಿಯವಾದವನು. ಸೊ ಅದ್ರಲ್ಲಿ ಯಾರು ಈಗ ಹೇಳಿದ ಕೃಷ್ಣ ಯಾರ್ಯಾರೆಲ್ಲ ಬರ್ತಾರೆ ಕೃಷ್ಣನ ಹತ್ರ ಅಂತ, ಆದ್ರೆ ಕೃಷ್ಣ ಹೇಳ್ತಾ ಇರುವಂತದ್ದು ಭಕ್ತಿಯಲ್ಲಿ ಯಾರು ತುಂಬಾ ನಿರತರವಾಗಿ, ಅಂದ್ರೆ ಅಹೈತುಕಿ ಅಪ್ರತೀಯತ ಏ ಆತ್ಮ ಪ್ರಸೀದತಿ, ಅಂದ್ರೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ದೇವರ ಒಂದು ಸೇವೆಯಲ್ಲಿ ಮಾಡುವಂಥದ್ದು. ಹಾಗೂ ಅದು ಅಪ್ರತೀಯತ ಅಂದ್ರೆ ಏನೇ ಒಂದು ಅಂದ್ರೆ ವಿದೌಟ್ ಎನಿ ಅಂದ್ರೆ ಒಂದಿನ ಮಾಡುವಂತ, ಒಂದಿನ ಚಾಂಟ್ ಮಾಡೋದು ಇನ್ನೊಂದಿನ ಮಾಡದೇ ಇರೋದು ಹಾಗಲ್ಲ. ಲೈಕ್ ಇಟ್ ಶುಡ್ ಬಿ ಕಂಟಿನ್ಯೂಸ್. ಭಕ್ತಿ ಸೇವೆ ಅನ್ನೋದು ಕಂಟಿನ್ಯೂಸ್ ಪ್ರೋಸೆಸ್, ಅದು ಒಂದಿನ ಅಂದ್ರೆ ಬ್ರೇಕ್ ಇರಬಾರ್ದು ಅಂತ. ಸೊ ಆತರ ಮಾಡಿದವನು ಶ್ರೇಷ್ಠ. ಮತ್ತು ಕೃಷ್ಣ ಹೇಳ್ತಾನೆ ಅವನು ನನಗೆ ಪ್ರಿಯವಾದವನು, ನನಗೆ ಅವನು ಪ್ರಿಯವಾದವನು, ನಾನು ಬಹಳ ಪ್ರಿಯನಾದವನು ಅವನಿಗೆ, ಅಂದ್ರೆ ಹಿ ಈಸ್ ಎ ಫ್ರೆಂಡ್ ಇನ್ ಮೀ, ನಾನು ಅವನಿಗೆ ಫ್ರೆಂಡು, ಅವನು ನನಗೆ ಫ್ರೆಂಡ್ ಅಂತ ಹೇಳಿ ಕೃಷ್ಣ ಹೇಳುವಂಥದ್ದು. ಸೊ ನಾವು ಕೃಷ್ಣನಿಗೆ ಫ್ರೆಂಡ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಭಕ್ತಿ ಸೇವೆಯಲ್ಲಿ ಸೀರಿಯಸ್ ಆಗ್ಬೇಕು ಅಂತ. ಎಸ್,
ನೆಕ್ಸ್ಟ್ ಎಸ್ ಮಾತಾಜಿ. ದೇವಕಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯಂತೆ ವಾಸುದೇವಃ ಸರ್ವಂ ಇತಿ ಸ ಮಹಾತ್ಮ ಸುದುರ್ಲಭಃ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲಾ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದುದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತಹ ಮಹಾತ್ಮನು ದುರ್ಲಭ. ನಾವು 84 ಲಕ್ಷ ಅಲ್ವಾ, 84 ಲಕ್ಷ ಯೋನಿಗಳು ಅಷ್ಟು ಎಲ್ಲ ಜನ್ಮ ಮಾಡಿ ಫೈನಲ್ ಆಗಿ ಮನುಷ್ಯ ಜನ್ಮ ಬಂದ್ಮೇಲೂನು ಎಷ್ಟೋ ಬಾರಿ ಕಮ್ಮಿ ಜನಕ್ಕೆ ಬಹುನಾಮ್ ಜನ್ಮನಾಮಂತೆ ಎಷ್ಟೋ ಜನ್ಮಗಳು ತಗೊಂಡು ಕೊನೆಗೆ ಎಲ್ಲರೂ ಬಂದೇ ಬರ್ತೀವಿ. ಅಂದ್ರೆ ಅದು ತುಂಬಾ ಅಂದ್ರೆ ಯಾರಿಗೆ ಯಾವಾಗ ಬರ್ತೀವಿ ಅಂತಂದ್ರೆ ಅಷ್ಟು ಪುಣ್ಯ ಮಾಡಿ 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 ಅಂತವ್ರು ಮಾತ್ರ ಫೈನಲಿ ದೇವ್ರ ಹತ್ರ ಕೊನೆಗೆ ಒಪ್ಕೊಳ್ಳುವಂಥದ್ದು. ವಾಸುದೇವ ಸರ್ವಮಿತಿ ಅಂದ್ರೆ ಕೃಷ್ಣನೇ ಎಲ್ಲ ಅಂತ ಫೈನಲೇ ಕೃಷ್ಣನೇ ಎಲ್ಲ ಅಂತ ಒಪ್ಕೊಳ್ಳುವಂಥವ್ರು ಭಾರಿ ಅಪರೂಪ ಅಂತವ್ರನ್ನ ಕೃಷ್ಣ ಮಹಾತ್ಮ ಅಂತ ಕರೀತಾನೆ. ಮಹಾತ್ಮ ಅಂದ್ರೆ ಕೃಷ್ಣನಿಗೆ ಯಾರು ಶರಣಾಗಿದಾರೋ ಅವರು ಮಹಾತ್ಮರು ಅಂತ. ಸೊ ಅಂತವ್ರು ಭಾರಿ ಅಪರೂಪ, ತುಂಬಾ ದುರ್ಲಭ ಅಂತ ಹೇಳ್ತಾನೆ ಕೃಷ್ಣ. ಎಸ್ ನೆಕ್ಸ್ಟ್ ಯಾರು ಬೇರೆ ಯಾರಿದ್ದೀರಾ? ಮಂದಾರ. ಬೇರೆ ಯಾರಿಲ್ವಾ? ಬೇರೆ ಯಾರಿಗೂ ಗೊತ್ತಿಲ್ಲ ಚಾಂಟ್ ಮಾಡಕ್ಕೆ? ಹೇಳಿ ಮಾತಾಡಿ. ಕಾಮೈಸ್ತೈಸ್ತ್ಯರ್ಹ್ಯ ತಜ್ಞಾನಃ ಪ್ರಪದ್ಯಂತೆ ಯದೇವತಾಂ ತಂ ತಂ ನಿಯಮಾಮಸ್ತಾಯ ಪ್ರಕೃತ್ಯ ನಿಯತಾಃ ಸ್ವಯಾ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತಹವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಈಗ ತುಂಬಾ ಜನ ಅನ್ಕೊಳ್ತಾರೆ ಲೈಕ್ ಇಸ್ಕಾನ್ ಅಲ್ಲಿ ಯಾಕೆ ಬರೇ ಕೃಷ್ಣನ ಮಾಡುವಂತದ್ದು, ಯಾಕೆ ನೀವು ಬೇರೆ ದೇವ್ರನ್ನ ಮಾಡಲ್ಲ ಹಾಗೆಲ್ಲ ಅಂದ್ರೆ ದೇವತೆಗಳನ್ನ. ಆಕ್ಚುಲಿ ಏನಂದ್ರೆ ಆತರ ಏನಿಲ್ಲ. ಪ್ರಭುಪಾದು ಏನು ಶಾಸ್ತ್ರದಲ್ಲಿ ಏನ್ ಹೇಳಿದ್ಯೋ ಅದನ್ನ ಮಾಡ್ತಾ ಇದಾರೆ ಅಷ್ಟೇ. ಈಗ ಶಾಸ್ತ್ರದಲ್ಲಿ ಕೃಷ್ಣನ ದೇವೋತ್ತಮ ಪರಮ ಪುರುಷ ಅಂತ ಹೇಳಿದೆ, ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾನೆ. ಸೊ ಕೃಷ್ಣ ಹೇಳ್ತಾ ಇರುವಂತದ್ದು ದೇವತೆಗಳ ಹತ್ರ ಯಾರು ಹೋಗ್ತಾರೆ ಅಂತ. ಸೊ ಐಹಿಕ ಬಯಕೆಗಳು, ಸೊ ನಮ್ಮ ಐಹಿಕ ಬಯಕೆಗಳು ಅಂದ್ರೆ ಅದು ಬೇಕು ಇದು ಬೇಕು, ನನಗೆ ದೊಡ್ಡ ಮನೆ ಬೇಕು, ಅಥವಾ ನನ್ನ ಮಗನಿಗೆ ಒಳ್ಳೆ ಕೆಲಸ ಆಗ್ಲಿ, ಹೀಗೆಲ್ಲ ಏನೇನೋ ಕೇಳ್ತಾ ಇರ್ತೀವಲ್ವಾ ನಾವು. ಸೊ ಅದೆಲ್ಲ ಐಹಿಕ. ಸೊ ಐಹಿಕ ಬಯಕೆಗಳೇನಿರುತ್ತೆ ಅವರು ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅವರಿಗೆ ಬುದ್ಧಿಶಕ್ತಿ ಇಲ್ಲ ಅಂತ ಹೇಳ್ತಾರೆ ಕೃಷ್ಣ. ಸೊ ಅಂತವ್ರು ದೇವತೆಗಳಿಗೆ ಶರಣಾಗ್ತಾರೆ ಅಂತ ಹೇಳಿ. ಯಾಕೆ ಕೃಷ್ಣ ಈ ತರ ಹೇಳ್ತಾ ಇರೋದು ಅಂದ್ರೆ ಬೇಜಾರಲ್ಲಿ ಹೇಳ್ತಾ ಇರೋವಂಥದ್ದು ಇದು. ಲೈಕ್ ನನ್ನ ಹತ್ರನೇ ಬರ್ಬೋದು ಡೈರೆಕ್ಟ್ ಆಗಿ ಅಂತ ಹೇಳಿ. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ದೇವತೆಗಳಿಗೂ ಕೃಷ್ಣನೇ ಪರಮಾತ್ಮ ಆಗಿ ಕೃಷ್ಣ ಈಗ ನಮ್ಮ ಹೃದಯದಲ್ಲಿ ಹೇಗಿದಾನೋ ಹಾಗೆ ದೇವತೆಗಳ ಹೃದಯದಲ್ಲೂ ಇರ್ತಾನೆ. ಸೊ ಕೃಷ್ಣನೇ ಒಂದು ಗೈಡ್ ಮಾಡುವಂಥದ್ದು, ಅಂದ್ರೆ ಈ ತರ ಒಂದು ನೀನ್ ಮಾಡು ಅಂತ ಹೇಳಿ ಅವರಿಗೂನು. ಸೊ ಹಾಗಾಗಿ ಸೊ ಅಂತವ್ರು ಅಂದ್ರೆ ಈಗ ಬೇರೆ ಬೇರೆ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಅವರು ಪೂಜೆಯನ್ನ ಮಾಡುವಂಥದ್ದು. ಸೊ ಕೆಲವರು ಮನುಷ್ಯನನ್ನೇ ದೇವರು ಅಂತ ಪೂಜೆ ಮಾಡುವಂಥದ್ದು, ಕೆಲವರು ಭೂತಗಳನ್ನ ಪೂಜೆ ಮಾಡುವಂಥದ್ದು. ಇದು ದೇವತೆಗೆ ಹಾಗೆ. ಸೊ ಆ ನಿರ್ದಿಷ್ಟ ನಿಯಮಗಳನ್ನ ಅಂದ್ರೆ ಅದರದ ಪ್ರಕಾರ ಏನೇನೋ ಬೇರೆ ಬೇರೆ ಒಂದು ಪೂಜೆಗಳ ನಿಯಮಗಳನ್ನ ಅನುಸರಿಸ್ತಾರೆ ಅಂತ ಹೇಳಿ. ಎಸ್ ನಾನೇ ಓದ್ತೀನಿ ಇದು. ಯೋ ಯೋ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತ ಮಿಚ್ಚತಿ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೇನೆ. ಯಾರಾದರೂ ಯಾವುದಾದರೂ ದೇವತೆಗಳನ್ನು ಪೂಜಿಸಲು ಇಚ್ಛಿಸುತ್ತಲೇ ಆತನು ಆ ದೇವತೆಗೆ ಮುಡಿಪಾಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸ್ತೇನೆ. ನೋಡಿ ಕೃಷ್ಣ ಹೇಳ್ತಾ ಇರೋದು. ಸೊ ನಾನ್ ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿದ್ದೀನಿ ಅಂದ್ರೆ ಹಾಗಾಗಿ ಯಾರು ಯಾವ ದೇವತೆ, ಈಗ ನಮಗೆ ಕೆಲವರು ಒಂದ್ಸತಿ ನಮಗೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇಲ್ಲ ನನಗೆ ಈಗ ಆಂಜನೇಯನ ಫಾರ್ ಎಕ್ಸಾಂಪಲ್ ಹನುಮಾನ್ ನಾನು ಮಾಡಿ ನನಗೆ ತುಂಬಾ ಒಳ್ಳೇದಾಗಿದೆ, ನಾನು ಇದು ಹನುಮಾನ್ ಚಾಲಿಸ ಹೇಳೋದಿರ್ಬೋದು ಅಥವಾ ಎಲ್ಲ ಒಳ್ಳೇದೆ. ಅಂದ್ರೆ ಏನಂದ್ರೆ ಕೃಷ್ಣನೇ ಹೇಳೋವಂಥದ್ದು ಅಂತ. ಕೃಷ್ಣ ಏನು ಹೇಳ್ತಾ ಇರೋದು ಇದ್ರಲ್ಲಿ, ಯಾರು ಅದರಲ್ಲಿ ಅಚಲ ಮಾಡುವಂಥದ್ದು, ಅವರ ಮೇಲೆ ಅವರಿಗೆ ನಂಬಿಕೆ ಮಾಡುವಂಥದ್ದು ನಾನು. ಯಾಕಂದ್ರೆ ಒಳ್ಳೆ ದಾರಿಗೆ ಬಂದಿದ್ದಾರೆ, ಒಂದು ಅಟ್ಲೀಸ್ಟ್ ದೇವತೆಗಳನ್ನ ಪೂಜೆ ಮಾಡ್ತಾ ಇದಾರೆ, ಒಳ್ಳೆ ದಾರಿನೇ ಅದು. ಸೊ ಹಾಗಾದ್ರೆ ಅವರಿಗೆ ಮಾತ್ರ ಆ ದೇವತೆಗಳಿಗೆ ಮುಡುಪಾರಿರುವಂತ ಅದರ ಶ್ರದ್ಧೆಯನ್ನು ಸ್ಥಿರಗೊಳಿಸೋದು ನಾನೇ ಅಂತೇಳಿ.
ಸೊ ಕೃಷ್ಣನಿಂದನೇ ಬರುವಂತದ್ದು ಅದನ್ನು. ಸೊ ಸತಯ ಶ್ರದ್ಧಯ ಯುಕ್ತ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಯೈವ ವಿಹಿತಾನ್ ಹಿತಾನ್ ಕಾಮಾನ್. ಇಂತಹ ಶ್ರದ್ಧೆಯನ್ನು ಪಡೆದು ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭೀಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹಗಳೆಲ್ಲ ನೀಡುವವನು ನಾನೊಬ್ಬನೇ. ನೋಡಿ, ಇದರಲ್ಲಿ ಇನ್ನು ಕ್ಲಾರಿಟಿ ಇದೆ. ಸೊ ಕೃಷ್ಣ ಹೇಳ್ತಾ ಇರುವಂತದ್ದು ಎಲ್ಲಾನು, ಅಂದ್ರೆ ಈಗ ದೇವತೆಗಳು ಕೂಡ ಏನೇ ತೊಂದರೆಗಳು ಬಂದ್ರು ಎಲ್ಲರೂ ಹೋಗುವಂಥದ್ದು ಕ್ಷೀರೋದಕ ಶಾಯಿ ವಿಷ್ಣು. ಸೊ ಯಾರು ಪರಮಾತ್ಮ ಆಗಿ ನಮ್ಮ ಹೃದಯದಲ್ಲಿ ಇದಾರಲ್ಲ, ಅವರು ಕ್ಷೀರೋದಕ ಶಾಯಿ ವಿಷ್ಣು, ಕ್ಷೀರಸಾಗರದಲ್ಲಿ ಇರುವಂತದ್ದು. ಲಕ್ಷ್ಮಿ ಅವಳು ವಿಷ್ಣುವಿನ ಸೇವೆಯಲ್ಲಿರುವಂತದ್ದು. ಸೊ ಅವ್ರ ಹತ್ರ ಹೋಗುವಂಥದ್ದು ದೇವತೆಗಳು ಕೂಡ, ಅಂದ್ರೆ ಪ್ರೀತಿಯಿಂದ. ಸೊ ಕೃಷ್ಣನು ಅವ್ರನ್ನ ಪ್ರೀತಿಯಿಂದ ಅವರಿಗೆ ರೆಸಿಪ್ರೊಕೇಟ್ ಮಾಡ್ತಾನೆ ದೇವತೆಗಳಿಗೆ. ಸೊ ಇಲ್ಲಿ ಕೃಷ್ಣ ಇಲ್ಲಿ ಏನ್ ಹೇಳ್ತಾ ಇರೋದು, ಇಂಥ ಶ್ರದ್ಧೆಯನ್ನು ಪಡೆದ ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭಿಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಸೊ ಎಲ್ಲರಿಗೂ ಅವ್ರವ್ರದೇ ಒಂದು ಇಷ್ಟ ದೇವತೆ, ಎಲ್ಲರ ಮನೆ ದೇವರು ಹಾಗೆಲ್ಲ ಇರ್ತಾರೆ. ಸೊ ಆ ದೇವತೆಯನ್ನು ಮಾಡುವಾಗ, ಆದ್ರೆ ವಾಸ್ತವವಾಗಿ ಕೃಷ್ಣ ಹೇಳ್ತಾ ಇರೋದು, ವಾಸ್ತವವಾಗಿ ಇನ್ ರಿಯಾಲಿಟಿ ಅದನ್ನೆಲ್ಲ ಕೊಡ್ತಾ ಇರೋದು ನಾನೊಬ್ಬನೇ, ನೀಡುವವನು ನಾನೊಬ್ಬನೇ ಅಂತ ಹೇಳಿ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ. ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮಲೋಕವನ್ನು ಮುಟ್ಟುವರು. ಸೊ ಈಗ ನಾವು ಬೇರೆ ದೇವತೆಗಳಿಗೆ ಯಾಕೆ ಹೋಗ್ಬಾರ್ದು ಅಂತ ಹೇಳಿದ್ರೆ, ಹೋಗ್ಬೋದು, ಆದ್ರೆ ಏನಂತ ಹೇಳಿದ್ರೆ ಲಿಮಿಟೆಡ್, ಶಾಶ್ವತ ಅಲ್ಲ ಅದು. ನಮಗೇನ್ ಸಿಗುತ್ತೋ, ಲೈಕ್ ಈಗ ಸ್ವಲ್ಪ ಕಾಲ ಮಾತ್ರ ಉಳಿಯುವಂಥದ್ದು, ಮಾತ್ರ ಅದು ಪರ್ಮನೆಂಟ್ ಅಲ್ಲ. ಮತ್ತೆ ದೇವತೆಗಳನ್ನ ಪೂಜೆ ಮಾಡಿರೋರು ಅವ್ರವರ ಲೋಕಕ್ಕೆ, ಎಲ್ಲ ದೇವತೆಗಳಿಗೂ ಅವ್ರದೇ ಒಂದು, ಈಗ ಶಿವನಿಗೆ ಶಿವಧಾಮ ಅಂತ ಹೇಳಿ, ಮತ್ತೆ ಇಂದ್ರನಿಗೆ ಇಂದ್ರಲೋಕ, ಬ್ರಹ್ಮನಿಗೆ ಬ್ರಹ್ಮಲೋಕ. ಸೊ ಆದ್ರೆ ಅಲ್ಲೆಲ್ಲ ಹೋದ್ರು ಏನು ಅಂದ್ರೆ ನಾವು ಮತ್ತೆ ಬರ್ಲೇಬೇಕು ಇಲ್ಲಿ ಭೂಮಿಗೆ. ಸೊ ಎಲ್ಲ ಹೋದ್ರು ಜನ್ಮ ಮೃತ್ಯು ಜರವ್ಯಾಧಿಯಿಂದ ಹೊರಗೆ ಬರಕ್ಕಾಗಲ್ಲ. ಸೊ ಜನ್ಮ ಮೃತ್ಯು ಜರವ್ಯಾಧಿಯಿಂದ ಹೊರಗೆ ಬರ್ಬೇಕು, ಮತ್ತೆ ಕೃಷ್ಣನ ಲೋಕ ಗೋಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಕೃಷ್ಣನನ್ನೇ ಪೂಜೆ ಮಾಡ್ಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾ ಇರೋದು. ಆದ್ರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮಲೋಕವನ್ನು ಮುಟ್ಟುವರು. ಸೊ ಈಗ ಯಾಕೆ ಅಂತ ಹೇಳಿದ್ರೆ, ಈಗ ನಮ್ಗೆ ಹಿರಣ್ಯಕಶಿಪುದು ಗೊತ್ತು, ಲೈಕ್ ಅವ್ನು ಬ್ರಹ್ಮನ ಹತ್ರ ಕೇಳಿ ಏನೆಲ್ಲ ವರ ಕೇಳ್ತಾನೆ, ಅವನು ಅಂದ್ರೆ ಅಮರನಾಗಿರ್ಬೇಕು ಅಂತ ಹೇಳಿ ಕೇಳುವಂಥದ್ದು ಅವನು. ಆದ್ರೆ ಬ್ರಹ್ಮ ಹೇಳ್ತಾನೆ, ನಾನೇ ಅಮರ ಅಲ್ಲ, ನಾನ್ ನಿನಗೆ ಕೊಡುವಂಥದ್ದು ಅಂತ. ಸೊ ನಾವು ಮೊನ್ನೆ ನೋಡಿದ್ವಿ ಲಾಸ್ಟ್ 4ನೇ ಅಧ್ಯಾಯದಲ್ಲಿ, ಹೇಗೆ ಬ್ರಹ್ಮನ ಜೀವನ 311 ಟ್ರಿಲಿಯನ್ ಇಯರ್ಸ್. ಸೊ ಅಷ್ಟು ವರ್ಷ ಬದುಕಿರುವಂತ ಬ್ರಹ್ಮ, ಆದ್ರೆ ಬ್ರಹ್ಮನಿಗೆ ಕೊನೆ ಇದೆ. ಸೊ ಬ್ರಹ್ಮನಿಗೆ ಆ ಮುಕ್ತಿ ಕೊಡುವಂಥದ್ದು ಸಾಧ್ಯ ಇಲ್ಲ, ಅಮರ ಮಾಡುವಂಥದ್ದು ಸಾಧ್ಯ ಇಲ್ಲ. ಸೊ ಹಾಗಾಗಿ ದೇವತೆಗಳ ಹತ್ರ ಹೋದ್ರೆ ಅದು ಮಿತವಾದದ್ದು, ಅಲ್ಪ ಕಾಲದ್ದು ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳುವಂಥದ್ದು. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಾಮವ್ಯಯಮನುತ್ತಮಂ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮಪುರುಷನಾದ ನಾನು ಕೃಷ್ಣ ಮೊದಲು ನಿರಾಕರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವೂ ಆದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ಸೊ ಕೃಷ್ಣ ಹೇಳುವಂಥದ್ದು, ಈಗ ಕೆಲವು ಜನ ಅದೇ ನಿರಾಕಾರವಾದಿಗಳು ಅಂದ್ರೆ ಮಾಯಾವಾದಿಗಳು. ಸೊ ಅವ್ರು ಹೇಳುವಂಥದ್ದು ಕೃಷ್ಣನಿಗೆ ರೂಪ ಇಲ್ಲ. ಸೊ ಒಂದ್ಸತಿ ಪ್ರಭುಪಾದ್ನ ಕರೆದಿರ್ತಾರಂತೆ ಈ ಗೀತಾ ಇದು ಅಂದ್ರೆ ಗೀತಾ ಜಯಂತಿ. ಹಾಗೆ ಅಲ್ಲಿ ಗೀತಾ ಜಯಂತಿ ಕರೆದಾಗ ಅಲ್ಲಿ ಎಲ್ಲೂ ಕೃಷ್ಣ ಮತ್ತೆ ಅರ್ಜುನನ ಫೋಟೋನೇ ಕಾಣಿಸಲ್ಲ ಅವರಿಗೆ. ಅಲ್ಲಿ ಏನು ಅಂತ ಹೇಳಿದ್ರೆ, ಬನ್ನಿ ನೀವೇ ಇನಾಗ್ರೇಷನ್ ಮಾಡಿ, ಇದು ದೀಪ ಹಚ್ಬೇಕಿಲ್ಲಿ ಅಂತ. ದೀಪ ಎಲ್ಲಿ, ಕೃಷ್ಣ ಅರ್ಜುನ ಎಲ್ಲಿ ಅಂದ್ರೆ ಇಲ್ಲ, ಅದು ಇಲ್ಲ ಅಂತ. ಪ್ರಭುಪಾದರಿಗೆ ತುಂಬಾ ಬೇಜಾರಾಗತ್ತೆ. ಸೊ ಅಂದ್ರೆ ಅಲ್ಲಿ ಕೃಷ್ಣನಿಗೆ ಅವರು ಆಕಾರನೇ ಇಲ್ಲ ಅಂತ ಮಾಡಿದ್ದಾರೆ, ಅಂದ್ರೆ ಒಂದು ಜ್ಯೋತಿ, ಒಂದು ಲೈಟ್ ದೇವ್ರು ಅನ್ನೋ ತರ. ಸೊ ಅಂದ್ರೆ ಅದು ತಪ್ಪು ತಿಳುವಳಿಕೆ. ಸೊ ಕೃಷ್ಣ ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಅವ್ರು ಮೊದ್ಲಿಗೆ ನನಗೆ ಆಕಾರ ಎಲ್ಲ ಅನಂತರ ಆಕಾರ ಬಂದಿದ್ದು ಅಂತ ಅನ್ಕೊಳ್ತಾರೆ ಅಂತ. ತಪ್ಪು ತಿಳುವಳಿಕೆ, ಅವರ ತಿಳುವಳಿಕೆ ಅಲ್ಪ ತಿಳುವಳಿಕೆ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚ ಆದ ನನ್ನ ಉನ್ನತ ಸ್ವರೂಪ ಗೊತ್ತಿಲ್ಲ. ಸೊ ಕೃಷ್ಣನ ಸ್ವರೂಪ ಏನು ನೆನ್ಪಿದೆ ಯಾರಿಗಾದ್ರು? ಕೃಷ್ಣ ಲಾಸ್ಟ್
4ನೇ ಶ್ಲೋಕದಲ್ಲಿ ಹೇಳ್ತಾನೆ, 4ನೇ ಚಾಪ್ಟರ್ ಅಲ್ಲಿ. ಯಾರು ಗೊತ್ತಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಯಾರು ಇಲ್ವಾ? ಓಕೆ, ಕೃಷ್ಣನ ದೇಹ ಯಾವ ತರದ್ದು? ನಾನು ಓಪನ್ ಅನ್ಮ್ಯೂಟ್ ಮಾಡಿದೀನಿ, ಯಾರಿಗಾರು ಗೊತ್ತಿದ್ರೆ ಹೇಳ್ಬೋದು. ಕೃಷ್ಣನ ದೇಹ ನಮ್ ತರ ದೇಹನ ಅಲ್ಲ ಬೇರೆನಾ? ಕೃಷ್ಣನಿಗೆ ಇಂದು ಹರೇ ಕೃಷ್ಣ. ಹಾ, ಹೇಳಿ ಹೇಳಿ ಹೇಳಿ. ಆ ಕೃಷ್ಣನಿಗೆ 2 ಕೈ ಇರುತ್ತೆ, ಮತ್ತೆ ಅವನಿಗೆ ಕೊಳಲ್ ಹಿಡ್ಕೊಂಡಿರ್ತಾನೆ. ಅದು ಕರೆಕ್ಟ್. ಅತಿ ಆದ್ರೆ ಇಂದ್ರಿಯ. ಆದ್ರೆ ಕೃಷ್ಣ ಯಾವ ತರ ದೇಹ ಕೃಷ್ಣಂದು? ನಮ್ ತರ ಭೌತಿಕನಾ ಅಲ್ಲ ಬೇರೆನಾ? ಅದು ಶ್ಯಾಮ ಸುಂದರ. ಹಾ, ಆಧ್ಯಾತ್ಮಿಕ ದೇಹ ಅಲ್ವಾ? ಆಧ್ಯಾತ್ಮಿಕ ಎಲ್ಲಾ ಅಂಗಗಳಿಂದನೂ ಏನ್ ಬೇಕಂದ್ರು ಯಾವ ಅಂಗದಿಂದ. ಎಸ್, ವೆರಿ ಗುಡ್. ಎಸ್. ಸೊ ಕೃಷ್ಣಂದು ಆಧ್ಯಾತ್ಮಿಕ ದೇಹ. ಸೊ ಆದ್ರೆ ಎಲ್ಲರೂ ಅವರು ಮೂಢರು ಏನ್ ಅನ್ಕೊಳ್ತಾರೆ ಅಂದ್ರೆ ಕೃಷ್ಣನಿಗೆ ಇಲ್ಲ, ಅಂದ್ರೆ ಕೃಷ್ಣ ನಿರಾಕಾರಿ ಅಂತ ಅನ್ಕೊಳ್ತಾರೆ ಅಂತ ಹೇಳಿ ಕೃಷ್ಣ ಹೇಳ್ತಿದ್ದಾನೆ. ನಾಹಂ ಪ್ರಕಾಶಯ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಮೂಢರಿಗೆ, ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ. ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ. ಆದ್ದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಅಂದ್ರೆ ಅದೇ ಇಲ್ಯೂಷನ್ ಅಂತ, ಅಂದ್ರೆ ಮಾಯಾಪಹೃತ ಜ್ಞಾನ ಅವರಿಗೆ. ಯಾವಾಗ ಅವ್ರು ಕೃಷ್ಣನಿಗೆ ಶರಣಾಗಲ್ವೋ, ಕೃಷ್ಣ ಅವರಿಗೆ, ಅಂದ್ರೆ ಈಗ ನಾವು ಇದು ಶಿಶುಪಾಲನ ನೋಡಿರ್ತೀವಿ. ಶಿಶುಪಾಲನಿಗೆ ಕೃಷ್ಣನ ಮೇಲೆ ಎಷ್ಟು ದ್ವೇಷ ಆಯ್ತು. ಅವನು ದೇವೋತ್ತಮ ಪರಮಪುರುಷ ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಅವನು ಕೃಷ್ಣನನ್ನೇ ವಿರುದ್ಧ ಹಾಕೊಂಡು ಅಲ್ಲಿ ಸಭೆಯಲ್ಲಿ ಬೈದು ಹಾಗೆಲ್ಲ ಮಾಡಿ ಅವನು ಸಾವು ಅವನೇ ತಂದ್ಕೊಂಡ. ಸೊ ಹಾಗಾಗಿ ಅವರಿಗೆ ಅಂತರಂಗಿ ಶಕ್ತಿಯಿಂದ ನಾನು ಕವರ್ ಆಗಿರ್ತೀನಿ ಅಂತ ಕಾಣಿಸ್ಕೊಳಲ್ಲ ಅಂತ ಕೃಷ್ಣ. ಸೊ ಕೃಷ್ಣನ ಅಷ್ಟು ಸುಲಭ ಇಲ್ಲ ಅರ್ಥ ಮಾಡ್ಕೊಳ್ಳೋಂಥದ್ದು, ತುಂಬಾ ಕಷ್ಟ. ಅದು ಭಕ್ತಿಯಿಂದ ಮಾತ್ರ ಕೃಷ್ಣನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ಹೇಳಿ. ಸೊ ನನಗೆ ಹುಟ್ಟಿಲ್ಲ. ಸೊ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮ ಅಭಿಷ್ಟಾಯ ಸಂಭವಾಮಿ ಆತ್ಮಮಾಯಯ. ನನ್ನ ಓನ್ ಆತ್ಮಮಾಯಯ ಓನ್ ಇಂಟರ್ನಲ್ ಪೊಟೆನ್ಸಿಯಿಂದ ನಾನು ಬರುವಂತದ್ದು. ಅದು ಅವನ ಒಂದು ಅಂದ್ರೆ ಆಧ್ಯಾತ್ಮಿಕ ಶರೀರದಲ್ಲಿ ಕೃಷ್ಣ ಕಾಣಿಸ್ಕೊಳ್ಳುವಂಥದ್ದು ನಾವು ನೋಡಿದ್ವಿ 4ನೇ ಅಧ್ಯಾಯದಲ್ಲಿ. ಸೊ ಅದನ್ನ ಅವರಿಗೆ ಅರ್ಥ ಆಗಲ್ಲ ಅಂತ ಮಾಯಾಪೃತ ಮೂಢರಿಗೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಅರ್ಜುನ, ದೇವೋತ್ತಮ ಪರಮ ಪುರುಷನಾಗಿ ನಾನು ಹಿಂದೆ ಆದದ್ದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನು ಬಲ್ಲೆ. ನಾನು ಎಲ್ಲಾ ಜೀವಿಗಳನ್ನು ಬಲ್ಲೆ, ಆದ್ರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ಸೊ ಕೃಷ್ಣನ ಬಲ್ಲವರು ಯಾರು ಇಲ್ಲ, ಯಾಕಂದ್ರೆ ಕೃಷ್ಣನೇ ಫಸ್ಟ್ ಆದಿಪುರುಷ. ಸೊ ಅವನಿಂದ ನಂತರ ಬಂದಿರೋಂಥದ್ದು. ಈಗ ನಾವೆಲ್ಲ ಜೀವಿಗಳು ಬಂದಿದ್ದು ಬ್ರಹ್ಮನಿಂದ. ಸೊ ಬ್ರಹ್ಮ ಆದ್ಮೇಲೆ ಬಂದಿರುವಂತದ್ದು. ಬ್ರಹ್ಮನಿಂದಾಗಿ ಮನುಕುಲದ ತಂದೆ ಮನು ಬಂದಿರುವಂತದ್ದು, ಮತ್ತೆ ಮನುವಿಂದ ಮತ್ತೆ ನಾವೆಲ್ಲ ಬಂದಿರುವಂತದ್ದು. ಆದ್ರೆ ಅದಕ್ಕೆ ಮುಂಚೆನೆ ಕೃಷ್ಣ ಇದ್ದಿದ್ದು. ಕೃಷ್ಣನಿಂದ ಅಂದ್ರೆ ಲೈಕ್ ಕೃಷ್ಣನಿಂದ ಬಲರಾಮ, ಹಾಗೆ ಬೇರೆ ಬೇರೆ ಎಕ್ಸ್ಪ್ಯಾನ್ಷನ್ಸ್. ಸೊ ಅದರಲ್ಲಿ ಮತ್ತೆ ಮಹಾವಿಷ್ಣು ಬಂದು, ಮತ್ತೆ ಮಹಾವಿಷ್ಣುವಿಂದ ಗರ್ಭೋದಕ ಶಾಹಿ ವಿಷ್ಣು, ಗರ್ಭೋದಕ ಶಾಹಿ ವಿಷ್ಣು ಒಂದು ಹೊಕ್ಲಿಂದ ಇದು ಅಂದ್ರೆ ತಾವರೆಯ ಒಂದು ಇದು ಲೋಟಸ್ ಸ್ಟೆಮ್ ಏನಿದೆ ಅಲ್ಲಿಂದ ಬ್ರಹ್ಮ ಹುಟ್ಟುವಂಥದ್ದು. ಸೊ ಹಾಗಾಗಿ ಕೃಷ್ಣ ಹೇಳುವಂಥದ್ದು ಯಾರಿಗೂ ಗೊತ್ತಿಲ್ಲ ನನ್ನ ಅರ್ಜುನ. ಬೇರೆ ಈಗ ಆಗುತ್ತಿರೋದು ನನಗೆ ಮಾತ್ರ ಎಲ್ಲ ಗೊತ್ತು. ಅಂದ್ರೆ ಈಗ ಅದ್ರಲ್ಲಿ ಕೃಷ್ಣ ಹೇಳ್ತಾನೆ, ನಾವಿಬ್ರು ಹೇಗೆ ಸಮಕಾಲೀನರು ಕೃಷ್ಣ ಅಂತ ಅರ್ಜುನ ಕೇಳುವಾಗ, ನನಗೆಲ್ಲ ನೆನ್ಪಿದೆ ಆದ್ರೆ ನಿನಗೆ ನೆನ್ಪಿಲ್ಲ ಯಾವುದು ಅಂತ ಹೇಳಿ. ಸೊ ಅದನ್ನೇ ಹೇಳ್ತಾರೆ ಅಂತ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯ ಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ, ಮತ್ತು ಯಾರ ಪಾಪ ಕರ್ಮಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿದೆಯೋ, ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಅವರು ದೃಢ ಮನಸ್ಸಿಂದ ನನ್ನ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಕೃಷ್ಣ ಹೇಳ್ತಾ ಇರುವಂತದ್ದು ಎಲ್ಲ. ಹಾಗಾದ್ರೆ ನಾವೀಗ ಕೃಷ್ಣನಿಗೆ ನಮಗೆ ಸ್ವಲ್ಪ ಆದ್ರೂ ನಮಗೆ ಕೃಷ್ಣನ ಮೇಲೆ ನಂಬಿಕೆ ಬಂದಿದೆ, ಭಕ್ತಿ ಬಂದಿದೆ ಅಂದ್ರೆ ಅದರ ಅರ್ಥ ಏನು? ನಾವೆಲ್ಲ ನಮ್ದು ಹಳೆ ಕರ್ಮಗಳು, ಬೇರೆ ಬೇರೆ ಜನ್ಮಗಳದೆಲ್ಲ ಕಳ್ಕೊಂಡು ನಂತರ ಮಾತ್ರ ಒಂದು ಕೃಷ್ಣನ ಮೇಲೆ ಒಂದು ನಂಬಿಕೆ ಬರ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ. ಸೊ ಅದೆಲ್ಲ ಕಳ್ಕೊಂಡು ಯಾರಿರ್ತಾರೋ, ನಿರ್ಮೂಲವಾಗಿರುತ್ತೋ, ಸಂಪೂರ್ಣವಾಗಿ ಯಾರಿಗೆ ಪಾಪಕರ್ಮ ನಿರ್ಮೂಲ ಆಗಿರುತ್ತೋ ಅವ್ರಿಗೆ ದ್ವಂದ್ವ ಇಲ್ಲ. ಇದ ಸರಿನಾ ಇಲ್ವಾ, ಕೃಷ್ಣ ದೇವೋತ್ತಮ ಪುರುಷನ ಅಲ್ಲ ಇಲ್ವಾ ಸುಳ್ಳ ಅನ್ನೋ ತರ ಅಂದ್ರೆ ದ್ವಂದ್ವ ಇಲ್ಲ ಅವರಿಗೆ.
ಸೊ ದೃಢ ಒಂದು ಮನಸ್ಸಿನಿಂದ ಕೃಷ್ಣನ ಒಂದು ಸೇವೆಯಲ್ಲಿ ನಿರತರಾಗಿರ್ತಾರೆ ಅಂತ ಹೇಳಿ. ಸಾಧಿ ಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂಚ ಯೇ ವಿದುಹು ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಸೊ ಯಾರು ಈ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಹೊರಗಡೆ ಬರ್ಬೇಕು, ಅವರು ಭಕ್ತಿ ಸೇವೆಯಲ್ಲಿ ಕೃಷ್ಣನ ಸಂಪೂರ್ಣವಾಗಿ ತೊಡಗಿರ್ತಾರೆ. ಸೊ ಸೊ ಅಂತವ್ರು ಎಲ್ಲ ಗೊತ್ತಿರೋರು ಅಂತ ಹೇಳಿ ತಿಳಿ ಅಂತ ಹೇಳಿ. ಓಕೆ, ಸೊ ಇದು ಚಾಪ್ಟರ್ ಸಮ್ಮರಿ. ನಾವೇನೇನ್ ನೋಡಿದ್ವಿ ಅಂತ ಹೇಳಿ, ಕೃಷ್ಣನ ಯಾವ್ದ್ಯಾವ್ದ್ರಲ್ಲಿ ನಾವು ಕೃಷ್ಣನ ನೋಡ್ಬೋದು ಅಂತ ಹೇಳಿ, ಗ್ಲೋರೀಸ್ ಆಫ್ ನಾಲೆಜ್ ಅಬೌಟ್ ಕೃಷ್ಣ, ಮತ್ತೆ ಕೃಷ್ಣನ ಒಂದು ಎನರ್ಜೀಸ್, ಪ್ರಕೃತಿ ವಿದ್ಯೆ ಮೇ ಪರಂ ಕಶ್ಚಿನ್ ಮಾಂ ವೇತಿ ತತ್ವತಃ, ಅಂದ್ರೆ ತಿಳ್ಕೊಳ್ಳುವಂಥದ್ದು ಇದು ನಾಲೆಜ್. ಮತ್ತೆ ಸರೆಂಡರಿಂಗ್ ಟು ಕೃಷ್ಣ, ಕೃಷ್ಣನಿಗೆ ನಾವು ಶರಣಾಗತಿ ಆಗುವಂಥದ್ದು. ಮಾಮೇವ ಯೇ ಪ್ರಪದಂತೆ, ಅವರು ಈ ಮಾಯೆಯಿಂದ ಹೊರಗಡೆ ಬರ್ಬೋದು ಅಂತ ಹೇಳಿ. ಮತ್ತೆ ಡೆಮಿಗಾಡ್ ವರ್ಷಿಪ್, ಡೆಮಿಗಾಡ್ ಅಂತ ಹೇಳಿದ್ರೆ ಇದು ಪ್ರಭುಪಾದ ಯೂಸ್ ಮಾಡುವಂತ ಡೆಮಿಗಾಡ್, ದೇವತೆಗಳು ಅಂದ್ರೆ ಅವರು ಪರಿಪೂರ್ಣರಲ್ಲ ಅಂತ ಹೇಳಿ, ಅದಕ್ಕೆ ಡೆಮಿಗಾಡ್ ಅಂತ ಹೇಳಿ. ಪರಿಪೂರ್ಣವಾಗಿರುವಂತದ್ದು ಬರೇ ಕೃಷ್ಣ ಮಾತ್ರ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಠತೆ. ಅಂದ್ರೆ ಕೃಷ್ಣನಿಂದ ಎಷ್ಟೋ ಸಾವಿರಾರು ಅಂದ್ರೆ ಮಿಲಿಯನ್ಸ್ ಆಫ್ ಯೂನಿವರ್ಸಸ್ ಹೊರಗಡೆ ಹೊಮ್ಮುತ್ತೆ, ಆದ್ರೂ ಕೃಷ್ಣ ಪರಿಪೂರ್ಣ ಅಂತೇಳಿ. ಅದೇ ಭೌತಿಕವಾಗಿ ಅಂದ್ರೆ ನಮಗೀಗ 5ರಲ್ಲಿ, ಈಗ ನನ್ನ ಹತ್ರ 5 ಹಣ್ಣಿದೆ, ಅದರಲ್ಲಿ 2 ಹೋಯ್ತು ಅಂದ್ರೆ ನನ್ನ ಹತ್ರ ಬರೇ 3 ಉಳಿದಿರುತ್ತೆ. ಆದ್ರೆ ಕೃಷ್ಣಂಗ್ ಹಂಗಲ್ಲ, ಕೃಷ್ಣನಿಂದ ಎಷ್ಟೊಂದು ಎಕ್ಸ್ಪಾನ್ಷನ್ಸ್, ರಾಮ ಇರ್ಬೋದು, ಅಂದ್ರೆ ಬೇರೆ ಬೇರೆ ಅವತಾರಗಳು ಬಂದ್ರೂನು ಕೃಷ್ಣ ಪರಿಪೂರ್ಣ ಅಂತ ಯಾವಾಗ್ಲು. ಹಾಗಾಗಿ ಕೃಷ್ಣ ಪರಿಪೂರ್ಣ. ಮತ್ತೆ ಡಿಲಿಷನ್ ಟು ಡಿವೋಷನ್, ಇಚ್ಛಾದ್ವೇಷ ಸಮುತ್ತೇನ. ಸೊ ಇಲ್ಲಿಗೆ ಮುಗೀತು. ಒಂದ್ ಸ್ಮಾಲ್ ವಿಡಿಯೋ ಇದೆ 4 minutes, ಅದು ತೋರಿಸ್ತೀನಿ. ಅದಾದ್ಮೇಲೆ ನಾವು ಬೇಕಾದ್ರೆ ಪ್ರಶ್ನೆ ಇದ್ರೆ ತಗೊಳ್ಳೋಣ. ಆಕ್ಚುಲಿ ಗೀತಾ ಜಯಂತಿ ಬರ್ತಾ ಇದೆ ನೋಡಿ ನಾಡಿದ್ದು. ಸೊ ಪ್ರಭುಪಾದ್ ಅವರು ಏನ್ ಹೇಳ್ತಾರೆ, ಇದೊಂದು 6 minutes. ವಾಯ್ಸ್ ಕೇಳ್ತಿದೆ ಗೊತ್ತಿಲ್ಲ ನನಗೆ. We have no new discovery. We don't manufacture. This is our process. We simply follow the predecessors' instruction. That's it. Our movement is very easy because we haven't got to manufacture something. We simply repeat the words and the instruction given by the predecessor. Krishna instructed Brahma, Brahma instructed Narad, Narad instructed Vyasdev, Vyasdev instructed Madhyacharya, and in this way then Madhavendra Puri, Ishwar Puri, Sri Chaitanya Mahaprabhu, then the 6 Goswamis, then the Srinivasa Acharya, Kaviraj Goswami, Narottam Das Thakur, Vishwanath Chakravarti, Jagannath Das Babaji, Bhakti Vinod Thakur, Gaur Kishore Das Babaji, Bhakti Siddhanta Saraswati, and then we are doing the same thing. There is no difference. That is the specific procedure of the Krishna consciousness movement. You are singing daily Guru Bukha Padma Vakka Chittete Koriya Oikko. Arna Koriya Mane As. Very simple thing. We are receiving the transcendental knowledge through Guru Parampara, succession. So we have to simply take instruction from Guru
And if we execute that to our heart and soul, that is success. That is practical. I have no personal qualification, but I simply tried to satisfy my Guru. That's all. My Guru Maharaj asked me that if you get some money, you print books. So, there was a private meeting talking, some of my important God brothers also there, it was in Radha Kunda. So, Guru Maharaj was speaking to me that since we have got this Bhagavajar marble temple, there has been so many dissensions. And everyone is thinking, we'll occupy this room or that room, that room. I wish therefore to sell this temple and the marble and print some book. Yes. So I took up this from his mouth, that he is very fond of books. And he told me personally that if you get some money, print books. Therefore I am stressing on this point. Where is book? Where is book? Where is book? So kindly help me. This is my request. Print as many books in as many languages and distribute throughout the whole world. Then Krishna consciousness movement will automatically increase. Now the educated, learned scholars, they are appreciating our movement by reading books, by taking practical result. Dr. Stilson Judah, he has written one book, perhaps you know, Hare Krishna and Counter Culture. A very nice book about our movement, and he is giving importance. He has admitted that, Swamiji, you have done a wonderful thing because you have turned the drug-addicted hippies into devotees of Krishna and they are prepared for the service of humanity. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಓಕೆ, ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆ ಇದ್ರೆ. ದೇವಕಿ ಪಲ್ಲವಿ ಮಾತಾಜಿ ಪ್ರಶ್ನೆನ ಅಥವಾ ಶ್ಲೋಕಕ್ಕೆ ಮಾಡಿದ್ದಲ್ಲ ನೀವು? ಓಕೆ, ಪ್ರಶ್ನೆ ಇದ್ದಲ್ಲಿ ಯಾರು ಹ್ಯಾಂಡ್ ರೈಸ್ ಮಾಡ್ಬೋದು? ಎಸ್, ಹರೇ ಕೃಷ್ಣ. ರಶ್ಮಿ ಮಾತಾಜಿ ಇಲ್ವಾ? ರಶ್ಮಿ ಮಾತಾಜಿ, ಹರೇ ಕೃಷ್ಣ. ಓಕೆ, ಒಂದ್ ನಿಮಿಷ. ಐ ಜಸ್ಟ್ ವಾಂಟ್ ಟು ನೋ, ಲೈಕ್ ನೀವೇನ್ ಅರ್ಥ ಮಾಡ್ಕೊಂಡ್ರಿ ಆ ವಿಡಿಯೋ ಇಂದ ಅಂತ. ಲೆಟ್ ಮಿ ಅನ್ಮ್ಯೂಟ್ ಎವ್ರಿವನ್. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಸೊ ಆ ವಿಡಿಯೋ ಎಲ್ಲ ನೋಡಿದ್ರಲ್ಲ, ನೀವೇನ್ ಅರ್ಥ ಮಾಡ್ಕೊಂಡ್ರಿ ಅದರಿಂದ? ಹೇಗೆ ಇನ್ಕ್ರೀಸ್ ಆಗ್ಬೇಕು ಅನ್ನೋದು. ಆದಷ್ಟು ಭಗವದ್ಗೀತೆಗಳನ್ನ ನಾವು ಬುಕ್ ನ ಪರ್ಚೇಸ್ ಮಾಡಿದಾಗಲೇ ಅವ್ರು ಪ್ರಿಂಟ್ ಮಾಡಿದಾಗ ಇದು ಹರಡುತ್ತೆ, ಅಂದ್ರೆ ಭಗವದ್ಗೀತೆಯ ಸಂದೇಶ ಹರಡ್ಲಿ ಅಂದ್ರೆ ಪ್ರಭುಪಾದ್ ಅವ್ರದ್ದು ಡ್ರೀಮ್ ಏನಂದ್ರೆ ಆದಷ್ಟು ಎಲ್ಲಾ ಭಾಷೆಗಳಲ್ಲಿ, ಅಂದ್ರೆ ಭಾಷೆಗಳಲ್ಲಿ ಈಗ ತುಂಬಾ ಭಾಷೆಗಳಲ್ಲಿ ಇದೆ, ಮೋರ್ ದೆನ್ ಐ ಥಿಂಕ್ 80 ಲ್ಯಾಂಗ್ವೇಜ್ ಆರ್ ಸಮಥಿಂಗ್. ಸೊ ಎಲ್ಲಾ ಭಾಷೆಗಳಲ್ಲಿ ಇದೆ, ಅದು ಎಲ್ಲರಿಗೂ ಆದಷ್ಟು ಎಲ್ರಿಗೂ ಸಿಗ್ಬೇಕು ಅಂತ. ಯಾಕಂದ್ರೆ ಇದು ಕೃಷ್ಣಂದು ಒಬ್ರಿಗೆ ಸೀಮಿತ ಅಲ್ಲ ಇದು, ಅಥವಾ ಹಿಂದೂಗಳಿಗೆ ಅಥವಾ ಕ್ರಿಶ್ಚಿಯನ್ ಆತರ ಅಲ್ಲ, ಎಲ್ಲಾ ಜಾತಿ ಧರ್ಮ ಎಲ್ಲರಿಗೂ ಒಂದೇ. ಅಂದ್ರೆ ಹಾಗಾಗಿ ಅವರ ಒಂದು ಡ್ರೀಮ್ ಏನಂದ್ರೆ ಆದಷ್ಟು ಜನಕ್ಕೆ ತಲುಪಬೇಕು ಅಂತ. ಸೊ ಈಗ ಗೀತಾ ಜಯಂತಿ ಬರ್ತಾ ಇದೆ, ಈ ತಿಂಗಳಲ್ಲಿ ನಾವು ಕೊಟ್ರೆ ತುಂಬಾ ಪುಣ್ಯ, ಅಂದ್ರೆ ಒಳ್ಳೇದಂತೆ. ಅಂದ್ರೆ ಯಾರಿಗಾದ್ರೂ ಗಿಫ್ಟ್ ಮಾಡುವಂತದ್ದು ಇರ್ಬೋದು ನಾವು, ಅಥವಾ ನಮಗೆ ಈಗ ಮತ್ತೆ ಕಮ್ಮಿಗಿದೆ ನಿಮ್ಗೆ, ಅಂದ್ರೆ 1050ಗೆ 5 ಬುಕ್ಸ್ ಬರುತ್ತೆ.
ಈಗ ತಗೊಂಡ್ರೆ ನಿಮಗೆ ಜಸ್ಟ್ ಅಂದ್ರೆ ಬುಕ್ಸ್ ಒಂದ್ ಬುಕ್ಕಿಗೆ ಒಂದು 200-250 ರೂಪಾಯಿ ಬೀಳ್ತಾ ಇದೆ. ಸೊ 1050ಗೆ ನಿಮಗೆ 5 ಬುಕ್ಸ್ ಇಟ್ಕೊಂಡ್ಬೇಕಾದ್ರೆ ನೀವು ಯಾರಿಗಾರು ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೂ ಕೊಡ್ಬೋದು. ತುಂಬಾ ಒಳ್ಳೇದು. ಸೊ ಅದು ನಾವು ಲಿಂಕ್ ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತೀವಿ. ಯು ಕ್ಯಾನ್ ಜಾಯ್ನ್. ಅಂಡ್ ಆಲ್ಸೋ ಆನ್ಲೈನ್ ಚಾಂಟಿಂಗ್ ಇದೆ ಅವತ್ತು, ಗೀತ್ ಇದರದ್ದು ಎಲ್ಲಾ ಶ್ಲೋಕಗಳದ್ದು ಎಲ್ಲಾ ಚಾಪ್ಟರ್ದು ನೀವೆಲ್ಲ ಜಾಯಿನ್ ಆಗ್ಬೋದು ಆನ್ಲೈನ್. ಸೊ ನೋಡಿ ಎಲ್ಲರೂನು ಆದಷ್ಟು ಬೈ ಮಾಡಿ ಇದು ಒಂದು ನಾಲೆಜ್ ನ ಬೇರೆಯವರಿಗೆ ಸ್ಪ್ರೆಡ್ ಮಾಡಿ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮತ್ತೆ. ಮಾತಾಜಿ, ಇದು ಎಂತ ಶ್ರೀಕೃಷ್ಣ ಅವ್ರದ್ದು ಇನ್ಕಾರ್ನೇಷನ್ ಹೇಳ್ಬೇಕಾದ್ರೆ ಮಹಾವಿಷ್ಣು, ಅದ್ರಿಂದ ಗರ್ಭೋದಕಶಾಹಿ ವಿಷ್ಣು, ಅದ್ರಿಂದ ಬ್ರಹ್ಮ, ಅದ್ರಿಂದ ಕ್ಷೀರೋದಕಶಾಹಿ ವಿಷ್ಣು, ಅದ್ರಿಂದ ಬ್ರಹ್ಮ ಅಲ್ವಾ? ಅಲ್ಲ, ಬ್ರಹ್ಮ ಗರ್ಭೋದಕಶಾಹಿ ವಿಷ್ಣುವಿಂದ. ಕ್ಷೀರೋದಕಶಾಹಿ ವಿಷ್ಣು ಅವರಿಂದ ಅಂದ್ರೆ ಕ್ಷೀರೋದಕಶಾಹಿ ವಿಷ್ಣು ಬಂದು ನಮ್ಮ ಹೃದಯದಲ್ಲಿ ಪರಮಾತ್ಮ ಆಗಿರುವಂತದ್ದು. ಶಂಖಚಕ್ರ ಗದಾ ಪದ್ಮ ಆ ಇದ್ರಲ್ಲಿ ಇರುವಂತದ್ದು ಕ್ಷೀರೋದಕಶಾಹಿ ವಿಷ್ಣು. ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ. ನೀವ್ ಹೇಳಿದ್ರಿ ಆಧ್ಯಾತ್ಮ ಚಿಂತೆ ಇರ್ಬೇಕು, ಮತ್ತೆ ಆಧ್ಯಾತ್ಮದಲ್ಲಿ ಜ್ಞಾನ ಇರ್ಬೇಕಂತ ಹೇಳ್ಬಿಟ್ಟು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ನಾವು ಅಧ್ಯಾತ್ಮದಲ್ಲೇ ಇರೋದಕ್ಕಿಂತಲೂ ವರ್ಕ್ ಇಸ್ ವರ್ಷಿಪ್ ಅಂತ ಹೇಳುವಂತದ್ದು ಅದು ಸಹ ಶ್ರೇಷ್ಠ ಅಲ್ವಾ ಮಾತಾಜಿ? ಶ್ರೇಷ್ಠ ಅಂತ ಹೇಳಿದ್ರೆ ಏನಂದ್ರೆ ನಾವು ವರ್ಕ್ ಇಸ್ ವರ್ಷಿಪ್ ಹೌದು, ಬಟ್ ಗೋಲ್ ಗೊತ್ತಿರ್ಬೇಕಲ್ಲ ನಮಗೆ. ಯಾಕೋಸ್ಕರ ನಾವು ಮಾಡ್ತಾ ಇದೀವಿ ಕೆಲಸ ಅಂದ್ರೆ ಸುಮ್ನೆ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ, ಜೀವನದ ಉದ್ದೇಶ ಗೊತ್ತಿಲ್ಲ ಅಂದ್ರೆ ಮೇನ್ ಆಗಿ ಏನಂದ್ರೆ ನಾವೀಗ ಈ ಭೌತಿಕ ಜಗತ್ತದ್ದು ಟೆಂಪ್ರರಿ. ಓಕೆ, ನಮ್ದು ನಾವ್ ಇಲ್ಲಿ ಮಾಡಿ ಏನಾಗುತ್ತೆ ಅಂದ್ರೆ ನಾವೆಲ್ಲ ಸಾಧನೆ ಮಾಡಿ ಹಾಗೆ ಹೋಗ್ಬಿಟ್ರೆ ಏನ್ ಯೂಸ್ ಆಯ್ತು? ನಾವು ಹ್ಯೂಮನ್ ಲೈಫ್ ಅಲ್ಲಿ ನಾವು ನಾವ್ ಏನು ಮಾಡ್ದೆ, ಆಧ್ಯಾತ್ಮಿಕತೆ ಮಾಡ್ದೆ ನಾವು ಜಸ್ಟ್ ಕೆಲಸ ಮಾಡ್ಕೊಂಡ್ರೆ ಏನಂದ್ರೆ ಕರ್ಮಗಳನ್ನ ಮಾಡ್ತಾ ಹೋಗ್ತೀವಿ ಅಷ್ಟೇ. ನೀವು ಕರ್ಮಗಳು ಮಾತ್ರ ಆಗ್ತಾ ಹೋಗುತ್ತೆ, ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರ್ತೀವಿ. ಅದನ್ನ ನೆವರ್ ಎಂಡಿಂಗ್. ಹಾಗೆ ಅಂದ್ರೆ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಹೊರಗಡೆ ಬರಕ್ಕಾಗಲ್ಲ ನಮಗೆ ಅಲ್ವಾ? ಅಂದ್ರೆ ನಾವೀಗ ಕರ್ಮ ಮಾಡ್ತಾ ಇರ್ತೀವಿ, ಕರ್ಮಗಳು ಅಂದ್ರೆ ನೀವು ಕೆಲಸ ಮಾಡ್ತಾ ಇರ್ತೀರಾ, ಇಲ್ಲ ಹೋಗಿ ಪುಣ್ಯ ಒಂದು ಒಳ್ಳೇದ್ ಅದರಿಂದ ಪುಣ್ಯ ಕೆಲಸ ಬರ್ಬೋದು, ಪುಣ್ಯ ಮಾಡಿ ನಾವು ಸ್ವರ್ಗಕ್ಕೆ ಹೋಗ್ಬೋದು. ಬಟ್ ಆದ್ರೆ ಮತ್ತೆ ಇಲ್ಲಿಗೆ ಬರ್ಲೇಬೇಕಲ್ಲ. ಸೊ ನಮಗೆ ಮುಕ್ತಿ ಬೇಕಾದ್ರೆ ನಾವು ಆಧ್ಯಾತ್ಮಿಕತೆ ಮಾಡ್ಬೇಕು ಅಂತ ಹೇಳಿ. ಇಲ್ಲ ಅಂದ್ರೆ ನಾವು ಹಾಗೆ ಇರ್ಬೋದು. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೀಗ ಹುಟ್ಟು ಸಾವು ಆಗ್ತಾನೆ ಇರುತ್ತೆ, ಬೇರೆ ಬೇರೆ ಒಂದು. ಮತ್ತೆ ಡೇಂಜರ್ ಏನಂತ ಹೇಳಿದ್ರೆ ಮತ್ತೆ ನಾವು ಈ ಹ್ಯೂಮನ್ ಲೈಫ್ ಮತ್ತೆ ಸಿಗುತ್ತೆ ಅಂತ ಏನ್ ಗ್ಯಾರಂಟಿ ಇಲ್ಲ. ಪ್ರಾಣಿಯಾಗೂ ಹುಟ್ಬೋದಲ್ಲ. ಸೊ ಆ ಒಂದು ರಿಸ್ಕ್ ಇದೆ. ಸೊ ಹಾಗಾಗಿ ಮಾಡ್ಬೇಕು ಅಂತ ಹೇಳಿ ಡಿವೋಷನಲ್. ಸೊ ಆಧ್ಯಾತ್ಮಿಕತೆ ಪಾರ್ಟ್ ಆಫ್ ದ ಲೈಫ್ ಆಗಿರ್ಬೇಕು ಅಂತ. ಹೌದೌದು, ಖಂಡಿತ. ಮತ್ತೆ ಆಗಿರ್ಬೇಕು. ಇಲ್ಲಾಂದ್ರೆ ನಮಗೇನಂದ್ರೆ ನಮ್ಗೆ ಅದು ಜೀವನ ಉದ್ದೇಶ ಇಲ್ಲದೆ ಜೀವನ ಹಂಗೆ ಮಾಡ್ಕೊಂಡು ಹೋಗೋ ತರ ಇರುತ್ತೆ. ಅಂದ್ರೆ ಈಗ ನಾನು ಅವತ್ತು ಹೇಳಿದೆ ಅಲ್ಲ, ಈ ತಿರುಪತಿದ ಎಕ್ಸಾಂಪಲ್ ತರ. ಲೈಕ್ ನಾವು ತಿರುಪತಿಗೆ ಹೋಗುವಾಗ ಹೋಗ್ಬೇಕಾದ್ರೆ ನಾವು ಮೆಟ್ಲು ಹತ್ಕೊಂಡು, ಅಂದ್ರೆ ನಾವು ಕಷ್ಟಪಟ್ಟು ಹೋಗ್ಬೇಕು ಅಂತ ನಾವು ಕಷ್ಟಪಟ್ಕೊಂಡು ಹೋಗ್ತೀವಿ, ಮೆಟ್ಲೆಲ್ಲ ಹತ್ತಿ. ಅದ್ರಲ್ಲಿ ಹೋಗಿ ದೇವ್ರನ್ನೇ ನೋಡ್ಲಿಲ್ಲ ಅಂದ್ರೆ ಉದ್ದೇಶನೇ ಹೋಯ್ತಲ್ಲ. ಸೊ ಹಾಗೆ ನಾವೀಗ ಕೆಲಸ ಮಾಡ್ತಾ ಇದೀವಿ, ಯಾಕೋಸ್ಕರ ಮಾಡ್ತಾ ಇದೀವಿ? ಏನ್ ಉದ್ದೇಶ ಏನು ಅದರದ್ದು? ಅಂದ್ರೆ ನಮ್ಮ ಜಸ್ಟ್ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಮಾಡುವಂತದ್ದ? ಈಗ ನಾವು ಕೆಲಸ ಮಾಡೋದು ಯಾಕೋಸ್ಕರ ಅಂತ ಹೇಳಿ? ಯಾಕೆ ನಾವು ಕಷ್ಟಪಟ್ಟು ಮಾಡ್ಬೇಕು? ಅಷ್ಟೆಲ್ಲ ಕೆಲಸ ಯಾಕೆ ಮಾಡ್ಬೇಕು ಹೇಳಿ? ಕಷ್ಟಪಟ್ಟು ಕೆಲಸ ಮಾಡುವಂತದ್ದು ಯಾವ ಕಾರಣಕ್ಕೆ? ನಮ್ಮ ಇಂದ್ರಿಯ ತೃಪ್ತಿಗೆ ಅಲ್ವಾ? ಅಂದ್ರೆ ನಾವ್ ಇನ್ನು ಬೆಟರ್ ಲೈಫ್ ಅಲ್ಲಿ ಇರ್ಬೇಕು. ಸೊ ಬಟ್ ಅದು ಅಷ್ಟೇ ಅಲ್ಲ ಲೈಫ್ ಅಂತ ಕೃಷ್ಣ ಹೇಳುವಂತದ್ದು. ಮಾತಾಜಿ, ಆದ್ರೆ ದೇವ್ರು ಹೇಗಿದ್ರು ಸಹ ಏನೋ ಹುಟ್ಟಿಸಿದವರು ಹುಲ್ಲು ಮೇಯಿಸದ ಇರೋದಿಲ್ಲ ಅನ್ನೋಂಥದ್ದು ಗಾದೆ. ಹೌದು, ಮಾಡ್ತಾರೆ. ಈಗ ನೋಡಿ, ಈಗ ಆನೆಗೂನು ಊಟ ಇದೆ ಅಲ್ವಾ? ಆನೆಗೂ ಇದೆ, ಇರ್ಬೇಕು ಕೊಡ್ತಾನೆ ಕೃಷ್ಣ. ನಾವು ಆಧ್ಯಾತ್ಮಿಕತೆಯಲ್ಲೇ ಇರ್ಬೋದಾ? ಹಾಗೆ ಇದ್ರೆ ಒಳ್ಳೇದಾ? ಅಥವಾ ನಮ್ಮ ವರ್ಕ್ ನಲ್ಲಿ ನಾವು ಖುಷಿಯನ್ನು ಕಂಡ್ರೆ ಒಳ್ಳೇದಾ? ನೋಡಿ, ಅಲ್ಲ, ನಾವು 8-8-8 ಪ್ರಿನ್ಸಿಪಲ್ ನ ಫಾಲೋ ಮಾಡ್ಬೇಕು ಮಾತಾಜಿ. ಅವಾಗ ಅಂದ್ರೆ ಒಂದು ಬಾಡಿ ಮತ್ತೆ ದೇಹಕ್ಕೆ ಅಂತ 8 ಗಂಟೆ ಇಡುವಂತದ್ದು, 6 ಗಂಟೆ ನಿದ್ದೆ, ಮತ್ತೆ 2 ಗಂಟೆ ಬೇರೆ ಕೆಲಸಗಳು, ತಿನ್ನುವಂತದ್ದು ಇರ್ಬೋದು ಅಥವಾ ಸ್ನಾನ ಮಾಡೋದು, ಇದೆಲ್ಲ ಅದು 2 ಗಂಟೆ ಆಯ್ತಾ. ಮತ್ತೆ 8 ಗಂಟೆ ನೀವು ಆಫೀಸ್ ಕೆಲಸ. ಈಗ ನೀವು ಹೇಳ್ತೀರಾ ಕಾಯಕವೇ ಕೈಲಾಸ ಮಾಡಿ, 8 ಗಂಟೆ ಮಾಡಿ, 8 ಗಂಟೆ ಆತ್ಮಕ್ಕಿಡಿ. ಅಟ್ಲೀಸ್ಟ್ ಈಗ 8 ಗಂಟೆಗೆ ನಮ್ಗಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 3-4 ಅವರ್ಸ್ ಇಂದ ಸ್ಟಾರ್ಟ್ ಮಾಡ್ಬೋದಲ್ಲ. ಅಟ್ಲೀಸ್ಟ್ 1 ಅವರ್ ನಿಮ್ಗೀಗ ಜಪಕ್ಕೆ ಮತ್ತೆ ಭಗವದ್ಗೀತೆ ಕ್ಲಾಸ್ ಅಟೆಂಡ್ ಮಾಡೋದಿರ್ಬೋದು, ಅಥವಾ ಆತರ ಅಂತ ಒಂದು ದಿನಕ್ಕೆ 3 ಅವರ್ಸ್ ಅಂತ ಆದ್ರೂ ಇಡ್ಬೋದು ನಮ್ಮ ಆತ್ಮಕ್ಕೆ ಅಂತ ಹೇಳಿ. ಈಗ ನೀವು ಕಾರ್ಯಗಳೆಲ್ಲ ನಾವು ಮಾಡ್ತೀವಿ ಅಂತ ಹೇಳ್ತೀವಿ, ಬಟ್ ನಮ್ಗೆ ಅದರಿಂದ ಸಂತೋಷ ಇದೆಯಾ ಅನ್ನೋದು ಪ್ರಶ್ನೆ. ಎಲ್ಲ ಮಾಡ್ತೀವಿ,
ಸಂತೋಷ ಇದೆಯಾ ನಮ್ಗದ್ರಲ್ಲಿ? ತೃಪ್ತಿ ಎನ್ನುವಂಥದ್ದು. ಹೌದು. ಹಾ, ಅದು ತೃಪ್ತಿ ಬೇಕಾದ್ರೆ ನಾವು ಕೃಷ್ಣನ್ ಜೊತೆ ಕನೆಕ್ಟ್ ಆದ್ರೆ ಮಾತ್ರ ಸಿಗುವಂತದ್ದು. ಇಲ್ಲಾಂದ್ರೆ ನಮಗೆ ಆ ಕೆಲ್ಸದಲ್ಲೂ ತೃಪ್ತಿ ಸಿಗಲ್ಲ. ಖಂಡಿತ ಮಾತಾಜಿ. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಹರೇ ಕೃಷ್ಣ. ಇಂದು ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಾವು ಚಾಂಟ್ ಮಾಡ್ಬೇಕಾರೆ ಹರೇ ಕೃಷ್ಣ, ಅದು ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಅಂತ ಇದೆ. ಸೊ ಕೃಷ್ಣ ಇದೆ, ಬಟ್ ರಾಮ ರಾಮ ಅಂತ ಇದೆ. ಯಾಕೆ ಮಾತಾಜಿ ಬೇರೆ ಹೆಸರು ಯಾಕಿಲ್ಲ? ಇಲ್ಲ ವಿಷ್ಣು ಆಗ್ಲಿ, ಇಲ್ಲ ಬೇರೆ ಯಾವ್ದಾಗ್ಲಿ ಯಾಕೆ ಯಾಕೆ ರಾಮ ಅಂತ? ಇಲ್ಲ, ಅದು ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರೋದು. ಕೃಷ್ಣನೇ ಅಲ್ವಾ? ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣನೇ, ಅವ್ರು ಕೊಟ್ಟಿರೋಂಥದ್ದು ಹರೇ ಕೃಷ್ಣ ಮಂತ್ರ. ಓಕೆ, ಕೃಷ್ಣ ಕೃಷ್ಣ ಅಂತ ಇದೆ. ಆಮೇಲೆ ಸೆಕೆಂಡ್ ಲೈನ್ ಅಲ್ಲಿ ರಾಮ ರಾಮ ಅಂತ ಇದೆ. ಹಾ ಹೌದು. ರಾಮ ಅಂದ್ರೆ ಬಲರಾಮ, ರಾಮ ರಾಮ ಬಲರಾಮ ಪರಶುರಾಮ ಎಲ್ಲ ರಾಮ ಬರುತ್ತೆ ಅಂತ ಹೇಳ್ತಾರೆ. ಓಕೆ. ರಾಮ ಸೀತೆ ರಾಮ ಸೀತೆ ಅಂತ ಹೇಳ್ಬೋದು ನೀವು. ಅಲ್ಲಿ ರಾಧಾಕೃಷ್ಣ, ಅಲ್ಲಿ ರಾಮ ಸೀತೆ ಅಂತ ಆಗುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಅರ್ಥ ಆಯ್ತಾ ಇವತ್ತಿನ ಅಧ್ಯಾಯ ಎಲ್ಲರಿಗೂ? ಎಸ್ ಮಾತಾಜಿ. ಅರ್ಥ ಆಯ್ತಲ್ಲ? ಓಕೆ. ಪ್ರಶ್ನೆ ಏನಿಲ್ವಾ? ಎಲ್ಲರಿಗೂ ಅಂದ್ರೆ ಕ್ಲಾರಿಟಿ ಆಯ್ತಾ? ಯಾರು ಪ್ರಶ್ನೆ ಇಲ್ವಾ? ನಿನ್ನೆ ತುಂಬಾ ಪ್ರಶ್ನೆ ಇತ್ತು ಎಲ್ಲರಿಗೂ, ಇವತ್ತೇನು ಇಲ್ಲ ಅನ್ಸುತ್ತೆ. ಲೇಟ್ ಬೇರೆ ಆಗಿದೆ. ಓಕೆ, ಹಾಗಾದ್ರೆ ಕ್ಲೋಸ್ ಮಾಡೋದಾ ನಾವು? ಓಕೆ ಮಾತಾಜಿ. ಓಕೆ ಓಕೆ, ಧನ್ಯವಾದ ಎಲ್ಲರಿಗೂ. ಪ್ರಶ್ನೆ ಇಲ್ಲ ಅಂದ್ರೆ ಕ್ಲೋಸ್ ಮಾಡುವಂಥದ್ದು. ಓಕೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ರಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಎಲ್ಲರೂ ಒಂದ್ಸತಿ ಹರೇ ಕೃಷ್ಣ ಹೇಳಿ ನನ್ ಜೊತೆ. ಹರೇ ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ ಮಂತ್ರ ಹೇಳೋಣ ಎಲ್ಲರೂ ಒಟ್ಟಿಗೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ. ಧನ್ಯವಾದ. ಎಲ್ಲರೂ ಚಾಂಟ್ ಮಾಡಿ, ದಯವಿಟ್ಟು ಚಾಂಟ್ ಮಾಡಿ. ಸ್ಟಾರ್ಟ್ ಮಾಡಿ, ಎಲ್ಲರೂ ಚಾಂಟ್ ಮಾಡಿ. ಹರೇ ಕೃಷ್ಣ. ಧನ್ಯವಾದ. 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 ಹರೇ ಕೃಷ್ಣ 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 ಹರೇ ಕೃಷ್ಣ. ಧನ್ಯವಾದ.